ಕಾಣಿಸ್ತಾ ಇದೆಯಾ ಮಾತಾಜಿ? ಪಿಪಿಟಿ ಕಾಣಿಸ್ತಿದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅದ್ವೈ ಶಿವಸ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ಹರೇ ಕೃಷ್ಣ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಇವರ ವತಿಯಿಂದ ನಡೆಸಿಕೊಡಲಾಗುತ್ತಿರುವ
ಭಗವದ್ಗೀತೆಯ ಅಧ್ಯಯನ 18 ದಿನಗಳ ಈ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಇವತ್ತಿನ ದಿನವನ್ನು ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ನಾವು ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಈ ಭಗವದ್ಗೀತೆಯಲ್ಲಿ ಭಗವಂತ ಹಾಡಿದ ಈ ಉಪದೇಶಗಳನ್ನು, ಈ ಅಧ್ಯಾಯ 17 ಇವತ್ತು, ಅದರಲ್ಲಿ ನಮಗೆ ಎಲ್ಲವೂ ಕೂಡ ಅರ್ಥ ಆಗುವ ಹಾಗೆ ಆಗಲಿ. ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ಒಂದು ಅಧ್ಯಾಯದಲ್ಲಿ ಭಗವಂತ ನಮಗೆ ಏನು ಹೇಳಲಿಕ್ಕೆ ತಿಳಿಸ್ತಾ ಇದ್ದಾನೆ ಅದನ್ನ ನಿಮ್ಮೆಲ್ಲರಿಗೂ ತಲುಪಿಸುವಂತೆ ಆಗಲಿ ಅಂತ ಬೇಡ್ಕೊಳ್ತೇನೆ. ಹಾಗೂ ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದೆಲ್ಲ ಈ ಭಗವದ್ಗೀತೆಯ ಈ 17ನೇ ಅಧ್ಯಾಯ, ಇದರ ಎಲ್ಲ ವಿಚಾರಗಳು ನಿಮಗೆ ಅರ್ಥ ಆಗಲಿ, ಮತ್ತೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆ ಅಧ್ಯಾಯ 16 ನಾವು ನೋಡಿದ್ದೇವೆ. ಅಧ್ಯಾಯ 16ರ ಹೆಸರನ್ನು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ದೈವಸುರ ಸಂಪ್ರದಾಯ ವಿಭಾಗ ಮಾತಾಜಿ. ಇದನ್ನು ಇನ್ನೊಂದು ಹೆಸರನ್ನು ಏನಂತ ಹೇಳ್ತಾರೆ? ಹರೇ ಕೃಷ್ಣ. ದೈವಿ ಹಾಗೂ ಅಸುರಿ ಸ್ವಭಾವಗಳು ಮಾತಾಜಿ. ದೈವಿ ಹಾಗೂ ಆಸುರಿ ಸ್ವಭಾವಗಳು. ನಿನ್ನೆ ನಾವೇನ್ ನೋಡಿದ್ದೇವೆ? ಅಧ್ಯಾಯ 16ರಲ್ಲಿ ದೈವಿ ಸ್ವಭಾವಗಳನ್ನು ಭಗವಂತ ತಿಳಿಸ್ತಾನೆ. 26 ದೈವಿ ಗುಣಗಳು: ಅಭಯ, ಸತ್ವ ಸಂಶುದ್ಧಿ, ಜ್ಞಾನ, ದಾನ, ಆತ್ಮ ಸಂಯಮ, ಮತ್ತೆ ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ ಇತ್ಯಾದಿ 26 ಗುಣಗಳನ್ನ, ದೈವಿ ಗುಣಗಳನ್ನ ಭಗವಂತ ನಮಗೆ ತಿಳಿಸ್ಕೊಟ್ರು. ಆಮೇಲೆ 6 ರಾಕ್ಷಸಿ ಗುಣಗಳನ್ನ ತಿಳಿಸಿದ್ದಾರೆ: ಜಂಭ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ, ಅಜ್ಞಾನ. ಇಲ್ಲಿ ದೈವಿ ಗುಣಗಳು ಯಾವುದಕ್ಕೆ ಕರ್ಕೊಂಡು ಹೋಗುತ್ತವೆ ನಮ್ಮನ್ನ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ದೈವಿ ಗುಣಗಳನ್ನ ನಾವು ಬೆಳೆಸ್ಕೊಂಡ್ರೆ ಎಲ್ಲಿಗೆ ಹೋಗ್ಬೋದು? ಯಾವುದಕ್ಕೆ ಸಾಧನ? ಹರೇ ಕೃಷ್ಣ. ಭಗವಂತನ ಧಾಮಕ್ಕೆ ಹೋಗ್ಬೋದು ಮಾತಾಜಿ, ಸಾಧನೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ. ಆಸುರಿ ಗುಣಗಳಿಂದ ಏನಾಗತ್ತೆ? ಹರೇ ಕೃಷ್ಣ. ನರಕ ಲೋಕಗಳಿಗೆ ನರಕ ಲೋಕಗಳಿಗೆ ಹೋಗ್ತೀವಿ. ಆಸುರಿ ಗುಣಗಳು ಬಂಧನಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಇಲ್ಲಿ ರಾಕ್ಷಸಿ ಸ್ವಭಾವದವರ ಬಂಧನಕ್ಕೆ ಕಾರಣ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆಸುರಿ ಪ್ರಕೃತಿಯವರು, ಅವರಿಗೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಇದು ಯಾವುದು ಅವರಿಗೆ ಗೊತ್ತಿಲ್ಲ. ಯಾವುದನ್ನ ಮಾಡಬಾರ್ದು, ಮಾಡಬೇಕು ಜೀವನದಲ್ಲಿ ಗೊತ್ತಿಲ್ಲ. ಮತ್ತೆ ಅವರಿಗೆ ಶುಚಿತ್ವ ಇಲ್ಲ, ಅವ್ರ ಹತ್ರ ಸನ್ನಡತೆ ಹೇಳೋದು ಕೂಡ ಅವ್ರ ಹತ್ರ ಇಲ್ಲ. ಸೊ ಹಾಗಾಗಿ ಅವರು ದೇವರ ಅಸ್ತಿತ್ವವನ್ನೇ ಒಪ್ಪೋದಿಲ್ಲ. ಅವರು ಇಲ್ಲಿ ಶ್ರೀಲ ಪ್ರಭುಪಾದರು ಕರೀತಾರೆ ನಷ್ಟಾತ್ಮರು. ಅವರು ಉಗ್ರ ಕರ್ಮಿಗಳು. ಸೊ ಹಾಗಾಗಿ ಅವರು ಅಶುಚಿ ಕರ್ಮಗಳಿಗೆ ಅವರು ಬದ್ಧರಾಗಿರ್ತಾರೆ. ಆಮೇಲೆ ಅನ್ಯಾಯದ ರೀತಿಯಲ್ಲಿ ಅವರು ಹಣವನ್ನ ಸಂಪಾದನೆ ಮಾಡ್ತಾರೆ. ಅದರಿಂದ ಆ ರಾಕ್ಷಸಿ ಚಟುವಟಿಕೆಗಳ ಫಲಿತಾಂಶ ಏನಂತ ಹೇಳ್ತಾ ಇದ್ದಾರೆ. ಫಲಿತಾಂಶ ಅಂತಂದ್ರೆ ಅವರು ಭಗವಂತ ಏನ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವರ ಐಹಿಕ ಅಸ್ತಿತ್ವದಲ್ಲಿ ಯಾವಾಗ್ಲೂ ಅವರಿಗೆ ಐಹಿಕ ಅಸ್ತಿತ್ವದಲ್ಲೇ ಇರುವಂತೆ ಮಾಡ್ತೇನೆ. ಮತ್ತೆ ಆಸುರಿ ಜೀವ ಯೋನಿಗಳಲ್ಲಿ ಅವರನ್ನ ಒಂದು ಯಾವಾಗ್ಲೂ ಇರುವಂತೆ ಆ ಒಂದು ಐಹಿಕದ ಲೋಕದಲ್ಲಿ ಆಸುರಿ ಯೋನಿಗಳು ಅವ್ರಿಗೆ ಸಿಗ್ತಕ್ಕಂಥದ್ದು, ಅಲ್ಲಿ ನಾನು ತಳ್ಳಿ ಬಿಡ್ತೇನೆ ಅಂತ ಭಗವಂತ ಹೇಳ್ತಾರೆ. ಆಕ್ಚುಲಿ ಭಗವಂತ ಮಾಡ್ತಕ್ಕಂಥದ್ದು ಎಲ್ಲ ಎಲ್ಲ ಜೀವಿಗಳ ಒಳಿತಿಗಾಗಿಯೇ ಮಾಡ್ತಾರೆ. ಅದು ಹಾಗೆ ಅವರಿಗೆ ಆ ರೀತಿಯಾದ ಒಂದು ಇದನ್ನ ಅವರು ಅನುಭವಿಸಿದ ಮೇಲೆ ಅವರಿಗೆ ಅವರದ ಪಾಪಕರ್ಮಗಳು ಹೋಗುತ್ತೆ. ಆಮೇಲೆ ಕಾಮ, ಕ್ರೋಧ, ಲೋಭ ಇವುಗಳ ಬಗ್ಗೆ ಹೇಳ್ತಾರೆ ಭಗವಂತ. ನಿನ್ನೆ ನರಕದ 3 ಮಾರ್ಗಗಳು ಅಂತ ಹೇಳಿದ್ರು. ಅದರಿಂದ ಯಾರು ಶಾಸ್ತ್ರದ ವಿರುದ್ಧ ಇಲ್ಲಿ ಅವ್ರು ಏನಾದ್ರೂ ನಡ್ಕೊಂಡ್ರೆ ಅವರಿಗೆ ಈ ಜನ್ಮದಲ್ಲೂ ಸುಖ ಇಲ್ಲ, ಆಮೇಲೆ ಅವರಿಗೆ ಪರಮಗತಿಯು ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು ಕ್ರಮೇಣ ನಾವು ಮೇಲಕ್ಕೆ ಹೋಗ್ಬೇಕು ಅಂತಂದ್ರೆ, ನಾವು ಜೀವನದಲ್ಲಿ ಉನ್ನತಿ ಪಡಿಬೇಕು ಅಂದ್ರೆ ನಾವು ಶಾಸ್ತ್ರವನ್ನ ಶಾಸ್ತ್ರದ ನಿಯಮ ನಿಬಂಧನೆಗಳನ್ನ ನಾವು ಏನ್ ಮಾಡ್ಬೇಕು? ಅವುಗಳನ್ನ ಫಾಲೋ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಧ್ಯಾಯ 16.
ಇವತ್ತಿನ ಅಧ್ಯಾಯದ ಹೆಸರು ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಇದನ್ನು ಶ್ರದ್ಧೆಯ ಪ್ರಭೇದಗಳು ಅಂತ ಕರೀತಾರೆ. ಇಲ್ಲಿ 28 ಇಲ್ಲಿ ಶ್ಲೋಕಗಳಿವೆ. ಈ ಅಧ್ಯಾಯಕ್ಕೆ ಹೋಗುವ ಮುಂಚೆ ಇಲ್ಲಿ ಒಂದು ಈ ಚಿತ್ರದಲ್ಲಿ ಏನ್ ಕಾಣ್ತಾ ಇದ್ದೇವೆ, 2 ರೀತಿಯ ಒಂದು ಬರಹಗಳನ್ನು ನಾವು ಕಾಣ್ತಾ ಇದ್ದೇವೆ ಅಲ್ವಾ? ಕಾಣುತ್ತಾ? ಹೌದು ಮಾತಾಜಿ. ಒಂದು ಕಡೆ ತುಂಬಾ ನೀಟಾಗಿ ಬರೆದಿದ್ದಾರಲ್ಲ, ಇದು ಅಕ್ಷರಗಳು ಅಲ್ವಾ? ಮತ್ತು ಇವರು ತುಂಬಾ ಶ್ರದ್ಧೆಯಿಂದ ಬರೆದ ಹಾಗೆ ಕಾಣುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇಲ್ಲಿ ಈ ಕಡೆಗೆ ಇದರ ಪಕ್ಕದಲ್ಲಿ ಇವರು ನೋಡಿ ಎಷ್ಟು ಗೀಚಿ ಬರೆದಿದ್ದಾರೆ ಅಲ್ವಾ? ಇವರು ಕಾಟಾಚಾರಕ್ಕೆ ಬರೆದ ಹಾಗೆ ಕಾಣುತ್ತಾ ಇದು? ಹೌದು ಮಾತಾಜಿ. ಹಾಗೆ ಇಲ್ಲಿ ಇದನ್ನ ಒಬ್ಬರು ಶ್ರದ್ಧೆಯಿಂದ ಬರೆದಿದ್ದಾರೆ, ಒಬ್ಬರು ಶ್ರದ್ಧೆಯಿಂದ ಬರೆದಿಲ್ಲ. ಇಲ್ಲಿ ಇವರು ಶ್ರದ್ಧೆಯಿಂದ ಬರೆದವರು, ಇವರು ಆಕ್ಚುಲಿ ಅವರಿಗೆ ಅಂದ್ರೆ ಪರೀಕ್ಷೆನಲ್ಲಿ ಏನ್ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸರಿಯಾಗಿ ಉತ್ತರ ಬರೆದರೆ, ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದರೆ ಇವರು ಚಂದವಾಗಿ ಶ್ರದ್ಧೆಯಿಂದ ಬರೆದಿದ್ದಕ್ಕೆ ಅವರಿಗೆ ಫಲ ಸಿಕ್ಕತ್ತೆ. ಅವರು ಪರೀಕ್ಷೆಯಲ್ಲಿ ಬರೆದಿರೋ ಪ್ರಶ್ನೆನೇ ಒಂದು, ಇವರು ಬರೆಯೋ ಉತ್ತರನೇ ಒಂದಾದ್ರೆ ಇವರು ಶ್ರದ್ಧೆಯಿಂದ ಬರೆದರೂ ಕೂಡ ಅವರಿಗೆ ಮಾರ್ಕ್ಸ್ ಸಿಕ್ಕುತ್ತಾ? ಹರೇ ಕೃಷ್ಣ. ಇವರು ಶ್ರದ್ಧೆಯಿಂದ ಬರೆದಿದ್ದಾರೆ, ಆದ್ರೆ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆನೇ ಬೇರೆ, ಇವರು ಹೇಳಿರೋ ಉತ್ತರನೇ ಬೇರೆ. ಇವರಿಗೆ ಮಾರ್ಕ್ಸ್ ಸಿಕ್ಕುತ್ತಾ? ಇಲ್ಲ ಮಾತಾಜಿ, ಸಿಗುವುದಿಲ್ಲ. ಅದೇ ತರಹ ನಾವು ಶ್ರದ್ಧೆಯಿಂದ ಮಾಡುವುದಾದ್ರೂ ಕೂಡ ಶಾಸ್ತ್ರಕ್ಕೆ ಅನುಸಾರವಾಗಿ ನಾವು ಆ ಒಂದು ಎಲ್ಲ ನಮ್ಮ ಚಟುವಟಿಕೆಗಳನ್ನ ಮಾಡ್ಬೇಕಂತ ಈ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ನೋಡೋಣ. ಈ ಅಧ್ಯಾಯ 17, ಇದರಲ್ಲಿ 28 ಶ್ಲೋಕಗಳಿವೆ. ಆಮೇಲೆ ಇದಕ್ಕೆ ಮೊಟ್ಟ ಮೊದಲು ಈ ಅಧ್ಯಾಯ ಪ್ರಾರಂಭವಾಗುವುದು ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭವಾಗ್ತದೆ. ಅರ್ಜುನ ಪ್ರಶ್ನೆ ಕೇಳ್ತಾರೆ, ನಮ್ಮ ಶಾಸ್ತ್ರದಲ್ಲಿ ಇಲ್ಲದೆ ಇರ್ತಕ್ಕಂತಹ ಯಾವುದೇ ವಿಚಾರವನ್ನು ನಾವು ಕೆಲವರು ಶ್ರದ್ಧೆಯಿಂದ ಪಾಲಿಸ್ಕೊಂಡು ಹೋಗ್ಬಿಡ್ತಾರೆ, ಆದ್ರೆ ಅವರು ಪಾಲಿಸ್ತಕ್ಕಂಥ ವಿಚಾರಗಳು ಯಾವ ಶಾಸ್ತ್ರದಲ್ಲೂ ಕೂಡ ಇರೋದಿಲ್ಲ. ಆಗ ಇವರು ಯಾವ ರೀತಿ ಇವರನ್ನು ಅಂದ್ರೆ ಇವರು ಸತ್ವಗುಣದವರೋ, ರಜೋಗುಣದವರೋ, ತಮೋಗುಣದವರೋ ಅಂತ ಕೇಳ್ತಾರೆ. ಇಲ್ಲಿ ಯಾವುದೇ ವಿಚಾರ ಇರಲಿ ಅದನ್ನ ಶಾಸ್ತ್ರಗಳಲ್ಲಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ಇದ್ದಿದ್ದನ್ನ ಹಾಗೆ ಮಾಡಬೇಕು. ಇಲ್ಲ ಅಂತಂದ್ರೆ ಅವರು ಶಾಸ್ತ್ರದಲ್ಲಿ ಬರ್ಕೊಂಡಿಲ್ಲ, ಅವರಷ್ಟಕ್ಕೆ ಅವರು ಶ್ರದ್ಧೆಯಿಂದ ಮಾಡಿದ್ರೆ ಅದಕ್ಕೆ ನಮಗೆ ಈಗ ನಾವು ಇರ್ತಕ್ಕಂಥ ಲೋಕದಲ್ಲಿ ಬೆಲೆ ಇರುವುದಿಲ್ಲ. ಆಮೇಲೆ ನಾವು ದೇಹವನ್ನು ಬಿಟ್ಟು ಹೋದ್ರೂ ಕೂಡ ಅದಕ್ಕೆ ಯಾವ ಬೆಲೆನೇ ಇರುವುದಿಲ್ಲ, ಯಾವುದು ಬೆಲೆ ಇರುವುದಿಲ್ಲ. ಶಾಸ್ತ್ರದಲ್ಲಿ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನ ಶ್ರದ್ಧೆಯಿಂದ ಮಾಡಿ ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಸೊ ಭಗವಾನ್ ಕೃಷ್ಣನ ಉತ್ತರ 3 ವಿಧಾನಗಳು. ಏನ್ ಹೇಳ್ತಾರೆ? ಒಬ್ಬರ ನಂಬಿಕೆ ಮತ್ತು ಆರಾಧನೆಯನ್ನ ಅದನ್ನ ನಿರ್ಧರಿಸುವ ವಿಚಾರ ಏನು ಅಂತಂದ್ರೆ, ಅದು ಅವರು ಯಾವುದರಲ್ಲಿ ಇದ್ದಾರೆ, ಯಾವ ಗುಣದಲ್ಲಿ ಇದ್ದಾರೆ ಅದು. ಈಗ ಯಾವುದೇ ಯಜ್ಞ ಮಾಡು, ತಪಸ್ಸು ಮಾಡು, ಅಥವಾ ಅದಕ್ಕೆ ಯಜ್ಞ ದಾನ ತಪ ಕರ್ಮ ಎಲ್ಲವೂ ಕೂಡ ದಾನ ಎಲ್ಲವೂ ಕೂಡ ಅವರವರ ಗುಣದ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಾವು ಏನು ಕೆಲಸ ಮಾಡ್ತೇವೆ, ಯಾವಾಗಲೂ 3 ಗುಣದಲ್ಲಿ ನಾವು ಇರ್ತೇವೆ. ಸೊ ಆ 3 ಗುಣದಲ್ಲಿ ಇರುತ್ತೇವೆ ಹೇಳಿದ್ರೆ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಈ 3 ಗುಣಗಳಲ್ಲಿ ನಾವು ಕೆಲಸ ಮಾಡಿದರೆ ನಮಗೆ ಇದು ಇಹ ಬಂಧನಕ್ಕೆ ಕಾರಣ. 3 ಗುಣಗಳು ನಾವು ಬಂಧಿಸುತ್ತೇವೆ ಅಂತ ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಸೊ ಹಾಗಾಗಿ ನಾವು ಈ ಗುಣಗಳನ್ನ ಮೀರಬೇಕು. 3 ಗುಣಗಳನ್ನ ನಾವು ಇದ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ, ಯಾವುದೇ ಕೆಲಸ. ಸೊ ಹಾಗಾಗಿ ಈ 3 ಗುಣಗಳನ್ನ ಮೀರ್ಬೇಕು ಅಂತ ಭಗವಂತ ಹೇಳ್ತಾನೆ. ನಿಸ್ತ್ರೈಗುಣ್ಯೋ ಭವಾರ್ಜುನ, ತ್ರೈಗುಣ್ಯ ವಿಷಯ ಭೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಅರ್ಜುನ, ನೀನು 3 ಗುಣಗಳನ್ನು ಮೀರಬೇಕು. ಯಾಕೆ? ಈ 3 ಗುಣಗಳನ್ನು ಮೀರಿದ್ರೆ ಐಕ ಬಂಧನದಿಂದಲೇ ಬಿಡುಗಡೆ ಇಲ್ಲ. ಮತ್ತೆ ಕೂಡ ಇದರಲ್ಲಿ ಹೇಳ್ತಾರೆ, 14ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದಾರೆ, ಮಾಂಚ ಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಅಂದ್ರೆ ಈ 3 ಗುಣಗಳಿಗೆ ಮೀರೋದು ಹೇಗೆ ಅಂತ ತಿಳಿಸ್ತಾರೆ ಇಲ್ಲಿ. ಅಲ್ಲಿ ಏನ್ ಹೇಳ್ತಾರೆ? 3 ಗುಣಗಳು ಮೀರಬೇಕು ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 3 ಗುಣಗಳನ್ನು ಮೀರಿದ್ರೆ ನಾವು ಬಂಧನಕ್ಕೊಳಗಾಗ್ತೇವೆ.
ಈ 3 ಗುಣಗಳನ್ನು ಮೀರಬೇಕು ಅಂದ್ರೆ ನಮಗೆ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಅವಾಗ 3 ಗುಣಗಳನ್ನು ಮೀರಿದರೆ ನಾವು ವಿಶುದ್ಧ ಸತ್ವಕ್ಕೆ ಬರ್ತೇವೆ. ಆ ವಿಶುದ್ಧ ಸತ್ವ ಅಥವಾ ಶುದ್ಧ ಸತ್ವಕ್ಕೆ ಬಂದ್ರೆ ಆಗ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ನಮಗೆ ಅರ್ಹತೆ ಪಡ್ಕೋಬಹುದು. ಅದರಿಂದ ನಮಗೆ ಬಹಳ ಮುಖ್ಯ. ಅದರಿಂದ ಇಲ್ಲಿ ಕೃಷ್ಣ ಏನ್ ಹೇಳ್ತಾರೆ, 3 ರೀತಿಯ ತಪಸ್ಸು, 3 ರೀತಿಯ ದಾನ, 3 ರೀತಿಯ ಯಜ್ಞ, ಇವೆಲ್ಲ ಕೂಡ 3 ಗುಣಗಳ ಮೇಲೆ, ಸತ್ವಗುಣ, ರಜೋಗುಣ, ತಮೋಗುಣದ ಆಧಾರದ ಮೇಲೆ. ಸಾತ್ವಿಕ ಯಜ್ಞ, ಸಾತ್ವಿಕ ದಾನ, ಸಾತ್ವಿಕ ತಪಸ್ಸು, ಸಾತ್ವಿಕವಾದ ಅದು ರಾಜಸಿಕವಾದ ಯಜ್ಞ ದಾನ ತಪಸ್ಸು, ಅಥವಾ ತಮೋಗುಣದಲ್ಲಿರ್ತಕ್ಕಂಥ ತಾಮಸಿಕ ಯಜ್ಞ ದಾನ ತಪಸ್ಸು. ಸೊ ಈ ರೀತಿ ಇರುತ್ತೆ. ಸೊ ಆದ್ರಿಂದ ಆಗ ಕೃಷ್ಣ ಏನ್ ಹೇಳ್ತಾರೆ, ನೀವು ಯಜ್ಞ ತಪಸ್ಸ ಏನು ಬೇಕಾದ್ರೂ ಮಾಡಿ, ಆದ್ರೆ ಅದನ್ನ ಶಾಸ್ತ್ರಗಳ ಪ್ರಕಾರ ಅದನ್ನ ಮಾಡಬೇಕು. ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳೋದು ಸಾತ್ವಿಕ ಗುಣದಲ್ಲಿ ಮಾಡಿ ಯಜ್ಞದಾನ ತಪಸ್ಸನ್ನ ಅಂತ. ಸೊ ಇದನ್ನ ಮಾಡಿದ ಮೇಲೆ ಎಲ್ಲವನ್ನೂ ನಾವು ಭಗವಂತನಿಗೆ ಓಂ ತತ್ಸತ್ ಹೇಳುವಂತ 3 ಶಬ್ದಗಳನ್ನ ಉಚ್ಚರಿಸಿ ಅದನ್ನ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಕೃಷ್ಣನ ಸಂತೋಷಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ಅಂತ. ಯಾಕೆಂದ್ರೆ ಇಲ್ಲಿವರೆಗೆ ನಾವು ಕೃಷ್ಣನ ಸಂತೋಷಕ್ಕಾಗಿ ಮಾಡ್ತಾ ಇರ್ಲಿಲ್ಲ, ನಮ್ಮ ಇಚ್ಛೆಗೆ ಅನುಸಾರ ಮಾಡ್ಕೊಂಡು ಹೋಗ್ತಿದ್ವಿ. ಆದ್ದರಿಂದ ಇಲ್ಲಿ ನಾವು ಇಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ನಾವು ಯಜ್ಞದಾನ ತಪ ಕರ್ಮ ಮಾಡಬೇಕು, ಮತ್ತು ಅದನ್ನ ಕೃಷ್ಣಾರ್ಪಣ ಮಸ್ತು ಅಂದ್ರೆ ಓಂ ತತ್ಸತ್ ಅಂತ ನಾವು ಹೇಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಅಧ್ಯಾಯದ ಸಾರಾಂಶ. ಸೊ ಅಧ್ಯಾಯ 17ಕ್ಕೆ ಇವತ್ತು ಪ್ರಾರಂಭ ಮಾಡೋಣ. ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳು. 28 ಶ್ಲೋಕಗಳಿವೆ. ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿಂ ಉತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅರ್ಜುನನ ಪ್ರಶ್ನೆಯಿಂದ ಈ ಒಂದು ಅಧ್ಯಾಯ ಪ್ರಾರಂಭವಾಗುತ್ತೆ. ಸೊ ಈಗ ಕೆಲವರು ಇದನ್ನ ಯಾವುದೇ ಧರ್ಮಶಾಸ್ತ್ರದಲ್ಲಿ ಹೇಳಿದ ವಿಚಾರವನ್ನ ತಮ್ಮ ಒಂದು ಕಲ್ಪನೆಗೆ ಅನುಗುಣವಾಗಿ ತಾವು ಹೇಗೆ ಯೋಚನೆ ಮಾಡ್ತಾವೋ ಅದನ್ನ ಅವರು ಮಾಡ್ತಾರೆ. ಆದರೆ ಅವರು ಅದರಲ್ಲಿ ಶ್ರದ್ಧೆಯಿಂದನೇ ಮಾಡ್ತಾರೆ. ಅಂಥವ್ರು ಯಾವ ಗುಣದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಯಾರು ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ತತ್ವಗಳನ್ನ ಪಾಲನೆ ಮಾಡೋದಿಲ್ಲ, ಅವರದ್ದು ಏನು ಗತಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಶ್ರದ್ಧೆ ಅನ್ನೋದು ಬಹಳ ಮುಖ್ಯವಾದದ್ದು. ಈಗ ನಾವು ಭಕ್ತಿಯಲ್ಲಿ ಆ ಒಂದು ಹಂತಗಳಿವೆ, 9 ಹಂತಗಳಿವೆ ಅಲ್ವಾ? ಯಾರಾದ್ರೂ ಹೇಳ್ತೀರಾ 9 ಹಂತಗಳು? ಭಕ್ತಿಯ 9 ಹಂತಗಳು ಯಾರಿಗಾದ್ರೂ ಗೊತ್ತಿದ್ಯಾ? ಹರೇ ಕೃಷ್ಣ. ಭಕ್ತಿಯ 9 ಹಂತಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಕೇಳ್ತಿದೆ ಮಾತಾಜಿ. ಶ್ರವಣ, ಸ್ಮರಣ, ಮನನ, ಪಾದ ಸೇವನ, ಅರ್ಚನಾ, ವಂದನಾ, ದಾಸ್ಯ, ಸಖ್ಯ. ಯಾರು ಹೇಳ್ತಾ ಇರೋದು? ನಾನ್ ಚಂದ್ರಿಕಾ ಮಾತಾಜಿ. ಅದು ಶ್ರವಣ ಅದೆಲ್ಲ ಭಕ್ತಿ ಸೇವೆಯ ಹಂತಗಳು. ಇಲ್ಲಿ ಅದು ಭಕ್ತಿಯ ವಿಧಗಳು, 9 ವಿಧ ಭಕ್ತಿ ನೀವು ಹೇಳ್ತಾ ಇರೋದು. ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನಾ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಸೊ ಅವು 9 ವಿಧದ ಭಕ್ತಿಗಳು, ಭಕ್ತಿ ಸೇವೆ. ಆದರೆ ಇಲ್ಲಿ ಭಕ್ತಿ ಸೇವೆಯ ಹಂತಗಳು. ಭಕ್ತಿ ಸೇವೆಯ ಹಂತದಲ್ಲಿ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಹಾಗಾಗಿ ಇಲ್ಲಿ ಆ ಭಕ್ತಿ ಹಂತಗಳು ಪ್ರಾರಂಭವಾಗುವುದು ಶ್ರದ್ಧೆಯಿಂದ. ಹಾಗಾಗಿ ಶ್ರದ್ಧೆಯಿಂದ ಇದ್ರೆ, ಶ್ರದ್ಧೆ ಮೊದಲ ಮೆಟ್ಟಲು. ಆ ಶ್ರದ್ಧೆ ಇದ್ರೆ ನಾವು ಕೃಷ್ಣ ಹತ್ರ ಹಂತವಾಗಿ ನಾವು ಮೆಟ್ಲು ಹತ್ತಿ ಹೋಗ್ಬಹುದು. ಶ್ರದ್ಧೆಯಿಂದ ಬಂದಿದ್ದೀರಾ. ಈಗ ಎಲ್ಲರೂ ಕೂಡ ಈ 17 ದಿನಗಳ ಒಂದು ಭಗವದ್ಗೀತೆ ಅಧ್ಯಯನವನ್ನ ಮಾಡ್ತಾ ಈಗ 17 ದಿನಕ್ಕೆ ಬಂದಿದ್ದೀರಾ. ಅಷ್ಟು ದಿನದಿಂದ ಶ್ರದ್ಧೆಯಿಂದ ಪ್ರತಿ ದಿವಸ
1 ರಿಂದ 1.5 ಗಂಟೆ ಕಾಲ ಇದನ್ನ ಕೇಳ್ತಾ ಇದ್ದಾರೆ ಶ್ರದ್ಧೆಯಿಂದ ಅಲ್ವಾ. ಶ್ರದ್ಧೆ ಬೇಕು, ಯಾವುದೇ ವಿಚಾರಕ್ಕೂ ಶ್ರದ್ಧೆ ಬೇಕು. ಈ ಭಗವಂತನ ಭಕ್ತಿಯಲ್ಲೂ ಕೂಡ ಹಂತಗಳಿವೆ. ಶ್ರದ್ಧೆಯೇ ಅದರಲ್ಲಿ ಮೊದಲ ಮೆಟ್ಟಲು. ಈಗ ಶ್ರದ್ಧೆ ಇದೆ ಅಂತ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ. ಶ್ರದ್ಧೆ ಇಲ್ಲದಿದ್ರೆ ಮನುಷ್ಯ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ 1 ನಿಮಿಷ, ಇಲ್ಲಿ ಯಾರ್ದೋ ವಿಡಿಯೋ ನನಗೆ ಶ್ರದ್ಧೆ ಇದೆ ಅಂತ ನಾವು ಬರ್ಲಿಕ್ಕೆ ಭಗವದ್ಗೀತೆಗೆ ಬರ್ಲಿಕ್ಕಾಗತ್ತೆ. ಶ್ರದ್ಧೆ ಈಗ ನಮ್ಮ ಶ್ರದ್ಧೆ ಏನಾಗಿದೆ, ಕೋಮಲ ಶ್ರದ್ಧೆ ಆಗಿದೆ. ಈ ಕೋಮಲ ಶ್ರದ್ಧೆ ದೃಢವಾದ ಶ್ರದ್ಧೆ ಆಗ್ಬೇಕು. ಅದಕ್ಕೆ ಏನಾಗ್ಬೇಕು, ಸಾಧು ಸಂಘದಲ್ಲಿ ಇರ್ಬೇಕು. ಮತ್ತೆ ಆ ಒಂದು ಶ್ರದ್ಧಾ ಸಾಧು ಸಂಘ ಭಜನೆ ಕ್ರಿಯೆ ಅಂತಂದ್ರೆ ಅಲ್ಲಿ ಗುರುವಿನ ಇಂದ ದೀಕ್ಷೆ ತೆಗೆದುಕೊಂಡು ಅಲ್ಲಿ ಅವರಿಂದ ನಾವು ಶ್ರವಣ ಮಾಡಬೇಕು ಗುರುವಿನಿಂದ. ಸೊ ಅದು ಅವಾಗ ಏನಾಗುತ್ತೆ, ಆ ಒಂದು ಅನರ್ಥಗಳೆಲ್ಲ ಹೊರಟು ಹೋಗುತ್ತೆ. ಸೊ ಹೀಗೆ ನಿಧಾನವಾಗಿ ಒಂದು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಈ ಶ್ರದ್ಧೆ ಮುಖ್ಯ. ಶ್ರದ್ಧೆ ಹೇಳೋದು ಭೌತಿಕವಾಗಿಯೂ ಮುಖ್ಯ. ಈಗ ನೋಡಿ, ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗ್ಲಿಬೇಕು, ಅಭ್ಯಾಸ ಮಾಡ್ಬೇಕು, ನಮ್ಗೆ ಶ್ರದ್ಧೆ ಇರ್ಬೇಕು ಅಲ್ವಾ. ಶ್ರದ್ಧೆ ಇಲ್ಲದೆ ಅಭ್ಯಾಸ ಮಾಡ್ಲಿಕ್ಕಾಗತ್ತಾ ಮಕ್ಕಳಿಗೆ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾಗಲ್ಲ. ಆಮೇಲೆ ನಮ್ಗೆ ಅಡಿಗೆ ಮಾಡ್ಲಿಕ್ಕೂ ಶ್ರದ್ಧೆ ಬೇಕು ಅಲ್ವಾ. ಅಡಿಗೆ ಮಾಡ್ಬೇಕಾದ್ರೆ ಶ್ರದ್ಧೆ ಇಲ್ಲದೆ ಹೋದ್ರೆ ಆ ಒಂದು ಅಡಿಗೆ ಸೀದ್ ಹೋಗ್ಬಿಡುತ್ತೆ, ಏನಾದ್ರೂ ಆಗ್ಬಿಡುತ್ತೆ, ಯಾವ್ದಾದ್ರು ಒಂದು ಐಟಮ್ ಹೆಚ್ಚಾಗ್ಬಿಡುತ್ತೆ, ಅಡಿಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಯಾವ ವಿಚಾರಕ್ಕೆ ನೀವು ಹೋದ್ರು ಶ್ರದ್ಧೆ ಬೇಕೇ ಬೇಕು. ಈಗ ಭೌತಿಕಕ್ಕೆ ಶ್ರದ್ಧೆ ಬೇಕಾದ್ರೆ ಇನ್ನು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕಾದ್ರೆ ಶ್ರದ್ಧೆ ಬಹಳ ಮುಖ್ಯವಾದದ್ದು. ಆ ಶ್ರದ್ಧೆಯನ್ನ ನಾವು ಮಾಡ್ಕೋಬೇಕು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ನಮಗೆ ಕುರುಡು ನಂಬಿಕೆ ಇರಬಾರ್ದು, ಅಂಧಶ್ರದ್ಧೆ ಹೇಳ್ತಾರೆ. ಈ ಅಂಧಶ್ರದ್ಧೆ ಇರಬಾರ್ದು, ನಿಜವಾಗಿ ಶ್ರದ್ಧೆ ಇರಬೇಕು, ಕುರುಡು ನಂಬಿಕೆ ಇರಬಾರ್ದು. ನಾವು ಏನನ್ನ ಮಾಡ್ತೇವೆ ಅದು ಶಾಸ್ತ್ರಕ್ಕೆ ಅನುಗುಣವಾಗಿ ಇರಬೇಕು. ಶಾಸ್ತ್ರಕ್ಕೆ ಅನುಗುಣವಾಗಿ ಇಲ್ಲದೆ ಹೋದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಿದ್ರು ಕೂಡ ಅದಕ್ಕೆ ಏನು ಬೆಲೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅಂಧಶ್ರದ್ಧೆಯನ್ನ ನಾವು ಅನುಕರಣೆ ಮಾಡಿದರೆ ಅದು ನಮಗೆ ಕೃಷ್ಣನ ಹತ್ರ ತೆಗೆದುಕೊಂಡು ಹೋಗುದಿಲ್ಲ. ಈಗ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಗುರು ಸಾಧು ಶಾಸ್ತ್ರ. ಇಲ್ಲಿ ನೋಡಿ, ಗುರುಗಳು ಶೀಲ ಪ್ರಭುಪಾದರು, ಆಮೇಲೆ ಶಾಸ್ತ್ರ, ಗುರುವಿನಿಂದ ಬರೆದಿರ್ತಕ್ಕಂಥ ಶಾಸ್ತ್ರ ಇದೆ. ಇದು ಶಾಸ್ತ್ರ, ಸಾಧು ಅಂದ್ರೆ ಈಗ ನಾವು ತಿಳ್ಕೊಳ್ಬೇಕು, ಇವು ಮೂರನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಗುರು ಸಾಧು ಶಾಸ್ತ್ರ ತೀನೋಂಕಿ ಏಕಿ ಬಾತ್. ಆ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅದನ್ನೇ ಆಚಾರ್ಯರುಗಳು ಹೇಳ್ತಾರೆ. ಆಚಾರ್ಯರುಗಳು ಸಂಪ್ರದಾಯದಲ್ಲಿ ಬಂದವರು, ಅವ್ರೇನ್ ಹೇಳ್ತಾರೆ ಅದನ್ನ ಗುರು ಹೇಳ್ತಾನೆ. ಸೊ ಹಾಗಾಗಿ ಗುರು ಸಾಧು ಶಾಸ್ತ್ರ. ಈ ಸಾಧು ಅಂದ್ರೆ ಯಾರು? ಸಾಧು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ ಮತ್ತು ಅವರು ತಮ್ಮ ಜೀವನವನ್ನ ಅದರಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲವನ್ನು ಏನ್ ಹೇಳಿರ್ತಾರೆ ಅದನ್ನ ಅಳವಡಿಸ್ಕೊಂಡಿರ್ತಾರೆ, ಅವರು ಸಾಧುಗಳು. ಅವರ ಒಂದು ಅವ್ರು ಏನ್ ಹೆಜ್ಜೆ ಹಾಕ್ತಾರೆ ಸಾಧುಗಳು, ಆ ಹೆಜ್ಜೆಲೆ ನಾವು ನಡಿಬೇಕು. ಮತ್ತೆ ಇದು ಶಾಸ್ತ್ರಗಳಲ್ಲಿ ಏನ್ ಬರ್ಕೊಂಡಿದೆ ಆ ಶಾಸ್ತ್ರಗಳ ಪ್ರಕಾರ ನಾವು ನಡ್ಕೊಳ್ಬೇಕು. ಸೊ ಇದನ್ನೇ ನಮಗೆ ಈ ಶಾಸ್ತ್ರ ಯಾಕೆ ನಡ್ಕೋಬೇಕು? ಶಾಸ್ತ್ರ ಅಂದ್ರೆ ಅಪೌರುಷೇಯ ಧರ್ಮ ಗ್ರಂಥಗಳು. ಅಪೌರುಷೇಯ ಅಂದ್ರೆ ಭಗವಂತನಿಂದ ಬಂದಿದ್ದು. ಈಗ ನಮಗೆ ಉದಾಹರಣೆಗೆ ಭಗವದ್ಗೀತೆ, ಅದು ಭಗವಂತನೇ ಹಾಡಿದ್ದು. ವೇದಗಳು ಭಗವಂತನೇ ಹೇಳಿದ್ದು. ಭಾಗವತಂ ವೇದಾಂತ ಸೂತ್ರಕ್ಕೆ ಅದು ವ್ಯಾಖ್ಯಾನ. ಸೊ ಹಾಗಾಗಿ ಇದೆಲ್ಲ ಅಪೌರುಷೇಯ ಗ್ರಂಥ. ಸೊ ಗ್ರಂಥಗಳು ಹೇಳಿದ ಪ್ರಕಾರ ನಾವು ನಡ್ಕೋಬೇಕು. ಆಚಾರ್ಯರುಗಳು ಏನ್ ಹೇಳ್ತಾರೆ, ಗುರುಗಳು ಏನ್ ಹೇಳ್ತಾರೆ ಆ ಪ್ರಕಾರ ನಡ್ಕೋಬೇಕು. ಸೊ ವೈಷ್ಣವರು ಏನ್ ಹೇಳ್ತಾರೆ ಆ ಪ್ರಕಾರ ನಾವು ನಡ್ಕೋಬೇಕು. ಅವಾಗ ನಮಗೆ ಅರ್ಥ ಆಗುತ್ತೆ ಏನು ಯಾವ ರೀತಿ ನಾವು ನಾವು ಕೆಲಸ ಮಾಡ್ಬೇಕು. ಯಜ್ಞ ದಾನ ತಪಕರ್ಮ ಎಲ್ಲವೂ ಕೂಡ. ಇಲ್ಲಿ ಭಗವಂತ ಏನ್ ಹೇಳ್ತಾನೆ ನೋಡೋಣ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸ ಸ್ವಭಾವಜ ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋ ಅಯಂ ಪುರುಷೋ ಯೋ ಯತ್ ಶ್ರದ್ಧಾ ಸ ಏವ ಸಹ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ದೇಹಧಾರಿಯಾದ ಆತ್ಮನು ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳ ಉಳ್ಳದ್ದು ಆಗಿರಬಹುದು. ಸಾತ್ವಿಕ, ರಾಜಸ, ತಾಮಸ
ಈಗ ಅದರ ಬಗ್ಗೆ ಕೇಳು. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯುಳ್ಳವನು ಎಂದು ಹೇಳುತ್ತಾರೆ. ಈಗ ಈ ಶ್ಲೋಕ 2 ಮತ್ತು 3 ಏನ್ ಹೇಳ್ತಾ ಇದ್ದಾರೆ? ನಾವು ಯಾವ ಶ್ರದ್ಧೆಯಲ್ಲಿದ್ದೇವೆ, ಅದು ಯಾವ ಗುಣದಲ್ಲಿ ಮಾಡ್ತೇವೆ ಅದರ ಮೇಲೆ ಅದು ಅವಲಂಬಿಸಿಕೊಂಡಿದೆ. ಈಗ ನಾವು ಸತ್ವಗುಣದಲ್ಲಿದ್ರೆ ಸಾತ್ವಿಕ ಶ್ರದ್ಧೆ ಬರುತ್ತೆ, ನಾವು ರಜೋಗುಣದಲ್ಲಿದ್ರೆ ರಾಜಸಿಕ ಶ್ರದ್ಧೆ, ನಾವು ತಮೋ ಗುಣದಲ್ಲಿದ್ರೆ ತಾಮಸಿಕ ಶ್ರದ್ಧೆ. ಸೊ ಈ ರೀತಿಯಾಗಿ ಬರ್ತದೆ. ಆಮೇಲೆ ಇಲ್ಲಿ ಈ ಕೃಷ್ಣ ಭಗವಂತ ಇಲ್ಲಿ ಕೇಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೇಳು. ಯಾಕೆ ಕೇಳಬೇಕು ಅಂದ್ರೆ ಇದು ಪದೇ ಪದೇ ಭಗವದ್ಗೀತೆಯಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಭಗವಂತ ನಮಗೆ. ನೀವು ಕೇಳು ಕೇಳು. ಯಾಕೆಂದ್ರೆ ಶ್ರವಣದ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಕೃಷ್ಣ, ಅನೇಕ ಬಾರಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಆಧ್ಯಾತ್ಮಿಕ ಜ್ಞಾನವನ್ನ ನಮಗೆ ಪಡ್ಕೊಳ್ಳೋದು ನಮಗೆ ಕಷ್ಟ ಆಗತ್ತೆ. ನಾವು ಏನ್ ಮಾಡ್ಬೇಕು? ಈಗ ಅತ ಶ್ರೀಕೃಷ್ಣ ನಾಮಾದಿ ನಭವೇ ಗ್ರಾಹ್ಯಮಿಂದ್ರಿಯೈಹಿ, ನಮ್ಮ ಕಣ್ಣಿನಿಂದ ಕೃಷ್ಣ ಕಾಣೋದಿಲ್ಲ. ಸೊ ಆದ್ದರಿಂದ ಕಿವಿಯಿಂದ ಕೃಷ್ಣನನ್ನು ಕೇಳಬೇಕು, ಕಿವಿಯಿಂದ ಕೃಷ್ಣನನ್ನು ನೋಡಬೇಕು. ಅಂದ್ರೆ ನಾವು ಭಗವಂತನ ಬಗ್ಗೆ ಕಿವಿಯಿಂದ ಕೇಳಬೇಕು. ಯಾರಿಂದ? ಗುರುವಿನಿಂದ ಕೇಳಬೇಕು, ಆ ಪರಂಪರೆಯಲ್ಲಿ ಬಂದ ಗುರುವಿನಿಂದ. ಸೊ ಹಾಗಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ಳುವುದರಲ್ಲಿ ಶ್ರವಣದ ಮಹತ್ವ. ಸೊ ಹಾಗಾಗಿ ನಾವು ಈ 3 ಗುಣಗಳಲ್ಲೇ ಇದ್ದುಕೊಂಡು ನಾವು ಜೀವನ ನಡೆಸ್ತೇವೆ. ಸೊ ಆ ಥರ ಆದರೆ ಆ ಒಂದು ಗುಣಕ್ಕೆ ಅನುಗುಣವಾಗಿ ದೇಹವನ್ನ ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಪಡಿತೇವೆ. ಈಗ ನಾವು ಯಾವ ರೀತಿ ಜನ್ಮ ಮಾಡಿ ನಡೆಸಿದ್ದೇವೆ, ನಮ್ಗೆ ಈಗ ಭಗವಂತ ಈ ಮನುಷ್ಯ ಜನ್ಮ ಕೊಟ್ಟಿದ್ದಾರೆ. ಈಗ ನಾವು ಸಾತ್ವಿಕ ಗುಣದಲ್ಲಿ ಬದುಕಿದ್ರೆ ಅದಕ್ಕೆ ಯಾವ ತರ ಒಂದು ದೇಹ ಸಿಕ್ಕತ್ತೆ ಮುಂದಿನ ಜನ್ಮದಲ್ಲಿ, ರಾಜಸಿಕ ಗುಣದಲ್ಲಿ ಇದ್ರೆ ಯಾವ ತರ ಆಗತ್ತೆ, ತಾಮಸಿಕ ಗುಣ ಇದ್ರೆ ಅಲ್ಲಿ ಯಾವ ತರ ಆಗತ್ತೆ, ಇದನ್ನೆಲ್ಲ ಕೂಡ ನಾವು ಮೊನ್ನೆ ತಿಳಿದುಕೊಂಡಿದ್ದೇವೆ. ಸೊ ಹಾಗೆ ನಾವು ಯಾವ ಗುಣದಲ್ಲಿ ಇರ್ತೇವೆಯೋ ಅದೇ ಗುಣದಲ್ಲಿ ನಮ್ಮ ಶ್ರದ್ಧೆ ಕೂಡ ಇರುತ್ತೆ. ನಮ್ಮ ಶ್ರದ್ಧೆ ನಮ್ಮ ಗುಣದ ಮೇಲೆ ಅದು ಅವಲಂಬಿಸಿರುತ್ತೆ. ಆಮೇಲೆ ಯಾವ ರೀತಿ ನಾವು ಯಾವ ಗುಣದಲ್ಲಿ ನಾವು ಜೀವನ ಮಾಡಿದ್ದೇವೆ ಅದರ ಪ್ರಕಾರ ನಮ್ಗೆ ಮುಂದಿನ ಜನ್ಮದಲ್ಲಿ ಆ ಒಂದು ದೇಹ ಸಿಕ್ಕತ್ತೆ. ಈಗ ನಾವು ಭಕ್ತಿ ಸೇವೆಯ 9 ಹಂತಗಳನ್ನ ನಾವು ನೋಡ್ತಾ ಇದ್ದೇವೆ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಮತ್ತೆ ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇದು ಅಂದ್ರೆ ಅದು ಶ್ರದ್ಧಾ ಹೇಳದ ಮೊದಲನೇ ಮೆಟ್ಟಲು, ಆ ಪ್ರೇಮ ಹೇಳದು ಕೊನೆಯ ಮೆಟ್ಟಿಲು. ಈಗ ಈ ಭಕ್ತಿ ಹೇಳದು ಸಿಕ್ಕುವುದು ಹೇಗೆ? ಭಕ್ತಿ ಎಲ್ಲರಿಗೂ ಸುಲಭವಾಗಿ ಸಿಕ್ಕೋದಿಲ್ಲ. ಬ್ರಹ್ಮಾಂಡ ಭ್ರಮಿತೆ ಕೋಣ ಭಾಗ್ಯವಾನ್, ಗುರು ಕೃಷ್ಣ ಕೃಪಾ ಪಾಹೆ ಭಕ್ತಿಲತಾ ಬೀಜ. ಅಂದ್ರೆ ಈ ಗುರುವಿನ ಅನುಗ್ರಹ, ಕೃಷ್ಣನ ಕೃಪೆ ಯಾರಿಗಿರುತ್ತದೆಯೋ ಅವರಿಗೆ ಭಕ್ತಿ ಬೀಜ ಸಿಕ್ಕತ್ತೆ. ಈಗ ನಮಗೆ ಭಕ್ತಿ ಬೀಜ ಸಿಕ್ಕಿದೆ. ಯಾಕೆ? ಅದಕ್ಕಾಗಿಯೇ ನಾವು ಭಗವದ್ಗೀತೆ ತರಗತಿ ಬಂದಿದ್ದೇವೆ. ಯಾರಿಗೆ ಕೃಷ್ಣನ ಕೃಪೆ ಇದೆ, ಯಾರಿಗೆ ಆ ಗುರುವಿನ ಅನುಗ್ರಹ ಇದೆ, ಅವರು ಈ ತರಗತಿಗೆ ಬರ್ಲಿಕ್ಕೆ ಸಾಧ್ಯ. ಅಂದ್ರೆ ನಮ್ಮ ಹೃದಯದಲ್ಲಿ ಭಕ್ತಿಯ ಬೀಜ ಬಿತ್ತಿದಂಗಾಗತ್ತೆ. ಈ ಭಕ್ತಿಯ ಬೀಜವನ್ನು ನಾವು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಈ ಭಕ್ತಿಯ ಬೀಜವನ್ನ ಏನ್ ಹೇಳ್ತಾರೆ, ಅದಕ್ಕೆ ನಾವು ಬಿತ್ತಬೇಕು. ಹೃದಯದಲ್ಲಿ ಬಿತ್ತಿಯಾಗಿದೆ, ಅದನ್ನ ನಾವು ಬೆಳೆಸಬೇಕು ಅಂತಂದ್ರೆ ಪೋಷಿಸಬೇಕು. ಗಿಡಕ್ಕೆ ನಾವು ಏನ್ ಮಾಡ್ತೇವೆ, ಒಂದು ಸಣ್ಣ ಒಂದು ಬೀಜ ಹಾಕಿ ಮೊಳಕೆ ಬಂದಾಗ ಅದಕ್ಕೆ ನೀರು ಹಾಕ್ತೇವೆ ಅಲ್ವಾ? ನೀರು ಹಾಕ್ತೇವೆ, ಆಮೇಲೆ ಪೋಷಣೆ ಮಾಡ್ತೇವೆ, ಗೊಬ್ಬರ ಮತ್ತು ನೀರು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದೇ ತರಹ ಈ ಭಕ್ತಿ ಲತಾ ಇದನ್ನ ಭಕ್ತಿಯ ಬೀಜ ನಮಗೆ ಗುರುವಿನ ಕೃಪೆ, ಕೃಷ್ಣನ ಒಂದು ಕರುಣೆ, ಗುರುವಿನ ಅನುಗ್ರಹದಿಂದ ನಮಗೆ ಸಿಕ್ಕಿದೆ. ಆವಾಗ ಇದನ್ನ ನಾವು ಏನ್ ಮಾಡ್ಬೇಕು, ಬೆಳೆಸೋದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಇದು ತುಂಬಾ ಪೋಷಣೆ ಮಾಡ್ಬೇಕಾಗತ್ತೆ. ಸೊ ಪೋಷಣೆ ಮಾಡೋದು ಹೇಗೆ? ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕಾಗತ್ತೆ. ಸೊ ಆ ಜಪ ಅಥವಾ ಆ ಒಂದು ಸಂಕೀರ್ತನದಿಂದ ಮಾಡಿ, ಮತ್ತೆ ಈ ನವವಿಧ ಭಕ್ತಿ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ. ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು, ನವವಿಧ ಭಕ್ತಿ ಅಂದ್ರೆ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಶ್ರವಣ ಮಾಡ್ಬೇಕು ಭಗವಂತನ ಬಗ್ಗೆ, ಸದಾ ಕೀರ್ತನ ಮಾಡಬೇಕು ಭಗವಂತನ ಆ ಹರೇ ಕೃಷ್ಣ ಮಹಾಮಂತ್ರ, ಮತ್ತೆ ಭಗವದ್ಗೀತೆ ಮತ್ತು ಭಾಗವತವನ್ನು ಓದೋದು, ಅದು ಕೂಡ ಕೀರ್ತನ.
ಯಾಕೆಂದ್ರೆ ಭಗವಂತನ ಬಗ್ಗೆ ಅದು ಹೇಳ್ತಕ್ಕಂಥದ್ದು, ಹಾಡ್ತಕ್ಕಂಥದ್ದು. ಆಮೇಲೆ ಈ ತರವಾಗಿ ಅಂದ್ರೆ ಸಾಧು ಸಂಘದಲ್ಲಿ ಇರುವುದು. ಇದನ್ನ ಮಾಡಿಕೊಂಡು ನಾವು ಈ ಒಂದು ಆ ಬೀಜವನ್ನು ಬೆಳೆದಾಗ ಅದೇನಾಗುತ್ತೆ, ಅದು ಬೀಜ ಅದು ಮೊಳಕೆ ಒಡೆದು ಬಳ್ಳಿ ಆಗುತ್ತೆ. ಅದಕ್ಕೆ ಭಕ್ತಿಲತಾ ಬಳ್ಳಿ ಅಂತ ಹೇಳ್ತಾರೆ. ಬಳ್ಳಿ ಅಂದ್ರೆ ಅದು ಸ್ವಲ್ಪ ತುಂಬಾ ಅದರದ ಕಾಂಡ ಏನಿರುತ್ತೆ ಬಳ್ಳಿದು ತುಂಬಾ ವೀಕ್ ಇರುತ್ತೆ ಅಲ್ವಾ. ಅದಕ್ಕೆ ಅದು ಈಗ ಈ ಬಳ್ಳಿದು ಕಾಂಡ ವೀಕು. ಅದೇ ನೀವು ಆ ಬೇವಿನ ಮರ ಅಥವಾ ಮಾವಿನ ಮರ ನೋಡಿದ್ರೆ ಅದರ ಕಾಂಡ ತುಂಬಾ ಸ್ಟ್ರಾಂಗ್ ಇರುತ್ತೆ ಅಲ್ವಾ. ಹರೇ ಕೃಷ್ಣ. ಅವಕ್ಕೇನು ಸಪೋರ್ಟ್ ಬೇಕಾಗುತ್ತಾ? ಬೇವಿನ ಮರ ಮಾವಿನ ಮರಕ್ಕೆ ಬೇಡ ಮಾತಾಜಿ. ಸಪೋರ್ಟ್ ಬೇಕಾಗುದಿಲ್ಲ. ಆದ್ರೆ ಬಳ್ಳಿಗೆ ಸಪೋರ್ಟ್ ಬೇಕಾಗತ್ತೆ ಅಲ್ವಾ. ಅದಕ್ಕೆ ನಾವು ಬಳ್ಳಿಯನ್ನ ತುಂಬಾ ಇದರಿಂದ ಡೆಲಿಕೇಟ್ ಅದು. ಸೊ ಅದನ್ನ ನಾವು ಪೋಷಿಸಬೇಕು. ಅಂದ್ರೆ ಅವಿರತವಾಗಿ ಅದನ್ನ ಪೋಷಿಸಬೇಕು. ಅದು ಹೇಗೆ ಪೋಷಣೆ ಮಾಡ್ಬೇಕು ಅಂತಂದ್ರೆ, ಅದನ್ನ ಅವಿರತ ಪೋಷಣೆ ಮಾಡೋದಂತಾನೆ ಅದನ್ನ ಅಪ್ರತಿಹತ ಅಂದ್ರೆ ಯಾವಾಗ್ಲೂ ಅಪ್ರತಿಹತ ಅಂದ್ರೆ 24 hours ಅಲ್ಲಿ ನಾವು ಅಂದ್ರೆ ಭಗವಂತನ ನಾಮ ಸ್ಮರಣೆ, ಭಗವಂತನ ಹರಿನಾಮ ಸಂಕೀರ್ತನ ಸ್ಮರಣ, ಶ್ರವಣ ಕೀರ್ತನ ಸ್ಮರಣ ಇವು ಬಹಳ ಮುಖ್ಯವಾದದ್ದು. ಆಮೇಲೆ ಇಲ್ಲಿ ಅಲ್ಲಿ ಕಳೆಗಳು ಬೆಳೆದ್ ಬಿಡ್ತವೆ. ಒಂದು ಗಿಡದ ಹತ್ರ ಕಳೆ ಬೆಳೆದ್ರೆ ನಾವು ಕಳೆ ಕಿತ್ತು ಹೊತ್ತಾಗ್ತೇವೆ ಅಲ್ವಾ. ಅದೇ ತರಹ ಇಲ್ಲಿ ನಾವು ಭಕ್ತಿಲತಾ ಹತ್ರ ಕಳೆಗಳು ಅಂದ್ರೆ ನಮಗೆ ಎಲ್ಲ ಬರ್ತಕ್ಕಂತಹ ಆ ಒಂದು ಅನರ್ಥಗಳು. ಅನರ್ಥ ಅಂದ್ರೆ ಇಲ್ಲಿ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಇವೆಲ್ಲ ಕಳೆಗಳು. ಅದನ್ನ ಕಿತ್ತು ಎಸಿಬೇಕು. ಸೊ ಹಾಗಾಗಿ ನಮ್ಮ ಹೃದಯದಲ್ಲಿ ಹೇಗಾಯ್ತು, ಈಗ ಭಕ್ತಿಲತಾ ಬೀಜ ಅದು ಬೆಳೆದು ಮೊಳಕೆ ಆಯಿತು. ಅದರ ಮೇಲೆ ಪೋಷಣೆ ಮಾಡ್ತಾ ಇದ್ದೇವೆ. ಶ್ರವಣ ಕೀರ್ತನ, ಆಮೇಲೆ ಶ್ರವಣ ಕೀರ್ತನ ಸ್ಮರಣ ಮತ್ತೆ ಅರ್ಚನಾ ವಂದನ ಅದೆಲ್ಲ ಮಾಡ್ತಾ ಇದ್ದೇವೆ. ದೇವರದ ಸೇವೆ ಮಾಡ್ತಾ ಇದ್ದಾಗ ಅದೇನಾಗುತ್ತೆ, ಅದು ಬೆಳ್ಕೋತ ಹೋಗುತ್ತೆ. ಬೆಳ್ಕೋತ ಅದನ್ನ ನಾವು ಇದೇ ಕಂಟಿನ್ಯೂ ಮಾಡಿದರೆ, ಶ್ರವಣ ಕೀರ್ತನ ಸ್ಮರಣ ಇವನ್ನೆಲ್ಲ ಕಂಟಿನ್ಯೂ ಮಾಡಿದರೆ ನವವಿಧ ಭಕ್ತಿಯನ್ನ, ಅದು ಮುಂದೆ ಈ ಬ್ರಹ್ಮಾಂಡದ ಆ ಒಂದು ಪೊರೆ ಇರುತ್ತೆ ಬ್ರಹ್ಮಾಂಡದಲ್ಲಿ ಎಲ್ಲ. ಈ ಬ್ರಹ್ಮಾಂಡವನ್ನ ನಮ್ಮ ಈ ಬ್ರಹ್ಮಾಂಡ 14 ಲೋಕಗಳಿರುತ್ತೆ. ಅದನ್ನ ಸುತ್ತುವರೆದು 7 ಪದರಗಳಿರುತ್ತೆ. ಆ ಪದರಗಳನ್ನ ದಾಟಿ ಅದು ವೈಕುಂಠ ಲೋಕಕ್ಕೆ ಹೋಗುತ್ತೆ. ವೈಕುಂಠ ಲೋಕದಲ್ಲಿ ಆಮೇಲೆ ಆ ತುದಿಯಲ್ಲಿ ಇಲ್ಲಿ ಗೋಲೋಕ ವೃಂದಾವನ ಇದೆ. ಆ ಗೋಲೋಕ ವೃಂದಾವನಕ್ಕೆ ಹೋಗಿ ಭಗವಂತನ ಪಾದದಲ್ಲಿ ಅದು ಆಶ್ರಯವನ್ನು ತಗೊಳುತ್ತೆ. ಮತ್ತೆ ಆ ಭಗವಂತನ ಪಾದದಲ್ಲಿ ಹೂವು ಹಣ್ಣು ಬಿಡುತ್ತೆ. ಆ ಹಣ್ಣೆ ಕೃಷ್ಣ ಪ್ರೇಮ. ಸೊ ಹಾಗಾಗಿ ಇಲ್ಲಿ ನಾವು ಕೃಷ್ಣನ ಜೊತೆಗೆ ಯಾವ ರೀತಿ ಅಲ್ಲಿ ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಬಹುದು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು ಅಂತಂದ್ರೆ, ನಾವು ಕೃಷ್ಣನ ಜೊತೆಗೆ ಯಾವ ರೀತಿ ನಾವು ಪ್ರೀತಿಸಿದರೆ ಆ ಕೃಷ್ಣನನ್ನ, ಅವನು ಅದೇ ರೀತಿ ಅದನ್ನ ಪ್ರತಿಸ್ಪಂದನೆ ಮಾಡ್ತಾನೆ. ಅಂದ್ರೆ ಈಗ ನಾವು ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ಇದರಲ್ಲಿ 5 ರಸಗಳಲ್ಲಿ ಕೃಷ್ಣನ ಜೊತೆ ನಾವು ಆ ಸಂಬಂಧವನ್ನ ಬೆಳೆಸ್ಕೊಳ್ಬಹುದು. ಇದು ಕೃಷ್ಣ ಪ್ರೇಮ. ಇದು ತುಂಬಾ ಇದರಲ್ಲಿ ಒಂದು ಸಾಧನೆ, ಭಕ್ತಿಯಲ್ಲಿ ಸಾಧನೆ ಮಾಡೋದು. ಸೊ ಆದ್ದರಿಂದ ಇದನ್ನ ಯಾವ ರೀತಿ ಕೂಡ ಅವನು ಪ್ರತಿಸ್ಪಂದನ ಮಾಡ್ಲಿಕ್ಕೆ ರೆಡಿ ಇರ್ತಾನೆ. ಸೊ ಅದಕ್ಕೆ ನಮ್ಮ ಒಂದು ನಮ್ಮ ಇಚ್ಛೆ ಪ್ರಕಾರ ನಾವು ಶಾಂತರಸದಲ್ಲಿ ಮಾಡೋದು ಅಂತಂದ್ರೆ ಆ ಒಂದು ಹಸುವಿನ ತರ ಶಾಂತವಾಗಿ ಗೌರವ ಸೂಚನೆ ಮಾಡುತ್ತೆ. ದಾಸ್ಯರಸ ಅಂದ್ರೆ ಹನುಮಂತನ ತರ ಸದಾ ಸೇವೆಗೆ ಸಿದ್ಧ. ಸಖ್ಯರಸ ಅಂದ್ರೆ ಅರ್ಜುನನ ತರ, ಗೆಳೆಯನ ತರ ಅವನು ಪ್ರತಿಸ್ಪಂದಿಸಬಹುದು. ಆಮೇಲೆ ತಂದೆ ತಾಯಿ ತರ ವಾತ್ಸಲ್ಯ ರಸ. ಈಗ ಇದು ಅಂದ್ರೆ ಒಂದು ಯಶೋಧ ಮಾತಾ ಮತ್ತೆ ನಂದ ಮಹಾರಾಜ, ವಸುದೇವ ದೇವಕಿ, ಇವತ್ತು ವಾತ್ಸಲ್ಯ ರಸ. ಅವ್ರ ಪ್ರಕಾರ ತಂದೆ ತಾಯಿ ತರ ಕೃಷ್ಣ ಅಂದ್ರೆ ಮಗುವಿನ ತರ ಪ್ರತಿಸ್ಪಂದನೆ ಮಾಡಬಹುದು. ಮಾಧುರ್ಯ ರಸ ಅಂದ್ರೆ ರಾಧಾರಾಣಿ ಗೋಪಿಕೆಯರು, ಕೃಷ್ಣನ ಪ್ರೇಯಸಿಯರು, ಹೆಂಡತಿಯರು, ಆ ರೀತಿಯಲ್ಲಿ ಕೂಡ ಅವನು ಪ್ರತಿಸ್ಪಂದನೆ ಮಾಡ್ತಾನೆ. ಭಕ್ತರು ಯಾವ ರೀತಿ ಯಾವ ರಸದಲ್ಲಿ ಭಗವಂತನ ಜೊತೆ ಸಂಬಂಧ ಬೆಳೆಸಲಿಕ್ಕೆ ಇಷ್ಟಪಡ್ತಾರೆ ಆ ರಸಕ್ಕೆ ತಕ್ಕಂತೆ ಕೃಷ್ಣ ನಮಗೆ ಪ್ರತಿಸ್ಪಂದನೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಶ್ಲೋಕ 4. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸ ಜನಾಹ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ. ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾವ ಗುಣದ ಪ್ರಕಾರ ಅವರು ಯಾವ ಗುಣದಲ್ಲಿ ಇದ್ದಾರೆ ಆ ಗುಣದ ಪ್ರಕಾರ ಅವರು ಇದನ್ನ ಪೂಜೆ ಮಾಡ್ತಾರೆ ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ.
ಹಾಗಾಗಿ ಇಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ಯಾವ್ಯಾವ ಗುಣದಲ್ಲಿದ್ದಾರೆ ಆ ಗುಣದ ಪ್ರಕಾರ ಪೂಜೆ ಮಾಡ್ತಾರೆ. ಈಗ ಒಬ್ಬರು ಆ ದೇವತೆಗಳನ್ನ ಪೂಜೆ ಮಾಡ್ತಾರೆ ಅಂತ ಇಲ್ಲಿ ನೋಡಿ, ದೇವತೆಗಳನ್ನ ಪೂಜೆ ಮಾಡೋರು ಸತ್ವಗುಣದಲ್ಲಿ ಇರ್ತಾರೆ. ಆದ್ರೆ ಯಾರು ರಜೋಗುಣದಲ್ಲಿ ಇರ್ತಾರೆ ಅವರು ಯಾರನ್ನ ಪೂಜೆ ಮಾಡ್ತಾರೆ? ರಜೋಗುಣದಲ್ಲಿದ್ದರೆ ರಾಕ್ಷಸರನ್ನು ಪೂಜೆ ಮಾಡ್ತಾರೆ, ಇಲ್ಲ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯನ್ನ ಪೂಜೆ ಮಾಡ್ತಾರೆ. ಅವನನ್ನ ದೇವರು ಅಂತ ಪೂಜೆ ಮಾಡ್ಬಿಡ್ತಾರೆ ಕೆಲವರು. ಪ್ರಭಾವಶಾಲಿ ವ್ಯಕ್ತಿ, ಮಂತ್ರಿ ಇರ್ಬೋದು, ರಾಜ ಇರ್ಬೋದು, ಯಾರು ಇರ್ಬೋದು, ಪ್ರಭಾವಶಾಲಿ. ಆಮೇಲೆ ಯಾರು ತಮೋಗುಣದಲ್ಲಿ ಇರ್ತಾರೆ, ತಮೋಗುಣದಲ್ಲಿದ್ದವ್ರು ಯಾರನ್ನ ಮಾಡ್ತಾರೆ? ಅವರು ಭೂತ ಪ್ರೇತಗಳನ್ನ ಪೂಜೆ ಮಾಡ್ತಾರೆ. ಸೊ ಭೂತ ಪ್ರೇತಗಳನ್ನ ಪೂಜೆ ಮಾಡೋದು ಅವರು ತಮೋಗುಣ. ಕೆಲವರೇನ್ ತಿಳ್ಕೊತಾರೆ, ಮರದಲ್ಲಿ ಭೂತ ಇದೆ ಅದನ್ನ ಪೂಜೆ ಮಾಡ್ತಾರೆ ಎಂದು ತಿಳಿದು ಅದರ ಪೂಜೆ ಮಾಡ್ತಾರೆ, ಇದು ತಮೋಗುಣದ ಪೂಜೆ. ಆದ್ರೆ ಯಾರು ವಿಶುದ್ಧ ಸತ್ವದಲ್ಲಿ ಇರ್ತಾರೆ, ಇದು ನೋಡಿ, ಭೂತ ಪ್ರೇತಗಳನ್ನ ಪೂಜೆ ಮಾಡೋರು, ಆಮೇಲೆ ದೇವತೆಗಳ ಆರಾಧಕರು ಸತ್ವಗುಣದಲ್ಲಿ ಇರ್ತಾರೆ. ಈ ಭೂತ ಪ್ರೇತಗಳನ್ನ ಆರಾಧನೆ ಮಾಡ್ತಕ್ಕಂಥವ್ರು ಅವ್ರು ತಮೋಗುಣದಲ್ಲಿ ಇರ್ತಾರೆ. ರಜೋಗುಣದಲ್ಲಿ ಇರೋರು ಅಂತಂದ್ರೆ ಇವರು ಪ್ರಭಾವಶಾಲಿ ವ್ಯಕ್ತಿಗಳನ್ನ ಆರಾಧನೆ ಮಾಡೋರು. ಈಗ ಹಾಗಾದ್ರೆ ಶುದ್ಧ ಸತ್ವ ಗುಣಕ್ಕೆ ಬಂದವರು ಅವರು ಯಾರನ್ನ ಆರಾಧನೆ ಮಾಡ್ತಾರೆ? ಅವರು ಭಗವಂತನನ್ನ ಆರಾಧನೆ ಮಾಡ್ತಾರೆ. ಸೊ ಭಗವಂತ ಕೃಷ್ಣನನ್ನ ಅವರು ಆರಾಧನೆ ಮಾಡ್ತಾರೆ. ಹಾಗಾಗಿ ಶುದ್ಧ ಸತ್ವದಲ್ಲಿದ್ದವರು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರವರ ಗುಣಕ್ಕೆ ಅನುಗುಣವಾಗಿ ಅವರು ಪೂಜೆಗಳನ್ನ ಮಾಡ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಭಕ್ತರು ಇದರಲ್ಲಿ ಶ್ರೇಷ್ಠ ಆಗ್ತಾರೆ. ಯಾಕೆಂದ್ರೆ ಭಕ್ತರು ಅವರು ಏನ್ ಮಾಡ್ತಾರೆ, ಅಲ್ಲಿ ಅವರು ಭಗವಂತನ ಪೂಜೆ ಮಾಡೋದ್ರಿಂದ ಅವರದ್ದು ಭಗವಂತನ ಬಳಿಗೆ ಅವರು ಹೋಗ್ಬೋದು. ಇಲ್ಲಿ ಒಂದು ನಾವು ಚಿತ್ರ ನೋಡ್ತಾ ಇದ್ದೇವೆ ಅಲ್ವಾ, ಒಬ್ಬನು ಕಾಳಿಕಾ ಮಾತೆಗೆ ಪೂಜೆ ಮಾಡ್ತಾನೆ, ಆಮೇಲೆ ತುಂಬಾ ವರ್ಷ ಪೂಜೆ ಮಾಡ್ತಾನೆ. ಕಾಳಿಕಾ ದೇವಿ ಅವನಿಗೆ ಒಲಿತಾಳೆ. ಆಗ ಆ ಕಾಳಿಕಾ ದೇವಿ ಹತ್ರ ಅವನು ಬೇಡ್ತಾರೆ, ಅವಳು ಕೇಳ್ತಾಳೆ, ಏನ್ ಬೇಕು ನಿನಗೆ, ಇಷ್ಟೊಂದು ನನಗೆ ನೀನು ಪೂಜೆ ಮಾಡಿದ್ಯಾ? ಅದಕ್ಕೆ ಅವನ ತಾಯಿ, ನನಗೆ ನೀನು ಮುಕ್ತಿಯನ್ನು ಅನುಗ್ರಹಿಸು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಕಾಳಿಕಾ ಮಾತೆ, ಇಲ್ಲ ನನಗೆ ಮುಕ್ತಿ ಕೊಡಕ್ಕಾಗಲ್ಲ, ಅಂದ್ರೆ ಮುಕ್ತಿ ನನಗೆ ಇಷ್ಟು ವರ್ಷ ನಾನು ನಿನಗೆ ಪೂಜೆ ಮಾಡಿದ್ದೇನೆ. ಹೌದು, ನೀನು ಇಷ್ಟು ವರ್ಷ ಪೂಜೆ ಮಾಡಿದ, ಆದ್ರೆ ಮುಕ್ತಿ ಕೊಡ್ಲಿಕ್ಕೆ ನಾನು ಅರ್ಹಳಲ್ಲ. ಮುಕ್ತಿ ಪ್ರದಾತ ಮುಕುಂದ ಅಂತ ಹೇಳ್ತಾಳೆ. ಮುಕುಂದನಿಗೆ ನೀನು ಪ್ರಾರ್ಥನೆ ಮಾಡ್ಬೇಕಪ್ಪ. ಅವಾಗ ಅವರಿಗೆ ಬೇಜಾರಾಗುತ್ತೆ ಅವರಿಗೆ. ಆಗ ಅವಳು ಹೇಳ್ತಾಳೆ, ಇಲ್ಲ, ನಾನು ಆಶೀರ್ವಾದ ಮಾಡ್ತೇನೆ ನಿನಗೆ, ನೀನು ಮುಂದಿನ ಜನ್ಮದಲ್ಲಿ ನೀನು ಕೊನೆಗೆ ಭಕ್ತನಾಗು, ಒಳ್ಳೆ ಭಕ್ತನಾಗು, ಆಗ ನಿನ್ಗೆ ಭಗವಂತನ ಸೇವೆ ಮಾಡು, ಆಗ ನಿನ್ಗೆ ಮುಕ್ತಿ ಸಿಕ್ಕತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಮುಕ್ತಿ ಸಿಗಬೇಕು ಅಂತಂದ್ರೆ ನಾವು ಮುಕುಂದನನ್ನ ಪೂಜೆ ಮಾಡ್ಬೇಕು. ಅದಕ್ಕೆ ಹೇಳೋದು, ಯಾವುದೇ ಬೇಕಾದ್ರೂ ಕೂಡ ನಾವು ಏನ್ ಮಾಡ್ಬೇಕು, ಭಕ್ತಿ ಯೋಗವನ್ನು ಮಾಡಬೇಕು, ಅಂದ್ರೆ ಭಗವಂತನ ಪೂಜೆ ಮಾಡ್ಬೇಕು. ಅದಕ್ಕೆ ಭಾಗವತದಲ್ಲಿ ಹೇಳಿದ್ದಾರೆ, ಅಕಾಮ ಸರ್ವ ಕಾಮ ಮೋಕ್ಷ ಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಅಂದ್ರೆ ಏನ್ ಬೇಕಾದ್ರು ನಮಗೆ ಏನು ಅಂದ್ರೆ ಅಕಾಮ, ಯಾವುದೇ ಇಚ್ಛೆ ಇಲ್ಲದೆ ಇರಬಹುದು, ಅಥವಾ ಸರ್ವ ಕಾಮ ಅಂದ್ರೆ ಐಹಿಕದಲ್ಲಿ ಎಲ್ಲರ ತುಂಬಾ ಇಚ್ಛೆಗಳಿರುತ್ತೆ, ಅದು ಕೂಡ ಅಂದ್ರೆ ಐಹಿಕ ಬಯಕೆಗಳು ಇರಬಹುದು, ಅಥವಾ ಕೆಲವರಿಗೆ ಮೋಕ್ಷ ಪಡೆಯುವ ಆಸೆ ಇರಬಹುದು, ಅಥವಾ ಕೆಲವರಿಗೆ ಏನಂತಂದ್ರೆ ಯಾವುದು ಆಸೆ ಬೇಡದೇ ಇರಬಹುದು. ಆದ್ರೂ ಕೂಡ ಭಗವಂತನ ಹತ್ರ ನಾವು ಭಗವಂತನಿಗೆ ನಾವು ಆರಾಧನೆ ಮಾಡಬೇಕು, ಭಗವಂತನ ಹತ್ರ ಹೋಗ್ಬೇಕು, ಕೃಷ್ಣನ ಹತ್ರ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ, ಅವ್ರು ಎಲ್ಲವನ್ನೂ ಕೂಡ ಕೊಡ್ತಾರೆ. ಆದ್ರೆ ಭಗವಂತ ಕೊಡೋದು ಏನು ಅಂತಂದ್ರೆ ಭಗವಂತ ಅವರು ಏನ್ ಕೊಡ್ತಾರೆ ಅಂದ್ರೆ ನಾವು ಕೇಳಿದ್ದನ್ನ ಅವರ ನಮ್ಮ ಒಂದು ಇದಕ್ಕೆ ಅನುಗುಣವಾಗಿ ನಮ್ಮ ಒಂದು ನಾವು ಮಾಡ್ತಾ ಕರ್ಮ ಫಲಕ್ಕೆ ಅನುಗುಣವಾಗಿ ಕೊಡ್ತಾರೆ. ಆದ್ರೆ ನಮ್ಮ ಶುದ್ಧಿಯನ್ನು ಕೂಡ ಅವರು ಮಾಡ್ತಾರೆ. ಯಾಕಂತಂದ್ರೆ ಭಗವಂತನ ಹತ್ರ ಹೋದಾಗ ಹೃದಯ ಶುದ್ಧಿ ಆಗ್ತಾ ಹೋಗುತ್ತೆ. ಮತ್ತೆ ನಮ್ಮಲ್ಲಿ ನಾವು ನಮ್ಗೇನು ಅನುಗ್ರಹ ಮಾಡ್ತಾರೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಬಳಸಲಿಕ್ಕೆ ಶಕ್ತಿನೂ ಕೊಡ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ದೇವತೆಗಳ ಹತ್ರ ಬೇಡ್ತಾರೆ ಕೆಲವರು. ಹಿರಣ್ಯಕಶಿಪರು ಉದಾಹರಣೆ, ಅವ್ರಿಗೆ ಹಿರಣ್ಯಕಶಿಪಿಗೆ ಯಾರಿಂದ ಕೊಲ್ಲುವುದು ಬೇಡ, ತನಗೆ ಯಾರಿಂದನೂ ಸಾವು ಬೇಡ, ನನಗೆ ಹಗಲು ಬೇಡ, ರಾತ್ರಿ ಬೇಡ ಸಾವು, ನನಗೆ ಒಳಗೆ ಬೇಡ, ಬಾಗಿಲ ಒಳಗೆ ಬೇಡ, ಹೊರಗೆ ಬೇಡ, ಮಾರಕ ಅಸ್ತ್ರದಿಂದ ಸಾವು ಬೇಡ, ಇದೆಲ್ಲ ಕೇಳಿದ. ಆದ್ರೆ ಅವನು ಏನ್ ಮಾಡ್ದ, ಬ್ರಹ್ಮ ಓಕೆ ಅಂತ ಹೇಳಿ ತಥಾಸ್ತು ಅಂದ್ಬಿಟ್ಟ. ಆದ್ರೆ ಏನಾಯ್ತು, ಮುಂದೆ ಅವರು ರಾಕ್ಷಸರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ರು. ಆಮೇಲೆ ನರಸಿಂಹ ಅವತಾರವಾಗಿ ಅವರಿಗೆ ಸಂಹಾರ ಮಾಡಬೇಕಾಯಿತು. ಸೊ ಹಾಗಾಗಿ ಇಲ್ಲಿ ನಾವು ಯಾವುದನ್ನೇ ನಮ್ಮ ಕೊಟ್ಟ ವರವನ್ನ
ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಭಗವಂತನ ಹತ್ರ ಹೋದಾಗ ಸದ್ಬಳಕೆ ಮಾಡ್ತಕ್ಕಂಥ ಶಕ್ತಿಯನ್ನು ಅವನು ಕೊಡ್ತಾನೆ. ಸೊ ಹಾಗಾಗಿ ನಾವು ಯಾವಾಗ ವಿಷ್ಣುವಿನ ಸಂಪರ್ಕಕ್ಕೆ ಬರ್ತಾರೆ, ಭಗವಂತ ಕೃಷ್ಣನ ಸಂಪರ್ಕಕ್ಕೆ ಬರ್ತೇವೆ, ಆಗ ಏನಾಗುತ್ತೆ, ಇನ್ನೊಂದು ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಅದು ಆಧ್ಯಾತ್ಮೀಕೃತವಾಗುತ್ತೆ. ಹೇಗೆ ಆಧ್ಯಾತ್ಮೀಕೃತ ಆಗುತ್ತೆ ಅಂದ್ರೆ, ಈಗ ನಾವು ಭಗವದ್ಗೀತೆ ಕ್ಲಾಸ್ ಮಾಡ್ತಾ ಇದ್ದೆ, ಇಲ್ಲಿ ನಾನೀಗ ಲ್ಯಾಪ್ಟಾಪ್ ತಕೊಂಡು ಮಾಡ್ತಾ ಇದ್ದೇನೆ ಅಲ್ವಾ. ಸೊ ಈ ಲ್ಯಾಪ್ಟಾಪ್ ನಾವು ಭಗವಂತನಿಗಾಗಿ ಬಳಕೆ ಆಗೋದ್ರಿಂದ, ಭಗವಂತನ ಸಂಪರ್ಕದಲ್ಲಿ ಇರೋದ್ರಿಂದ ಇದು ಕೂಡ ಆಧ್ಯಾತ್ಮಿಕೃತ ಆಗುತ್ತೆ. ನಾವು ಭಗವಂತನಿಗಾಗಿ ಬಳಸಿದರೆ, ನೀವು ಮೊಬೈಲಲ್ಲಿ ಇದನ್ನ ಬಳಸ್ತಾ ಇದ್ದೀರಿ, ತರಗತಿಗೆ ಬಂದಿರ್ತಾ ಇದ್ದೀರಿ ಈಗ ಭಗವದ್ಗೀತೆ. ಸೊ ಇದರಲ್ಲಿ ಏನಾಗುತ್ತೆ, ನಿಮ್ಮ ಮೊಬೈಲು ಕೂಡ ಆಧ್ಯಾತ್ಮಿಕೃತ ಆಗುತ್ತೆ. ಈಗ ನಾವು ನೀರನ್ನು ಭಗವಂತನಿಗೆ ಕೊಟ್ಟಾಗ ಪ್ರಸಾದ ರೂಪವಾಗಿ ಅದು ತೀರ್ಥವಾಗಿ ಬರ್ತದೆ. ನೀರನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ, ಆಹಾರವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದು ಪ್ರಸಾದವಾಗುತ್ತೆ. ಪ್ರಸಾದ ಹೇಳೋದು ಆಧ್ಯಾತ್ಮಿಕೃತವಾದದ್ದು, ತೀರ್ಥ ಹೇಳೋದು ಆಧ್ಯಾತ್ಮಿಕೃತ, ಅದಕ್ಕೆಲ್ಲ ಆಧ್ಯಾತ್ಮಿಕ ಬೆಲೆ ಉಂಟು. ನಾವು ಭಗವಂತನಿಗೆ ಆರತಿ ಎತ್ತಿದರೆ ಅದು ಅಗ್ನಿ ಏನಾಗುತ್ತೆ, ಮಂಗಳಾರತಿ ಆಗ್ಬಿಡುತ್ತೆ. ನಾವು ತೀರ್ಥಯಾತ್ರೆಗೆ ಭಗವಂತನ ಲೀಲಾ ಸ್ಥಳಗಳಿಗೆ ಹೋದರೆ ಅದೇನಾಗುತ್ತೆ, ಅದು ಯಾತ್ರೆ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವುದನ್ನೇ ಕೂಡ ನಾವು ಭಗವಂತನಿಗಾಗಿ ಸಂಪರ್ಕ ಬಂತು ಅಂದ್ರೆ ಅದು ಆಧ್ಯಾತ್ಮಿಕೃತವಾಗುತ್ತದೆ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭ ಅಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಮಾಂ ಚೈವ ಅಂತಃ ಶರೀರಸ್ಥಂ ತಾನ್ ವಿದ್ಯಾ ಆಸುರ ನಿಶ್ಚಯಾನ್. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿ ಅಸುರರು. ಇಲ್ಲಿ ಅಸುರರ ಅವರು ಯಾವ ತರ ಒಂದು ಇದನ್ನ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಈಗ ತಪಸ್ಸನಿಗೆ ಭಗವಂತ ಹೇಳ್ತಾ ಇದ್ದಾರೆ ತಪಸ್ಸಿನ ಬಗ್ಗೆ. ಸೊ ಇಲ್ಲಿ ತಪಸ್ಸಿನಲ್ಲಿ ಮಾಡುವಾಗ ಅದರಲ್ಲೂ ಕೂಡ ಅವರವರ ಗುಣದ ಮೇಲೆ ಅದು ನಿರ್ಣಯ ಆಗುತ್ತೆ. ಇಲ್ಲಿ ನೋಡಿ, ನಿಮಗೆ ಯಾವ ತರ ಈ ತರ ಮಾಡ್ತಾ ಇದ್ದಾರೆ ನೀವು ಕಣ್ಣಿಗೆ ನೋಡ್ಬೋದು. ತಲೆಯನ್ನು ಭೂಮಿಯಲ್ಲಿ ಹುಗಿದುಕೊಂಡು ಯಾವ ತರ ತಪಸ್ಸು. ಆಮೇಲೆ ಅಸುರರು ಮಾಡೋದು, ಇಲ್ಲಿ ನೀವು ಹಿರಣ್ಯ ಕಶಿಪುವಿನ ಅಂತ ತಪಸ್ಸು ಮಾಡೋದನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಅಲ್ವಾ. ಇಲ್ಲಿ ರಾವಣನ ತಪಸ್ಸು, ಇದೆಲ್ಲ ಆಸುರಿ ತಪಸ್ಸಿಗೆ ಉದಾಹರಣೆಗಳು. ಅಂದ್ರೆ ಆಸುರಿ ಭಾವದಲ್ಲಿ ಯಾರು ಇದು ತಪಸ್ಸು ಮಾಡ್ತಾರೆ ಅವರು ಧರ್ಮಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ಅವರು ಮಾಡೋದಿಲ್ಲ. ಅವರು ತಮ್ಮ ಕಲ್ಪನೆಗೆ ಯಾವ ತರ ಅನುಗುಣವಾಗುತ್ತೆ ಆ ತರ ತಪಸ್ಸು ಮಾಡ್ತಾರೆ. ಸೊ ಹಾಗಾಗಿ ಈ ತರ ತಪಸ್ಸು ಮಾಡೋದು ಯಾಕೆ ಮಾಡ್ತಾರೆ, ಅವರಿಗೆ ಅಹಂಕಾರ ಇರುತ್ತೆ, ಅವರಿಗೆ ಜಂಬ ಇರುತ್ತೆ. ನಾನಿಂತ ತಪಸ್ಸು ಮಾಡ್ದೇನೆ ಅಂತ ಅವ್ರಿಗೆ ಅದರಿಂದ ಆ ಒಂದು ಅಹಂಕಾರ. ಸೊ ಇದಕ್ಕೆ ಏನಾಗುತ್ತೆ, ಅವ್ರು ತಪಸ್ಸು ಮಾಡೋ ಕಾರಣ ಏನಂದ್ರೆ ಅವರು ತಮ್ಮ ಇಂದ್ರಿಯ ತೃಪ್ತಿಗಾಗಿ ಮಾಡ್ತಾರೆ. ಸೊ ಅವರ ಕಾಮದಿಂದ ಮಾಡ್ತಾರೆ ಇಂದ್ರಿಯ ತೃಪ್ತಿ. ಆದರೆ ಇಲ್ಲಿ ಇಷ್ಟನ್ನೆಲ್ಲ ಮಾಡಿದರೆ ಅವರು ಅಸುರರು. ಇದು ಅವರು ಅಸುರರು ಮಾಡ್ತಕ್ಕಂತಹ ಆ ತಪಸ್ಸು. ಸೊ ಇಲ್ಲಿ ನೋಡಿ, ಈಗ ಅಸುರರು ತಪಸ್ಸಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ಹಿರಣ್ಯಕಶಿಪು ತಪಸ್ಸು ಮಾಡಿದ. ಹಿರಣ್ಯಕಶಿಪು ತಪಸ್ಸು ಮಾಡಿದಾಗ ಅಲ್ಲಿ ಏನಾಯ್ತು, ಅವನು ಆ ಹಿರಣ್ಯಕಶಿಪು ಬರೇ ಎಲುಬಿನ ಹಂದರವಾಗಿದ್ದ. ಯಾಕೆಂದ್ರೆ ಅವನ ಹಿರಣ್ಯಕಶಿಪಿನ ಮೇಲೆ ಹುತ್ತ ಬೆಳೀತು. ಆಮೇಲೆ ಅವನ ಎಲ್ಲ ಇದು ಶರೀರ ಎಲ್ಲ ತಿನ್ಕೊಂಡು ಹೋಯ್ತು, ಎಲ್ಲ ಹುಳ. ಆಮೇಲೆ ಅವನು ಬರೇ ಇದಾಗಿದ್ದ, ಎಲುಬಿನ ಹಂದರ. ಆಮೇಲೆ ಅವನು ಬ್ರಹ್ಮನನ್ನು ತಪಸ್ಸು ಮಾಡ್ತಾ ಇದ್ದ. ಬ್ರಹ್ಮದೇವರು ಬಂದು ಅವನಿಗೆ ಮತ್ತೆ ಶರೀರ ಸರಿಯಾಯಿತು. ಮತ್ತೆ ಅವನಿಗೆ ಏನ್ ಮಾಡ್ತಾರೆ, ಅಲ್ಲಿ ಅವರಿಗೆ ವರ ಕೊಡ್ತಾರೆ. ಮತ್ತೆ ಅದನ್ನ ಸದ್ಬಳಕೆ ಅವನು ಮಾಡ್ಕೊಳ್ಳೋದಿಲ್ಲ. ಈಗ ಅದನ್ನು ನೋಡಿದ್ದೇವೆ ನಾವು. ಸದ್ಬಳಕೆ ಮಾಡದೆ ಅವನು ತುಂಬಾ ರಾಕ್ಷಸಿ ಸ್ವಭಾವದಿಂದ ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾನೆ. ಸೊ ಇದೆಲ್ಲ ಏನು, ಇದೆಲ್ಲ ಆ ಒಂದು ಆಸುರಿ ಸ್ವಭಾವದ ತಪಸ್ಸು, ಘೋರ ತಪಸ್ಸು. ಸೊ ಹಾಗಾಗಿ ಇಲ್ಲಿ ಕೆಲವರು ಏನ್ ಮಾಡ್ತಾರೆ, ರಾಜಕೀಯ ವ್ಯಕ್ತಿಗಳು ತಮ್ಮ ಗುರಿ ಸಾಧಿಸ್ಲಿಕ್ಕೆ ಉಪವಾಸ ವ್ರತ ಮಾಡ್ತಾರೆ ಅಲ್ವಾ. ಹರೇ ಕೃಷ್ಣ. ಮಾಡ್ತಾರೆ. ಅದನ್ನೇನೋ ಧರ್ಮಗ್ರಂಥದಲ್ಲಿ ಹೇಳಿಲ್ಲ ಅಲ್ವಾ. ಆದರೆ ಧರ್ಮಗ್ರಂಥದಲ್ಲಿ ಹೇಳ್ತಾರೆ ಉಪವಾಸ ಮಾಡ್ಲಿಕ್ಕೆ. ಯಾವುದನ್ನು ಹೇಳ್ತಾರೆ, ಕೃಷ್ಣ ಜನ್ಮಾಷ್ಟಮಿ ದಿವಸ ಉಪವಾಸ, ರಾಮನವಮಿ ದಿವಸ ಉಪವಾಸ, ನರಸಿಂಹ ಜಯಂತಿ ದಿವಸ ಉಪವಾಸ, ಆಮೇಲೆ ಏಕಾದಶಿ ಉಪವಾಸ, ಇದನ್ನೆಲ್ಲ ಧರ್ಮಗ್ರಂಥದ ಹೇಳಿದ್ದಾರೆ. ಹಿರಿಯ ಆಚಾರ್ಯರು
ಅವರ ತಿರೋಭಾವ ದಿವಸ ಉಪವಾಸ. ಸೊ ಇದು ಏನಂತಂದ್ರೆ ಇದನ್ನ ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಸೊ ಹಾಗಾಗಿ ಈ ಶಾಸ್ತ್ರದಲ್ಲಿ ಪ್ರಕಾರ ಹೇಳಿದ್ರೆ ಮಾಡಿದರೆ ಅದಕ್ಕೆ ಏನಾಗಿರುತ್ತೆ, ನಿಜವಾದ ಅದು ಒಂದು ತಪಸ್ಸಾಗಿರುತ್ತೆ, ಅದು ನಿಜವಾದದ್ದು. ಆದರೆ ಯಾರು ಅಸುರರು ತಪಸ್ಸು ಮಾಡ್ತಾರೆ ಅದು ಅವರ ದೇಹಕ್ಕೂ ಹಿಂಸೆ ಮಾಡ್ಕೊಳ್ತಾರೆ, ಅವರ ದೇಹದಲ್ಲಿದ್ದ ಪರಮಾತ್ಮನಿಗೂ ಕೂಡ ಅವರು ಏನ್ ಮಾಡ್ತಾರೆ, ಅಲ್ಲಿ ಹಿಂಸೆ ಆಗತ್ತೆ ಆ ತರವಾದ ತಪಸ್ಸನ್ನು ಮಾಡಿದರೆ. ಈಗ ಕೃಷ್ಣ ಭಗವಂತ ಆ ಆಹಾರದ ಬಗ್ಗೆ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ನಾವು ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು, ಯಾವ ಆಹಾರವನ್ನು ಸೇವನೆ ಮಾಡಬೇಕು ಇದ್ರ ಬಗ್ಗೆ ತುಂಬಾ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ ಭಗವಂತ. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾಃ ಸ್ನಿಗ್ಧಾಃ ಸ್ಥಿರಾ ಹೃದಯ ಆಹಾರಾಃ ಸಾತ್ವಿಕ ಪ್ರಿಯಾಃ ಕಟು ಆಮ್ಲ ಲವಣ ಅತಿ ಉಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕ ಆಮಯ ಪ್ರದಾಹ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ತಾಮಸ ಪ್ರಿಯಂ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯುಸ್ಸನ್ನು ಹೆಚ್ಚಿಸುತ್ತವೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಕೊಡುತ್ತವೆ, ಹೆಚ್ಚಿಸುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಾತ್ವಿಕವಾದ ಅದು ಆಹಾರದ ಬಗ್ಗೆ ಸ್ಪಷ್ಟವಾಗಿ ಸಾತ್ವಿಕ ಆಹಾರ ಅಂದ್ರೆ ಯಾವುದು, ರಾಜಸಿಕ ಆಹಾರ ಅಂದ್ರೆ ಯಾವುದು, ತಾಮಸಿಕ ಆಹಾರ ಅಂದ್ರೆ ಯಾವುದು, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಈಗ ಸಾತ್ವಿಕದ ಆಹಾರ ಅದು ಹೇಗಿರುತ್ತೆ ಅಂದ್ರೆ, ನಾವು ಸಾತ್ವಿಕ ಆಹಾರವನ್ನ ಸೇವನೆ ಮಾಡಿದ್ರೆ ಏನಾಗುತ್ತೆ, ನಮ್ಮ ಆಯುಷ್ಯ ಹೆಚ್ಚಾಗುತ್ತೆ, ಮತ್ತೆ ನಮ್ಮ ಬದುಕು ಪರಿಶುದ್ಧಗೊಳ್ಳುತ್ತೆ. ಅಂದ್ರೆ ನಮ್ಮಲ್ಲಿ ಏನು ಕಶ್ಮಲಗಳಿದೆ ಅದೆಲ್ಲ ನಿಧಾನವಾಗಿ ಅದು ಪರಿಶುದ್ಧವಾಗುತ್ತೆ. ಮತ್ತೆ ಈಗ ಅದರಿಂದ ನಮಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಕೂಡ ಅರ್ಹತೆ ಸಿಗುತ್ತೆ. ಮತ್ತೆ ಇದೇನಾಗಿರುತ್ತೆ, ಇದು ಸಾತ್ವಿಕ ಗುಣದ ಆಹಾರ ಅಂತಂದ್ರೆ ಅದು ನಮ್ಮನ್ನ ಭಕ್ತಿ ಸೇವೆಯ ಕಡೆಗೆ ಕೊಂಡೊಯ್ಯುತ್ತದೆ. ಸೊ ಹಾಗಾಗಿ ನಾವು ಸತ್ವಗುಣದ ಆಹಾರ ಅದನ್ನು ತೆಗೆದುಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮಗೆ ತೃಪ್ತಿ ಉಂಟಾಗುತ್ತೆ. ಮತ್ತೆ ಅವು ಆಹಾರಗಳು ಹೇಗಿರುತ್ತೆ ಕೇಳಿದ್ರೆ ಜಿಡ್ಡಿನಿಂದ ಕೂಡಿರುತ್ತವೆ. ಜಿಡ್ಡು ಅಂದ್ರೆ ಸ್ವಲ್ಪ ಎಣ್ಣೆ ಪ್ರಯುಕ್ತ, ಅದರ ಅರ್ಥ ಆ ಜಿಡ್ಡು ಅಂತಂದ್ರೆ ಇದು ಆತರ ಅಲ್ಲ, ಅಂದ್ರೆ ಎಣ್ಣೆ ಸ್ವಲ್ಪ ಇರುತ್ತೆ ಅದು. ಮತ್ತೆ ತುಪ್ಪದಲ್ಲಿ ಇರ್ತದೆ ಎಣ್ಣೆ ಅಂತ, ತುಪ್ಪ, ಜಿಡ್ಡು ಅಂದ್ರೆ ಹೆಚ್ಚಾಗಿ ತುಪ್ಪ. ಸೊ ಹಾಗಾಗಿ ಆರೋಗ್ಯಕರವಾಗಿರುತ್ತೆ, ಇದು ಹೃದಯಕ್ಕೆ ಕೂಡ ಪ್ರಿಯವಾಗಿರುತ್ತದೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಶುದ್ಧವಾದ ಆಹಾರವನ್ನ, ಆ ಸಾತ್ವಿಕ ಆಹಾರವನ್ನ ನಾವು ಸೇವನೆ ಮಾಡಿದ್ರೆ ಏನಾಗುತ್ತೆ, ಅದು ನಮ್ಮನ್ನ ಭಕ್ತಿ ಸೇವೆಗೆ ಕೊಂಡೊಯ್ತದೆ. ಯಾಕೆಂತಂದ್ರೆ ಇಲ್ಲಿ ಪರಿಶುದ್ಧ ಆಗೋದು ಅಂತಂದ್ರೆ, ಶುದ್ಧ ಆಗೋದು ಅಂತಂದ್ರೆ ನಮ್ಮ ಹೃದಯ ಶುದ್ಧ ಆಗೋದು. ಆ ಹೃದಯ ಶುದ್ಧ ಹೇಗಾಗುತ್ತೆ, ನಾವು ಅದನ್ನ ಆ ಸಾತ್ವಿಕ ಆಹಾರವನ್ನು ತೆಗೆದುಕೊಂಡಾಗ ಅದು ಶುದ್ಧ ಆಗುತ್ತೆ. ಆಗ ನಮಗೆ ಈ ಒಡೆತನದ ಭಾವನೆ, ನಮಗೆ ಮುಖ್ಯವಾಗಿ ಐಹಿಕದಲ್ಲಿ ಇರ್ತಕ್ಕಂಥದ್ದು ಒಡೆತನದ ಭಾವನೆ. ಮತ್ತೆ ನಮಗೆ ಏನಾಗಿರುತ್ತೆ, ನಾವು ಹೆಚ್ಚು ತಿನ್ಬೇಕು, ನಮಗೋಸ್ಕರ ನಾವು ಸಂತೋಷ ಪಡಬೇಕು, ನಾವು ಇಂದ್ರಿಯ ತೃಪ್ತಿ ಹೊಂದಬೇಕು, ಇದು ಆಶೆ ನಮಗೆ ಬಹಳ ಇರುತ್ತೆ ಅಲ್ವಾ. ಇದು ಏನು ಅಂತಂದ್ರೆ ಪಾಪಪೂರ್ಣವಾದದ್ದು. ಸೊ ಈ ಪ್ರಜ್ಞೆ ಪಾಪಪೂರ್ಣವಾದ ಪ್ರಜ್ಞೆ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ನಮ್ಗೆ ನಾವು ಭಗವಂತನಿಗೆ ಅದನ್ನ ಪ್ರಸಾದವಾಗಿ ಕೊಟ್ಟು ಅದನ್ನ ಸೇವನೆ ಮಾಡಬೇಕು. ಆವಾಗ ನಮ್ಗೆ ಏನಾಗುತ್ತೆ, ಈಗ ಅದೆಲ್ಲ ಆಧ್ಯಾತ್ಮಿಕೃತ ಆಗುತ್ತೆ. ಸೊ ಹಾಗಾಗಿ ಆ ಭಗವಂತನಿಗಾಗಿ ಇಟ್ಟ ಆಹಾರವನ್ನ ನಾವು ಸೇವನೆ ಮಾಡಬೇಕು. ಇದು ಆ ಭಗವಂತನ ಅಂಶ, ಅದು ಆ ಭಗವಂತನ ಸೇವೆ ಮಾಡಬೇಕು ನಾವು, ಆಗ ಆ ಭಾವನೆ ಮೂಡುತ್ತೆ ನಾವು. ಸೊ ಹಾಗಾಗಿ ನಾವು ಭಗವಂತನ ಸೇವೆ ಮಾಡುವ ಭಾವನೆ ಹುಟ್ಟುವುದು ಯಾವಾಗ, ಸಾತ್ವಿಕ ಆಹಾರವನ್ನ ನಾವು ಸೇವೆ ಮಾಡಿದಾಗ. ಹಾಗೆ ನಾವು ಯಾಕೆ ಈ ತರ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಬೇಕು ಅಂತಂದ್ರೆ, ನಮಗೆ ಆ ಭಗವಂತನಿಗೆ ಸೇವೆ ಮಾಡಿ ಅದರಲ್ಲಿ ಆನಂದವನ್ನು ಪಡಿಬೇಕು ಅಂತ ಆ ಒಂದು ಭಾವನೆ ನಮ್ಮಲ್ಲಿ ಉಂಟಾಗಬೇಕು. ಸೊ ಅದಕ್ಕಾಗಿ ಆ ತರವಾದ ಸೇವನೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಅಂತಂದ್ರೆ, ನಾವು ಸಾತ್ವಿಕ ಆಹಾರ, ಅದು ಕೂಡ ಕೃಷ್ಣನಿಗೆ ಅರ್ಪಿತವಾಗಿದ್ದ ಆಹಾರ ತಿನ್ನದೆ ಹೋದ್ರೆ ಅದು ಪಾಪಪೂರಿತ. ಅಂದ್ರೆ ಯಜ್ಞಶಿಷ್ಟ ಚಿನಃ ಸಂತ ಮುಚ್ಚಂತೆ ಸರ್ವ ಕೆಲ್ಬಿಷಹಿ ಭುಂಜತೆ ತುಗಂ ತು ಅಘಂ ಪಾಪಂ ಹೇ ಪಚಂತಿ ಆತ್ಮ ಕಾರಣ. ಅಂದ್ರೆ ಯಾರು ತಮಗೋಸ್ಕರ, ಹರೇ ಕೃಷ್ಣ, ಯಾರು ತಮಗೋಸ್ಕರ ಅವರು ಆಹಾರವನ್ನು ಸೇವನೆ ಮಾಡ್ತಾರೆ
ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ಕಾರ. ಸಂದೇಶ ಮಾತಾಜಿ ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಅಂಥವರು ಅಂದ್ರೆ ಯಾರು ತಮಗಾಗಿ ಬೇಯಿಸ್ಕೊತಾರೆ ಅಂಥವರು ಪಾಪವನ್ನ ತಿಂತಾರೆ. ಯಾರು ಭಗವಂತನಿಗಾಗಿ ಭಗವಂತನೇ ಪ್ರಸಾದ ಮಾಡಿಕೊಂಡು ತಿಂತಾರೆ ಅವರು ಏನಾಗುತ್ತಾರೆ, ಅವರದ್ದು ಆಧ್ಯಾತ್ಮಿಕೃತ ಆಹಾರ ಆಗಿರೋದ್ರಿಂದ ಅವರು ಏನಾಗುತ್ತೆ, ಹೃದಯ ಪರಿಶುದ್ಧಿ ಆಗ್ತದೆ. ಆವಾಗ ಮನಸ್ಸಿಗೆ ಕೂಡ ತೃಪ್ತಿ, ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತದೆ ಅಂತ ನಾವಿಲ್ಲಿ ಸಾತ್ವಿಕ ಆಹಾರ ಅಂದ್ರೆ ಅದರಲ್ಲಿ ಕೃಷ್ಣ ಹೇಳ್ತಾರದು ಜಿಡ್ಡಿನ ಪದಾರ್ಥ, ಅಂದ್ರೆ ಹಾಲು ಮತ್ತು ತುಪ್ಪದಿಂದ ಮಾಡಿದ ಪದಾರ್ಥಗಳು, ಮತ್ತೆ ಕಾಳುಗಳು ಮತ್ತು ಕಡಲೆ ಬೀಜದಲ್ಲಿ ಕೂಡ ಎಣ್ಣೆ ಇರುತ್ತೆ, ಜಿಡ್ಡಿನ ಪದಾರ್ಥ. ಇದು ಹೃದಯಕ್ಕೆ ಬಹಳ ಒಳ್ಳೆಯದು. ಈಗ ಎರಡನೆಯದು ರಾಜಸಿಕ ಆಹಾರ. ಅಂದ್ರೆ ಅಲ್ಲಿ ಏನಿರುತ್ತೆ, ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ, ಸುಡುತ್ತಿರುವ ಆಹಾರಗಳು. ಇವು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಇಲ್ಲಿ ರಾಜಸಿಕ ಆಹಾರ ಅಂತಂದ್ರೆ ನಮಗೆ ಬಹಳ ಇಷ್ಟ ಅಲ್ವಾ? ನಮಗೆ ಉಪ್ಪು, ಹುಳಿ, ಖಾರ ಹೆಚ್ಚಿದ್ರೆ ಬಹಳ ಇಷ್ಟ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವೆಲ್ಲ ರಾಜಸಿಕ ಆಹಾರ. ಸೊ ಇಂಥ ರಾಜಸಿಕ ಆಹಾರ ಅದು ತಿಂದ್ರೆ ನಮ್ಗೆ ನೋಡಿ ತುಂಬಾ ಖಾರವಾಗಿರ್ಬೇಕು, ಸ್ವಲ್ಪ ಉಪ್ಪು ಕಡಿಮೆ ಆದ್ರೆ ಉಪ್ಪು ಹಾಕೋತೇವೆ ಅಲ್ವಾ? ಅಂಥದ್ದೆಲ್ಲ ಆಹಾರ ಅದು ಏನಾಗತ್ತೆ ಅಂತಂದ್ರೆ ಆಮೇಲೆ ಮೇಲಿಂದ ನಾವು ಚಾಟ್ ಮಸಾಲ ತಿನ್ಬೇಕು, ಹೀಗೆಲ್ಲ ಅನ್ಸಲ್ವಾ? ಮಸಾಲ ಪದಾರ್ಥ ಹೆಚ್ಚು ಹಾಕೋಬೇಕು. ಇದು ರಾಜಸಿಕ ಗುಣದವರಿಗೆ ಅದು ಇಷ್ಟ ಆಗತ್ತೆ. ಸೊ ಇಂತಹ ಆಹಾರವನ್ನು ತಿಂದ್ರೆ ಅದೇನಾಗತ್ತೆ, ಆ ದುಃಖವನ್ನ, ಶೋಕವನ್ನ, ರೋಗವನ್ನ ಉಂಟು ಮಾಡುತ್ತೆ ಅಂತ ಇಲ್ಲಿ ಶ್ರೀ ಕೃಷ್ಣ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ನಾವು ಈ ತರ ಆಹಾರ, ರಾಜಸಿಕ ಆಹಾರ ಸೇವನೆ ಮಾಡಬಾರ್ದು. ನಾವು ಸಾತ್ವಿಕ ಆಹಾರವನ್ನ ಭಗವಂತನಿಗೆ ಕೊಟ್ಟು ಅದನ್ನು ನಾವು ಸೇವನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರಾಜಸಿಕ ಆಹಾರ ಸೇವನೆ ಮಾಡಿದ್ರೆ ಏನಾಗುತ್ತೆ, ಅದು ದುಃಖ, ಶೋಕ, ರೋಗಗಳು ಬರುತ್ತೆ. ನಾವೀಗ ನೋಡಿ ನಾವು ಹೆಚ್ಚಾಗಿ ಎಲ್ಲ ಖರೀದ ತಿಂಡಿಗಳನ್ನ, ಪದಾರ್ಥಗಳನ್ನ ಸ್ವೀಕಾರ ಮಾಡೋದು ಹೆಚ್ಚು ಅಲ್ವಾ? ಅಂಗಡಿಯಿಂದ ತಂದಿರ್ತಕ್ಕಂಥ ಚಿಪ್ಸು ಅದೆಲ್ಲ ಹೆಚ್ಚು ಟಿವಿ ಮುಂದೆ ಕೂತ್ಕೊಂಡ್ಬಿಟ್ಟು ಅದನ್ನ ಒಂದು ಇಡೀ ಪ್ಯಾಕೆಟ್ನೇ ನಾವು ಪ್ಯಾಕೆಟ್ನೇ ತಿಂದ್ಬಿಡ್ತೀವಿ. ಯಾಕಂದ್ರೆ ಅದು ತಿಂದ ಕೂಡಲೇ ಮತ್ತೆ ಮತ್ತೆ ತಿನ್ಬೇಕು ಅಂತಕ್ಕಂಥ ಚಪಲ ಬಂದ್ಬಿಡುತ್ತೆ. ಆಮೇಲೆ ಅದನ್ನ ಫುಲ್ ಹೊಟ್ಟೆ ತುಂಬಾ ತಿನ್ಕೊಂಡು ನಮ್ಗೆ ಹೊಟ್ಟೆ ನೋವು, ಆಮೇಲೆ ವಾಂತಿ ಕೂಡ ಆಗ್ಬಹುದು. ಹಾಗಾಗುತ್ತೆ ಅಲ್ವಾ? ಹರೇ ಕೃಷ್ಣ. ಈ ತರವಾದ ಹೌದು ಮಾತಾಜಿ. ಅದೇನಾಗತ್ತೆ, ಗ್ಯಾಸ್ಟ್ರೈಟಿಸು, ಅಲ್ಸರು, ಮತ್ತೆ ಬೊಜ್ಜು ಬೆಳೆಯೋದು, ಇದೆಲ್ಲ ಅದಕ್ಕೆ ಕಾರಣ. ಸೊ ಹೀಗಿದ್ದಾಗ ನಮಗೆ ಅದು ರೋಗವನ್ನು ಉಂಟು ಮಾಡುತ್ತೆ. ಇನ್ನು ತಾಮಸಿಕ ಆಹಾರಕ್ಕೆ ಏನ್ ಹೇಳ್ತಾರೆ ಕೃಷ್ಣ, ತಿನ್ನುವುದಕ್ಕೆ ಮುಂಚೆ 3 ಗಂಟೆಗಳಿಗೂ ಮುಂಚೆ ಸಿದ್ಧ ಮಾಡಿದ ಆಹಾರ. ಅಂದ್ರೆ ಆಹಾರ ಬೆಳಿಗ್ಗೆ ತಯಾರು ಮಾಡಿರ್ತೇವೆ, ಎಷ್ಟೋ ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ, ನಾವು ಮಧ್ಯಾಹ್ನ 2 ಗಂಟೆ ತಿನ್ನುತ್ತೇವೆ. ಅಂತ ಆಹಾರ ಅಂತಂದ್ರೆ ಅದು 3 ಗಂಟೆ ದಾಟಿ ಹೋಗಿರುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ ಅಂದ್ರೆ, ಭಗವಂತ ಆಹಾರವನ್ನ ತುಂಬಾ ತಾಜೆ ಮಾಡ್ಕೊಂಡು ತಿನ್ಬೇಕು. ಅದು 3 ಗಂಟೆಗಿಂತ ಮಿಕ್ಕಿದ್ದು ಮತ್ತೆ ರುಚಿ ಇಲ್ಲದು ಹಳಸಿದ ಪದಾರ್ಥ ನಿನ್ನೆ ರಾತ್ರಿ ಮಾಡಿದ ಬೆಳಿಗ್ಗೆ ತಿನ್ಕೊಳ್ಳೋದು, ಇದೆಲ್ಲ ಉಚ್ಚಿಷ್ಟ, ಅದು ಮತ್ತೆ ಅಸ್ಪೃಶ್ಯ. ಇಲ್ಲಿ ನಾವು ಇದನ್ನ ತಿಳ್ಕೊಳ್ಬೇಕು. ಅಂದ್ರೆ ಹಿಂದಿನ ದಿನದ್ದು ಆಹಾರ ಇದೆಲ್ಲ ತಮೋಗುಣದ ಆಹಾರಗಳು. ಇದೆಲ್ಲ ಏನು ಆಹಾರ? ತಮೋಗುಣದ ಆಹಾರ. ಈ ತಮೋಗುಣದ ಆಹಾರ ತಿಂದ್ರೆ ನಮಗೆ ಅದು ಮತ್ತೆ ರೋಗ ಬರ್ಲಿಕ್ಕೂ ಕೂಡ ಒಳ್ಳೇದು. ಅದು ಆತರ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆಹಾರವನ್ನ ನಾವು ಯಾವ ತರ ತಿನ್ಬೇಕು ಅಂತಂದ್ರೆ, ಈ ನಾವು ತಿನ್ನುವ ಆಹಾರ ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರ್ತದೆ. ಸೊ ಹಾಗಾಗಿ ನಾವಿಲ್ಲಿ ರುಚಿ ಇಲ್ಲದ ಆಹಾರ, ಕೆಡುತ್ತಿರುವ ಹಳಸಿದ ಆಹಾರ, ಇದನ್ನೆಲ್ಲ ತಿಂದ್ರೆ ಅದು ತಮೋಗುಣದಲ್ಲಿ ಮಾಡಿರ್ತಕ್ಕಂಥ ಆಹಾರ. ಆಮೇಲೆ ಇದು ಉಚ್ಚಿಷ್ಟ ಅಂತಂದ್ರೆ ಎಂಜಿಲು, ಅಂದ್ರೆ ಒಂದೇ ತಟ್ಟೆಯಲ್ಲಿ 2-3 ಜನ ಒಟ್ಟಿಗೆ ತಿನ್ನೋದು, ಫ್ರೆಂಡ್ಸ್ ಎಲ್ಲ ಕೂಡ್ಕೊಂಡು, ಅದು ಎಂಜಿಲು, ಅದು ತಮೋಗುಣದ ಆಹಾರ. ಆಮೇಲೆ ಎಂಜಿಲನ್ನ ಸ್ವೀಕಾರ ಮಾಡಬಾರ್ದು. ಯಾಕೆಂದ್ರೆ ಆ ಎಂಜಿಲು ಸ್ವೀಕಾರ ಮಾಡಿದ್ರೆ ಆ ವ್ಯಕ್ತಿಯಲ್ಲಿ ಏನು ಪಾಪ ಇರುತ್ತೆ ಅದು ನಮಗೂ ಕೂಡ ಬರಬಹುದು. ಇನ್ನು ಅಸ್ಪೃಶ್ಯವಾದ ಆಹಾರ, ಈಗ ಪ್ರಾಣಿಗಳು ನೋಡಿರೋದು ಪ್ರಾಣಿಗಳ ಆಹಾರ ಅಂದ್ರೆ ನಾವು ಆಹಾರವನ್ನು ಮಾಡಿರ್ತೇವೆ, ಅಲ್ಲಿ ಎಲ್ಲೋ ಒಂದು ಪ್ರಾಣಿ, ನಾಯಿ ಅಂತದ್ದು ಬಂದು ನೋಡ್ತದೆ, ಅದು ಆತರ ಅಸ್ಪೃಶ್ಯ ಆಗ್ತದೆ ಅಂತೆ. ಸೊ ಆಹಾರವನ್ನ ಶುದ್ಧ ರೀತಿಯಿಂದ ನಾವು ತಯಾರು ಮಾಡಬೇಕು. ಅಂದ್ರೆ ಮನಸ್ಸು ಶುದ್ಧವಾಗಿರಬೇಕು ನಮ್ಮದು, ಮತ್ತು ದೇಹ ಸ್ವಚ್ಛವಾಗಿರಬೇಕು. ಈಗ ನಾವು ಈಗ ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ
ಹೆಚ್ಚಿನ ಜನ ಕೆಲವರು ಇದಕ್ಕೆ ಹೋಗ್ತಾರೆ, ನೌಕರಿಗೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ. ಅಂದ್ರೆ ಕೆಲವೊಮ್ಮೆ ಅವರು ಅಡಿಗೆ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿ ಬೇಗ ಬೇಗ ಆಫೀಸಿಗೆ ಹೋಗ್ತಾರೆ ಅಲ್ವಾ. ಕೆಲವರು ಆ ತರ ಇಟ್ಕೊಂಡಿರ್ತಾರೆ. ಈ ರೀತಿ ಮಾಡೋ ಜನವೂ ಇರ್ತಾರೆ. ಆದ್ರೆ ಅದು ಅಸ್ಪೃಶ್ಯ ಆಗ್ಬಿಡುತ್ತೆ. ಯಾಕೆ? ಅವರ ದೇಹ ಶುದ್ಧಿ ಇರೋದಿಲ್ಲ, ಅಸ್ಪೃಶ್ಯ ಆಗ್ಬಿಡುತ್ತೆ. ಸೊ ಹಾಗಾಗಿ ಈಗ ನಮಗೆ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಾವಂದ್ರೆ ಆಹಾರ ಮಾಡ್ಬೇಕಾದ್ರೆ ದೇಹ ಶುದ್ಧಿ ಇರಬೇಕು, ಮನಸ್ಸು ಕೂಡ ಶುದ್ಧವಾಗಿರ್ಬೇಕು. ಅಂದ್ರೆ ನಾವು ಭಗವಂತನಿಗಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥದ್ದು. ಸೊ ಅದಕ್ಕಾಗಿ ಸ್ನಾನ ಮಾಡಿ ಶುಚಿಯಾಗಿ ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆಯನ್ನು ಆಗಿ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ಸೊ ಅದು ನೈವೇದ್ಯಕ್ಕೆ ಯೋಗ್ಯವಾಗತ್ತೆ. ಇಲ್ಲದಿದ್ದರೆ ಅಸ್ಪೃಶ್ಯ ಆಹಾರ ಆಗ್ಬಿಡುತ್ತೆ. ಸೊ ಹಿಂದಿನ ಕಾಲದಲ್ಲಿ ಅಡಿಗೆ ಮನೆಯನ್ನ ತುಂಬಾ ಸ್ವಚ್ಛ ಮಾಡ್ತಿದ್ರು. ಆಮೇಲೆ ಒಲೆ, ಒಂದು ಅಡಿಗೆ ಮಾಡ್ತಕ್ಕಂಥ ಒಲೆ, ಅದಕ್ಕೂ ಕೂಡ ಸ್ವಚ್ಛ ಮಾಡಿ ರಂಗೋಲಿ ಕೂಡ ಇಟ್ಕೊಳ್ತಿದ್ರು ಅಲ್ವಾ ಹಿಂದಿನ ಕಾಲದಲ್ಲಿ. ಸೊ ಹಾಗಾಗಿ ನಾವು ತುಂಬಾ ಇದರಿಂದ ಅಂದ್ರೆ ಶುದ್ಧತೆಯಿಂದ ಬಹಿರಂಗ ಅಂದ್ರೆ ಒಂದು ನಮ್ಮ ದೇಹವು ಶುದ್ಧವಾಗಿರ್ಬೇಕು, ಮನಸ್ಸು ಶುದ್ಧವಾಗಿರ್ಬೇಕು. ಆ ರೀತಿ ನಾವು ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನ ನಾವು ತಿನ್ನಬಹುದು. ಈಗ ನೈವೇದ್ಯ ಮಾಡಿ ಇಲ್ಲಿ 3 ಗಂಟೆಗೆ ವರೆಗೆ ಇದ್ರೆ ನಾವು ಹೇಗೆ ಅಡಿಗೆ ಮಾಡುವುದು? ಪದೇ ಪದೇ ನಾವು ಅಡಿಗೆ ಮನೇಲೆ ಇರ್ಬೇಕಾ? ಇಂಥ ಪ್ರಶ್ನೆಗಳು ಬರುತ್ತೆ ಅಲ್ವಾ. ಹರೇ ಕೃಷ್ಣ. ಇಲ್ಲಿ ಭಗವಂತ ಕೃಷ್ಣ ಹೇಳಿದ್ದಾರೆ 3 ಗಂಟೆ ಒಳಗೆ ಅಡಿಗೆ ಮಾಡಿ 3 ಗಂಟೆ ಒಳಗೆ ತಿನ್ಬೇಕು ಅಂದ್ರೆ ನಾವು ಪದೇ ಪದೇ ಅಡಿಗೆ ಮನೆ ಒಳಗೆ ಇರ್ಬೇಕಾಗತ್ತೆ. ಈ ತರ ಪ್ರಶ್ನೆಗಳು ಬರೋದಿಲ್ವಾ? ಬರುತ್ತೆ ಮಾತಾಜಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಯಾವಾಗ ಅಡಿಗೆ ಮಾಡಿ ಭಗವಂತನಿಗೆ ಅದನ್ನ ಪ್ರಸಾದ ಮಾಡ್ಕೊಂಡು ಇಟ್ಕೊಂಡ್ರೆ ಅದನ್ನ 3 ಗಂಟೆ ನಂತರವೂ ಕೂಡ ಅದಕ್ಕೆ ತಿನ್ಬಹುದು. ಯಾಕೆ ಅಂತಂದ್ರೆ ಅದು ಅವಾಗ ದಿವ್ಯವಾಗಿರುತ್ತದೆ. ಅವಾಗ ಏನಾಗಿರುತ್ತೆ, ನಾವು ಅಡಿಗೆ ಮಾಡಿದ್ದನ್ನ ಪ್ರಸಾದವಾಗಿ ಮಾಡಿ ಇಟ್ಕೊಂಡ್ರೆ ಅದು ಆಧ್ಯಾತ್ಮಿಕೃತ ಆಗಿರುತ್ತೆ. ಸೊ ಆಧ್ಯಾತ್ಮಿಕೃತವಾದ ಆಹಾರವನ್ನ ನಾವು 3 ಗಂಟೆ ಹೆಚ್ಚಾದ್ರೂ ಅದಕ್ಕೆ ತೊಂದರೆ ಇಲ್ಲ, ಯಾಕಂದ್ರೆ ಅದು ದಿವ್ಯವಾಗಿರುತ್ತೆ. ಸೊ ಅದರಿಂದ ಅದನ್ನ ನಾವು ನೈವೇದ್ಯವನ್ನ ನಾವು ತಿನ್ಬಹುದು. ದೇವರಿಗೆ ಇಡದೆ ನೈವೇದ್ಯ ಮಾಡದೆ ಹಾಗೆ 3 ಗಂಟೆಗಿಂತ ಮುಂಚೆ ಹೆಚ್ಚು ಆದ್ಮೇಲೆ ತಿಂದ್ರೆ ಅದೇನಾಗುತ್ತೆ, ಅದು ತಾಮಸಿಕ ಆಹಾರವಾಗಿ ಆಗುತ್ತೆ. ಆದ್ರಿಂದ ನಾವು ಯಾವುದೇ ಆಹಾರವನ್ನು ಮಾಡಿದ್ರು ಕೂಡ ಅದನ್ನ ಭಗವಂತನಿಗೆ ಸಾತ್ವಿಕ ಆಹಾರವನ್ನು ಮಾಡಬೇಕು, ಭಗವಂತನಿಗೆ ಪ್ರಸಾದ ಮಾಡಿ ಆ ನೈವೇದ್ಯವನ್ನು ತಿನ್ನಬೇಕು. ಅದನ್ನ ಮಾಡ್ಕೊಂಡ್ರೆ ನಮ್ಗೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ, ಯಾಕೆಂದ್ರೆ ಅದು ಆಧ್ಯಾತ್ಮಿಕೃತ. ಸೊ ಈ ಚಿತ್ರದಲ್ಲಿ ನೀವು ಸಾತ್ವಿಕ ಆಹಾರವನ್ನು ನೋಡ್ತಾ ಇದ್ದೀರಿ, ರಾಜಸಿಕ ಆಹಾರ ನೋಡಿ ಎಷ್ಟು ಖಾರವಾಗಿದ್ದು. ಆಮೇಲೆ ಇಲ್ಲಿ ನೀವು ತಮೋಗುಣದ ಆಹಾರವನ್ನು ನೋಡ್ತಾ ಇದ್ದೀರಿ, ಹಳಸಿದ ಆಹಾರ ನೋಡಿ ತಮೋಗುಣದ್ದು. ಅಫಲಾಕಾಂಕ್ಷಿ ಭಿರ್ಯಜ್ಞೋ ವಿಧಿ ದೃಷ್ಟೋಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯದ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕ ಯಜ್ಞ. ಈಗ ಆಹಾರದ ಬಗ್ಗೆ ಹೇಳಿ ಆಯ್ತು, ತಪಸ್ಸಿನ ಬಗ್ಗೆ ಹೇಳಿ ಆಯ್ತು ಕೃಷ್ಣ, ಆಹಾರದ ಬಗ್ಗೆ ಹೇಳಿ ಆಯ್ತು. ಈಗ ನಮಗೆ ಯಜ್ಞದ ಬಗ್ಗೆ ಹೇಳ್ತಾ ಇದ್ದಾರೆ ಈಗ. ಸೊ ಇಲ್ಲಿ ಯಜ್ಞ ಅಂತಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ಯಜ್ಞ ಅಂತ ಹೇಳುದು ತುಂಬಾ ಪವಿತ್ರ ಆಯ್ತು, ನಾವು ಯಜ್ಞ ನಾವು ಮಾಡಿದ್ರೆ ಸಾಕು ಅಲ್ವಾ, ಅಷ್ಟೇ, ಅದ್ರಲ್ಲಿ ಯಾವ ರೀತಿ ಮಾಡಿದ್ರೆ ಏನು ಎಲ್ಲವೂ ಕೂಡ ಪವಿತ್ರ ಅಂತ ನಾವು ತಿಳ್ಕೊಂಡ್ ಬಿಡ್ತೇವೆ. ಇಲ್ಲಿ ಹಾಗಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಭಗವಂತ, ಯಜ್ಞಗಳಲ್ಲಿ ಅಲ್ಲಿ 3 ರೀತಿಯ ಯಜ್ಞಗಳಿವೆ. ಯಜ್ಞಕ್ಕೂ ಕೂಡ ಆ ಗುಣಗಳ ಪ್ರಕಾರ ಯಜ್ಞ ಇರ್ತದೆ. ಸಾತ್ವಿಕ ಯಜ್ಞ, ರಾಜಸಿಕ ಯಜ್ಞ, ತಾಮಸಿಕ ಯಜ್ಞ ಅಂತ. ಅದರಿಂದ ಅಟ್ಲೀಸ್ಟ್ ಸತ್ವಗುಣದಲ್ಲಿ ಇದ್ಕೊಂಡು ಯಜ್ಞ ದಾನ ತಪಸ್ಸನ ಮಾಡಬೇಕು ಅದು ಅಂತ ಧರ್ಮ ಗ್ರಂಥಗಳು ಹೇಳುತ್ತವೆ. ಸೊ ಹಾಗಾಗಿ ನಾವು ಯಜ್ಞ ಮಾಡ್ಬೇಕಾದ್ರೂ ಸತ್ವಗುಣದಲ್ಲಿ ಯಜ್ಞ ಮಾಡಬೇಕು. ಸೊ ರಜೋಗುಣ ತಮೋಗುಣದಲ್ಲಿ ಮಾಡ್ಲಿಕ್ಕಿಲ್ಲ ಅಂತ ಧರ್ಮ ಗ್ರಂಥಗಳಲ್ಲಿ ಹೇಳ್ತದೆ. ಸೊ ಹಾಗಾಗಿ ಧರ್ಮ ಗ್ರಂಥಗಳಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಇದು ಯಜ್ಞ. ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಈ ಸಂಕೀರ್ತನ ಯಜ್ಞ ಅಥವಾ ಜಪಯಜ್ಞ ಅಂತ ಕರೀತಾರೆ. ಈ ಯಜ್ಞವನ್ನ ಮಾಡ್ಬೇಕಂದ್ರೆ ನಾವು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯದ ದೃಷ್ಟಿಯಿಂದ ಮಾಡುವುದು. ಯಾಕೆ ಫಲಾಪೇಕ್ಷೆ ಇರಬಾರ್ದು? ಯಾಕೆ ಅಂದ್ರೆ ನಾವು ಕರ್ತವ್ಯ, ಅದು ನಮ್ಮ ಕರ್ತವ್ಯ. ಜೀವೇರ ಸ್ವರೂಪ ಹೇ ಕೃಷ್ಣೇರ ನಿತ್ಯದಾಸ್, ಅಂದ್ರೆ ಜೀವಾತ್ಮ ಹೇಳೋದು ಭಗವಂತನ ಸೇವಕ. ಸೊ ಸೇವೆ ಮಾಡುವುದು ನಮ್ಮ ಕರ್ತವ್ಯ. ಸೊ ಹಾಗಾಗಿ ಇಲ್ಲಿ ಸಂಕೀರ್ತನ ಯಜ್ಞ ಮಾಡುವುದು ನಮ್ಮ ಕರ್ತವ್ಯ ಅಂತ ಮಾಡ್ತಕ್ಕಂಥದ್ದು.
ಸೊ ಅದನ್ನ ನಮಗೆ ಈಗ ಭಗವಂತ ನಮಗೆ ಇದನ್ನ ಕಲಿಯುಗದ ಧರ್ಮ ಅಂತ ಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ಅದು ಆ ಯುಗ ಧರ್ಮ ಇದು ಸಂಕೀರ್ತನೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅಂದ್ರೆ ನಾವು ಈ ಸಾತ್ವಿಕದ ಯಜ್ಞ ಕೆಲವೊಮ್ಮೆ ಈಗ ಏನಾಗುತ್ತೆ ಅಂತಂದ್ರೆ ಈ ಭಗವಂತನಿಗೆ ನಮಸ್ಕಾರ ಮಾಡೋದು ಅದು ಕೂಡ ಅದರಲ್ಲೂ ಕೂಡ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಇರುತ್ತೆ. ಅದು ಕೂಡ ನಮ್ಗೆ ಅರ್ಥ ಆಗತ್ತಾ? ಇಲ್ಲ. ಹೇಗೆ ಅರ್ಥ ಆಗೋದಿಲ್ಲ ಅಂತಂದ್ರೆ ಈಗ ಕೆಲವೊಮ್ಮೆ ನಾವು ಏನ್ ಮಾಡ್ತೇವೆ, ಮಕ್ಕಳಿಗೆ ಒಂದು ಕಲಿಸ್ಬೇಕಾದ್ರೆ ನಮಸ್ಕಾರ ಮಾಡ್ಲಿಕ್ಕಾದ್ರೆ ಸ್ವಲ್ಪ ಹೆದರಿಸಿ ಕಲಿಸ್ತೇವೆ ಮಕ್ಕಳಿಗೆ ಅಲ್ವಾ. ಮಕ್ಕಳಿಗೆ ಇನ್ನೂ ಗೊತ್ತಿರಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ಬೇಕು. ಪುಟ ನೀ ನಮಸ್ಕಾರ ಮಾಡು, ಇಲ್ಲದಿದ್ರೆ ನಿಂಗೆ ಏನಾದ್ರು ಒಂದು ದೇವ್ರು ಪನಿಷ್ಮೆಂಟ್ ಕೊಟ್ಬಿಡ್ತಾನೆ ಅಂತ ಹೇಳಿದಾಗ ಅದು ಹೆದರ್ಕೊಂಡು ಮಾಡುತ್ತೆ. ಅಲ್ಲಿ ಆಮೇಲೆ ಸ್ವಲ್ಪ ದೊಡ್ಡಾದ್ಮೇಲೆ ಮಗುವಿಗೆ ಗೊತ್ತಾಗುತ್ತೆ, ಓ ನಾ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ನಾ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿಬೋದು, ಮಾರ್ಕ್ಸ್ ಚೆನ್ನಾಗಿ ಸಿಕ್ಬೋದು. ಇದು ಅದಕ್ಕೆ ಅದು ರಜೋಗುಣ. ಆಮೇಲೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನಾಯ್ತು ಮಾತಾಜಿ? ಮಾತಾಜಿ ಸ್ವಲ್ಪ ಎಲ್ಲರಿಗೂ ಹೇಳಿ ಮಾತಾಜಿ, ನಂಬರ್ ಹಾಕ್ಲಿ ಅವ್ರದ್ದು, ಫೋನ್ ನಂಬರ್. ನಾ ಚಾಟ್ ಹರೇ ಬಾಕ್ಸ್ ಅಲ್ಲಿ ಕೃಷ್ಣ. ಹಾಕ್ತಾ ಎಲ್ಲರೂ ಇದ್ದೀನಿ. ಕೂಡ ಹರೇ ಕೃಷ್ಣ. ಎಲ್ಲ ಭಕ್ತರು ಹರೇ ಕೃಷ್ಣ. ದಯವಿಟ್ಟು ನಿಮ್ಮ ಫೋನ್ ನಂಬರು, ನಿಮ್ಮ ಹೆಸರನ್ನು ಸ್ವಲ್ಪ ಚಾಟ್ ಬಾಕ್ಸ್ ನಲ್ಲಿ ಹಾಕಿ. ಮಾತಾಜಿಯವರಿಗೆ ಬೇಕು, ಅದು ನಮ್ಗೆ ಟೆಂಪಲ್ಗೆ ಸಬ್ಮಿಟ್ ಮಾಡ್ಬೇಕು, ಅದಕ್ಕಾಗಿ ಹರೇ ಕೃಷ್ಣ. ಅಂದ್ರೆ ಈ ತರಗತಿಯಲ್ಲಿ ಎಷ್ಟು ಜನ ಬಂದಿದ್ದಾರೆ ಅವರ ಹೆಸರು ಮತ್ತು ನಮ್ಗೆ ಫೋನ್ ನಂಬರ್ ಹಾಕಿ ಪ್ರತಿಯೊಬ್ರು ಚಾಟ್ ಬಾಕ್ಸ್ ಅಲ್ಲಿ. ಹರೇ ಕೃಷ್ಣ. ಸೊ ಹಾಗಾಗಿ ಕರ್ತವ್ಯದ ದೃಷ್ಟಿಯಿಂದ ನಾವು ಮಾಡಬೇಕು ಈ ಸಂಕೀರ್ತನ ಯಜ್ಞವನ್ನ. ಮತ್ತೆ ಇದೇನಾಗತ್ತೆ, ಯಾಕೆ ಸ್ವಲ್ಪ ದೊಡ್ಡ ಆದ್ಮೇಲೆ ಮಗು ತಿಳಿಯುತ್ತೆ ಅಂದ್ರೆ ದೊಡ್ಡ ಆದ್ಮೇಲೆ ಏನಪ್ಪಾ ನಮ್ಗೆ ಭಗವಂತ ಎಲ್ಲದನ್ನು ಕೊಟ್ಟಿದ್ದಾನೆ. ನಮಗೆ ಗಾಳಿ, ಬೆಳಕು, ನಮಗೆ ನೀರು, ಆಹಾರ ಎಲ್ಲದನ್ನು ಕೊಟ್ಟಿದ್ದಾನೆ. ಆದ್ರಿಂದ ಭಗವಂತನಿಗೆ ನಾವು ಋಣಿಯಾಗಿರ್ಬೇಕು, ಕೃತಜ್ಞತೆಯ ಭಾವ ಬರ್ತದೆ. ಸೊ ಹಾಗಾಗಿ ನಮ್ಮ ನಮಸ್ಕಾರದಲ್ಲೂ ಕೂಡ ಒಂದು ಡಿಫ್ರೆಂಟ್ ಇರ್ತದೆ. ಯಾಕೆ? ನಮ್ಮ ಒಂದು ಗುಣಗಳ ಪ್ರಕಾರ ಅದು. ಸೊ ಆದ್ದರಿಂದ ಇಲ್ಲಿ ಏನಾಗುತ್ತೆ, ನಾವು ಯಾವುದನ್ನೇ ಮಾಡು ಭಗವಂತನಿಗೆ ನಾವು ಪ್ರೀತಿಯಿಂದ ಮಾಡ್ಬೇಕಾಗತ್ತೆ. ಮತ್ತೆ ಆ ಧರ್ಮ ಗ್ರಂಥಗಳ ಆ ಒಂದು ಪ್ರಕಾರನೇ ನಾವು ಮಾಡಬೇಕಾಗತ್ತೆ ಕರ್ತವ್ಯವನ್ನ. ಅಭಿಸಂದಾಯತು ಫಲಂ ದಂಬ ಅರ್ಥಮಪಿ ಚೈವಯತ್. ಅಭಿಸಂದಾಯತು ಫಲಂ ದಂಬಾರ್ಥಮಪಿ ಚೈವಯತ್. ಇಚ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಭರತ ವಂಶದ ಶ್ರೇಷ್ಠನೇ ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಈಗ ರಾಜಸ ಗುಣದ ಯಜ್ಞವನ್ನ ಹೇಳ್ತಾ ಇದ್ದಾರೆ ಭಗವಂತ ನಮಗೆ. ಅದರದ್ದು ಲಕ್ಷಣಗಳು ಏನು ಅಂದ್ರೆ, ಇಲ್ಲ ಐಹಿಕ ಲಾಭಕ್ಕಾಗಿ ಯಜ್ಞ ಮಾಡ್ತಾರೆ, ಅಹಂಕಾರದಿಂದ ಮಾಡ್ತಕ್ಕಂಥ ಯಜ್ಞ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಗೇನಾದ್ರೂ ಲಾಭ ಬೇಕು ಐಹಿಕವಾಗಿ, ಅದಕ್ಕೆ ಕೆಲವರು ಯಜ್ಞ ಮಾಡ್ತಾರೆ. ನಮಗೆ ಯಾವ ತರ ಅಂತಂದ್ರೆ, ಈಗ ನಮ್ಗೆ ಆರೋಗ್ಯ ಸಿಗ್ಬೇಕು ಅಂತಂದ್ರೆ ಸೂರ್ಯ ದೇವರ ಆರಾಧನೆ ಮಾಡೋದು, ಆಮೇಲೆ ಒಳ್ಳೆ ಹೆಂಡತಿ ಬೇಕು ಅಂದ್ರೆ ಉಮೆಯ ಆರಾಧನೆ ಮಾಡೋದು, ಆಮೇಲೆ ಉಮಾದೇವಿ. ಹೆಚ್ಚು ಹಣ ಬೇಕು ಅಂದ್ರೆ ಲಕ್ಷ್ಮಿಗೆ ಆರಾಧನೆ ಮಾಡೋದು. ಈ ತರ ಫಲಾಪೇಕ್ಷೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಲ್ವಾ? ಈ ತರ ನಡೀತದೆ ಅಲ್ವಾ? ಹರೇ ಕೃಷ್ಣ. ನಡೀತಾ ಇದೆ ಮಾತಾಜಿ. ಹಾ, ಇದಕ್ಕೆ ರಜೋಗುಣದಿಂದ ಮಾಡಿದ ಒಂದು ಯಜ್ಞ ಅಂತ ಕರೀತಾರೆ. ಸೊ ಭಗವಂತ ಧರ್ಮಶಾಸ್ತ್ರ ಏನ್ ಹೇಳ್ತದೆ, ಸಾತ್ವಿಕ ಯಜ್ಞ ಮಾಡಬೇಕು ಅಂತ ಹೇಳ್ತದೆ. ಆದ್ರೆ ಇದು ಜನ ರಾಜಸಿಕ ಯಜ್ಞವನ್ನ ಮಾಡಬಹುದು. ಅದು ಏನಾಗುತ್ತೆ, ಫಲಾಪೇಕ್ಷೆಯಿಂದ ಇರುತ್ತೆ. ಮತ್ತೆ ತಮ್ಮದೊಂದು ಅಹಂಕಾರ, ನಾ ಇಷ್ಟು ಒಂದು ಯಜ್ಞ ಮಾಡಿದ್ರೆ, ದೊಡ್ಡ ಯಜ್ಞ ಮಾಡಿದ್ರೆ ಜನರಿಗೆ ತೋರ್ಸ್ಕೊಳ್ಳಿಕ್ಕೆ ಅಹಂಕಾರ. ವಿಧಿಹೀನಂ ಅಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾಭಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡದ ಯಜ್ಞವನ್ನು ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ಸೊ ಭಗವಂತ ಕೃಷ್ಣ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ತಮಗುಣದ ಯಜ್ಞ ಅಂದ್ರೆ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಮಗುಣದಲ್ಲಿ ಯಜ್ಞ ಏನ್ ಮಾಡ್ತಾರೆ, ಧರ್ಮ ಗ್ರಂಥಗಳಲ್ಲಿ ಆದೇಶದ ಪ್ರಕಾರ ಮಾಡೋದಿಲ್ಲ, ಆಮೇಲೆ ಅಲ್ಲಿ ಪುರೋಹಿತರ ಇರೋದಿಲ್ಲ, ವೇದಗಳ ಸ್ತೋತ್ರಗಳನ್ನ ಪಠನೆ ಮಾಡೋದಿಲ್ಲ, ಪ್ರಸಾದ ಕೊಡೋದಿಲ್ಲ, ಪುರೋಹಿತರಿಗಂತೂ ಸಂಭಾವನೆ ಇಲ್ಲ, ಶ್ರದ್ಧೆಯೂ ಇರುವುದಿಲ್ಲ ಅಂತ ಯಜ್ಞಕ್ಕೆ. ಅದು ತಮೋಗುಣದ್ದು ಅಂತ ಹೇಳ್ತಾರೆ. ಅಂದ್ರೆ ಕಾಟಾಚಾರಕ್ಕೆ ಮಾಡಿದ ಯಜ್ಞಗಳು ತಮೋಗುಣದ ಯಜ್ಞ. ಸೊ ಇದಕ್ಕೆ ಉತ್ತಮ ಉದಾಹರಣೆ ಇಲ್ಲಿ ನೋಡ್ತಾ ಇದ್ದೀವಿ. ಇದು ಯಾವುದು ಅಂತ ಹೇಳ್ತೀರಾ ಹರೇ ಕೃಷ್ಣ? ಇದು ಯಾರು? ಯಾರಾದ್ರೂ ಈ ಚಿತ್ರದಲ್ಲಿ ಯಾರು ಅಂತ ಹೇಳ್ತೀರಾ? ಹರೇ ಕೃಷ್ಣ. ಭಸ್ಮಾಸುರ ಮಾತಾಜಿ. ಹರಿಬೋಲ್. ಭಸ್ಮಾಸುರ. ಇಲ್ಲಿ ಏನ್ ಮಾಡ್ತಾನೆ ಭಸ್ಮಾಸುರ? ತಮಗುಣದ ಯಜ್ಞಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಭಸ್ಮಾಸುರ ಶಿವನನ್ನು ಕುರಿತು ಅವನು ಯಜ್ಞವನ್ನ ಮಾಡ್ತಾನೆ.
ತಪಸ್ ಮಾಡ್ತಾನೆ. ಎಷ್ಟೋ ಸಮಯ ತಪಸ್ ಮಾಡಿದ ಮೇಲೆ ಅವನು ಇನ್ನೂ ಶಿವ ಒಲಿದಿರೋದಿಲ್ಲ. ಆಗ ಅವನು ಇನ್ನು ಒಲಿದಿಲ್ಲ ಹೇಳಿ ತನ್ನ ಏನ್ ಮಾಡ್ದ, ತನ್ನ ದೇಹದ ಮಾಂಸವನ್ನೇ ಅದಕ್ಕೆ ಅಗ್ನಿಗೆ ಆಹುತಿ ಕೊಡ್ಲಿಕ್ಕೆ ಮಾಂಸವನ್ನೇ ಕತ್ತರಿಸಿ ಆಹುತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಆಗ ಶಿವ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದ್ಮೇಲೆ ಅವನು ಕೇಳ್ತಾನೆ, ಏನ್ ಬೇಕು ನನಗೆ, ವರ ಬೇಕು, ಏನ್ ವರ ಬೇಕಪ್ಪ? ಅದಕ್ಕೆ ಏನ್ ಹೇಳ್ತಾನೆ ಅಂದ್ರೆ, ಇಲ್ಲಿ ನಿನ್ನನ್ನೇ ಅಂದ್ರೆ ಇದು ಯಾರ ತಲೆ ಮೇಲೆ ನನ್ ಕೈ ಇಡ್ತೇನೋ ಅವ್ರು ಭಸ್ಮ ಆಗ್ಬಿಡ್ಬೇಕಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಶಿವನಿಗೆ ಗತ್ಯಂತರವಿಲ್ಲ, ತಥಾಸ್ತು ಅಂತ ಹೇಳಿದ್ರು. ಇದರಲ್ಲಿ ಏನಾಗತ್ತೆ ಅಂತಂದ್ರೆ, ಆಮೇಲೆ ಏನಾಗತ್ತೆ, ಅವನು ಪರೀಕ್ಷೆ ಮಾಡ್ಲಿಕ್ಕೆ ಅವನು ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ ಭಸ್ಮಾಸುರ. ಆಮೇಲೆ ಅಲ್ಲಿ ವಿಷ್ಣು ಬಂದು ಅಲ್ಲಿ ಭಸ್ಮಾಸುರನನ್ನ ಅವನು ಸಾಯಿಸ್ಬೇಕಾಯಿತು. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಇದು ಧರ್ಮಶಾಸ್ತ್ರದಲ್ಲಿ ಇಂತಹ ಒಂದು ಒಂದು ತಪಸ್ಸನ್ನ, ಯಜ್ಞವನ್ನ ಹೇಳಿಲ್ಲ. ಇಂಥ ಯಜ್ಞವನ್ನಾಗ್ಲಿ ಇಂಥ ಒಂದು ರೀತಿಯನ್ನ ಮಾಡ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಆಯ್ತು, ಅವನಿಗೆ ಭಗವಂತನ ಮೇಲೆ ಇದು ಈ ಯಜ್ಞ ಮಾಡುವಲ್ಲಿ ಶಿವನ ಮೇಲೆ ಆದ್ರೆ ಅವನಿಗೆ ಭಕ್ತಿ ಇದೆಯಾ? ಭಕ್ತಿಯೂ ಇಲ್ಲ. ಅಲ್ಲಿ ಪ್ರೀತಿ ಇದೆಯಾ? ಅದು ಪ್ರೀತಿಯೂ ಇಲ್ಲ. ಹಾಗಾದ್ರೆ ಪರೀಕ್ಷೆ ಮಾಡ್ಲಿಕ್ಕೆ ಬಯಸಿದ್ಯಾರನ್ನ, ಯಾರು ವರವನ್ನ ಕೊಟ್ಟಿದಾರೋ ಅವ್ರ ತಲೆ ಮೇಲೆ ಕೈ ಇಟ್ಟು ಅವರನ್ನೇ ಸಾಯಿಸ್ಲಿಕ್ಕೆ ನೋಡ್ತಾ ಇದ್ದಾನೆ. ಸೊ ಆದ್ದರಿಂದ ಇದು ತಮೋ ಗುಣದ್ದು. ಇಲ್ಲಿ ಯಾರ ಖುಷಿಗಾಗಿ ಇದು ಯಜ್ಞ? ಇಲ್ಲಿ ಯಾರು ಖುಷಿ ಮಾಡ್ತಾ ಇದ್ದಾನೆ? ಅವನು ತನ್ನದೇ ಒಂದು ಖುಷಿಗಾಗಿ, ತನ್ನ ಒಂದು ಇದಕ್ಕೆ ಅಂದ್ರೆ ತನ್ನ ತೃಪ್ತಿಗೆ. ಹಾಗಾಗಿ ಇದು ತಮೋ ಗುಣದಲ್ಲಿ ಮಾಡ್ತಕ್ಕಂಥ ಯಜ್ಞ. ಈಗ ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ತಪಸ್ಸಿನ ವಿಚಾರ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಅಂತ ಅನಿಸುತ್ತೆ. ಅಂದ್ರೆ ನಮ್ಮ ಈ ದೇಹದ ತಪಸ್ಸು. ಈ ದೇಹದ ತಪಸ್ಸಲ್ಲಿ ಮೊದಲು ಪರಮ ಪ್ರಭುವಿನ ಪೂಜೆ. ಈಗ ತಪಸ್ಸು ಅಂತಂದ್ರೆ ನಾವೇನ್ ತಿಳ್ಕೊಳ್ತೇವೆ? ತಪಸ್ಸು ಅಂತಂದ್ರೆ ಯಾವುದೋ ಒಂದು ಯಶಸ್ಸನ್ನು ಗಳಿಸ್ಲಿಕ್ಕಾಗಿ ನಾವು ನಮ್ಮ ದೇಹಕ್ಕೆ ನಾವು ದಂಡನೆ ಮಾಡ್ಕೊಳ್ತೇವೆ. ಸೊ ಅದನ್ನ ತಪಸ್ಸು. ಹಾಗಾಗಿ ದೇಹ ದಂಡನೆಯನ್ನ ಮಾಡ್ಕೊಳ್ಳೋದು. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು? ಕಾಡಿಗೆ ಹೋಗಿ ತಪಸ್ಸು ಮಾಡ್ತಿದ್ರು ಅಲ್ವಾ? ಈಗ ಅಂತಹ ತಪಸ್ಸಿಲ್ಲ. ಕಷ್ಟದ ತಪಸ್ಸು ನಮಗೆ ಕೊಟ್ಟಿಲ್ಲ. ಈಗ ನಮಗೆ ಕೊಡ್ತಕ್ಕಂಥದ್ದು ಏನು? ಹರಿನಾಮ ಸಂಕೀರ್ತನೆ ಮಾಡಿ, ಜಪ ಮಾಡಿ. ಇದು ನಮಗೆ ಕಲಿಯುಗಕ್ಕೆ ಕೊಟ್ಟಿರ್ತಕ್ಕಂತಹ ಯುಗ ಧರ್ಮ, ಈ ತಪಸ್ಸು. ಸೊ ಇದರಲ್ಲಿ ಇನ್ನೂ ನಮ್ಗೆ ಏನ್ ಹೇಳ್ತಾರೆ? 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಜಪ ಮಾಡ್ಬೇಕು, ಆಮೇಲೆ ಮಂಗಳಾರತಿ ನೋಡ್ಬೇಕು, ಭಗವಂತನ ಒಂದು ಮಂಗಳಾರತಿ 4:15. ಇದೆಲ್ಲ ನಾವು ತಗೊಳ್ತಕ್ಕಂಥ ಸಣ್ಣ ತಪಸ್ಸು. ಇದರಲ್ಲಿ ನಮ್ಗೇನು ಕಾಡಿಗೆ ಹೋಗ್ಬೇಕಾಗಿಲ್ಲ. ನಮ್ಗೇನು, ನಾವು ಗೃಹಸ್ಥರಾಗೆ ಮನೇಲಿ ಇದ್ಕೊಂಡು ನಾವು ತಪಸ್ಸು ಮಾಡಬಹುದು ಅಲ್ವಾ? ಇದರಲ್ಲಿ ಏನು ತೊಂದರೆ ಅಷ್ಟೊಂದು ನಮಗೆ ಏನಿಲ್ಲ. ಆಮೇಲೆ ದಂಡವತ್ ಪ್ರಣಾಮ ಮಾಡೋದು. ದಂಡವತ್ ಪ್ರಣಾಮ ಅಂತಂದ್ರೆ ಅಲ್ಲಿ ಗಂಡಸರಿಗೆ ದಂಡವತ್ ಪ್ರಣಾಮ ಅಂದ್ರೆ ನೋಡಿ, ಇಲ್ಲಿ ದಂಡವತ್ ಅಂದ್ರೆ ಉದ್ದಂಡ ನಮಸ್ಕಾರ ಮಾಡೋದು, ಸಾಷ್ಟಾಂಗ ನಮಸ್ಕಾರ. ಆದರೆ ಹೆಂಗಸರಿಗೆ ಪಂಚಾಂಗ ಪ್ರಣಾಮ. ಆಮೇಲೆ ಈಗೆಲ್ಲ ಏನ್ ಮಾಡ್ತಾರೆ, ಈಗಿನ ಕಾಲದ ಯುವಕ ಯುವತಿಯರು ಅಷ್ಟೊಂದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಸ್ಟೈಲಿಶ್ ಆಗಿ ನಮಸ್ಕಾರ ಅಂದ್ರೆ ಎದೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಎದೆ ಹತ್ರ ಕೈ ಇಟ್ಕೊಂಡ್ಬಿಟ್ಟು ಮಾಡ್ತಾರೆ. ಸೊ ಅದೆಲ್ಲ ಶಾಸ್ತ್ರದಲ್ಲಿ ಹೇಳಿಲ್ಲ. ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ? ಅದು ಗಂಡಸರಿಗೆ ಸಾಷ್ಟಾಂಗ ಪ್ರಣಾಮ, ಹೆಂಗಸರಿಗೆ ಪಂಚಾಂಗ ಪ್ರಣಾಮ. ಸೊ ಹಾಗಾಗಿ ಈಗ ಇಸ್ಕಾನ್ ದೇವಸ್ಥಾನದಲ್ಲಿ ಎರಡು ಕೈ ಮೇಲೆತ್ತುತ್ತಾರೆ. ಯಾಕೆ ಅದು 2 ಕೈ ಮೇಲೆತ್ತುತ್ತಾರೆ ಅಂದ್ರೆ, ಅದು ನಾವು ಭಗವಂತನಿಗೆ ಶರಣಾಗತ ಆಗಿದ್ದೇವೆ ಅಂತ ಅದು ಸೂಚಿಸುತ್ತದೆ. ಸೊ ಹಾಗಾಗಿ ನಾವು ಇದು ಕಾಯ ವಾಚ ಮನಸ ಭಗವಂತನಿಗೆ ನಾವು ಪ್ರಣಾಮ ಮಾಡಬೇಕು. ಇಲ್ಲಿ ಈಗ ಗುರು ಮತ್ತು ಶಿಷ್ಯ, ಇದು ಗುರು ಶಿಷ್ಯರ ಒಂದು ಇದು ಹೇಳ್ತಾ ಇದ್ದಾರೆ, ಗುರುವಿನ ಪೂಜೆ. ಈಗ ಏನಾಗ್ತಾ ಇದೆ? ಗುರುವಿನ ಪೂಜೆ ಅಂದ್ರೆ ಈಗ ಗುರು ಶಿಷ್ಯರ ಸಂಬಂಧವೇ ಈಗ ಹೊರಟು ಹೋಗಿದೆ ಅಲ್ವಾ? ಮೊದ್ಲು ಈಗ ನಾನು ಫೀಸ್ ಕೊಡ್ತೇನೆ, ಮತ್ತೆ ನನಗೆ ನೀವು ಪಾಠ ಕಲಿಸ್ಬೇಕು, ಈ ತರ ಕಲ್ಚರು ಅಲ್ವಾ? ಈಗಿನ ಕಲ್ಚರು ಈ ತರ ನಡೀತಾ ಇದೆ ಅಲ್ವಾ ಶಾಲೆ ಕಾಲೇಜಲ್ಲಿ? ಹರೇ ಕೃಷ್ಣ. ಶಾಲೆ ಕಾಲೇಜಲ್ಲಿ ಈಗ ಏನಾಗ್ತದೆ? ಯಾರು ಗುರುವಿಗೆ ನಮಸ್ಕಾರ ಮಾಡ್ತಾರಾ?
ಇಲ್ಲ ಮಾತಾಜಿ. ಇಲ್ಲ ಮಾಡ್ತಾ ಇಲ್ಲ. ಮಾತಾಜಿ. ಸೊ ಹಾಗಾಗಿ ಅಂದ್ರೆ ಈಗ ಗುರುವಿಗೆ ನಮಸ್ಕಾರ ಮಾಡೋದ್ರಂದ್ಮೇಲೆ ಅವರು ದೇವರಿಗೆ ತಲೆ ಬಾಗ್ತಾರ, ಅದು ಕೂಡ ಈಗ ತುಂಬಾ ಕಷ್ಟ ಆಗ್ತಾ ಇದೆ ಜನರಿಗೆ. ಈ ತರ ಎಲ್ಲ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಭಗವಂತ ನಮಗೆ ತಂದೆ ತಾಯಿಗೆ, ಭಗವಂತನಿಗೆ, ತಂದೆ ತಾಯಿಗೆ, ಬ್ರಾಹ್ಮಣರಿಗೆ, ಗುರುವಿಗೆ ಪೂಜೆ ಮಾಡ್ಬೇಕು, ಹಿರಿಯರಿಗೆ. ಇದೆಲ್ಲ ಹಿರಿಯರಿಗೆ ಕೆಲವರು ಮಾಡ್ತಾರೆ, ಕೆಲವರು ಏನಂತಂದ್ರೆ ಹಬ್ಬ ಹರಿದಿನ ದಿವಸ ಹಿರಿಯರಿಗೆ, ತಂದೆ ತಾಯಿಗೆ ನಮಸ್ಕಾರ ಮಾಡೋದು, ಹುಟ್ಟಿದ ಹಬ್ಬದ ದಿವಸ ಈ ತರ ಕೆಲವರು ಮಾಡ್ತಾರೆ. ಆದ್ರೆ ಇದನ್ನೆಲ್ಲ ರೂಢಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ಅಂದ್ರೆ ದೇಹದ ತಪಸ್ಸು. ನಾವು ಭಗವಂತನಿಗೆ ಪೂಜೆ ಮಾಡೋದು, ಬ್ರಾಹ್ಮಣರಿಗೆ ಪೂಜೆ ಮಾಡೋದು, ಗುರುವಿನ ಪೂಜೆ ಮಾಡೋದು, ತಂದೆ ತಾಯಿಯರಿಗೆ ಪೂಜೆ, ಹಿರಿಯರಿಗೆ ಪೂಜೆ ಮಾಡೋದು, ಅದೆಲ್ಲ ದೇಹದ ತಪಸ್ಸು. ಅದು ದೇಹದ ತಪಸ್ಸನ್ನ ನಾವು ಮಾಡಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ನೋಡಿ, ಉದ್ದಂಡ ನಮಸ್ಕಾರ ಮಾಡಿದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಅದು ಕೂಡ ದೇಹದ ತಪಸ್ಸಾಗತ್ತೆ. ಕೆಲವರು ಏನ್ ಮಾಡ್ತಾರೆ, ಅವರು ಪ್ರದಕ್ಷಿಣೆ, ಗೋವರ್ಧನಗಿರಿ ಅದಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಈ ತರ ಪ್ರದಕ್ಷಿಣೆ ಮಾಡ್ಕೋತಾ ಅವರು ಗೋವರ್ಧನಗಿರಿಯಲ್ಲಿ ದಂಡವತ್ ಮಾಡ್ಕೊಂಡು ಕೆಲವರು ಮಾಡ್ಕೋತಾ ಹೋಗ್ತಾರೆ. ಅಂದ್ರೆ ಇದೆಲ್ಲ ಅಂದ್ರೆ ದೇಹದ ತಪಸ್ಸು. ದೇಹದ ತಪಸ್ಸನ್ನ ನಾವು ಮಾಡಬೇಕು. ಆಮೇಲೆ ಶುಚಿತ್ವ ಇರಬೇಕು, ಸರಳತೆ ಇರಬೇಕು, ಆಮೇಲೆ ಬ್ರಹ್ಮಚರ್ಯವನ್ನು ಮಾಡಬೇಕು, ಅಹಿಂಸೆ. ಇವು ದೇಹದ ತಪಸ್ಸುಗಳು. ಈಗ ಮಾತಿನ ಒಂದು ಇದನ್ನು ಹೇಳ್ತಾ ಇದ್ದಾರೆ, ಅದು ಮಾತಿನ ತಪಸ್ಸು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯ ಅಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನು ಆಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತೆ. ಈಗ ಮಾತಿನಲ್ಲಿ ತಪಸ್ಸು ಮಾಡೋದು ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಮಗೆ ಸತ್ಯವಾದ ಮಾತನ್ನ ಆಡ್ಬೇಕಂತೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸಂತೋಷಕರವಾಗಿ, ಇನ್ನೊಬ್ಬರಿಗೆ ಒಳ್ಳೆದ ಅಂದ್ರೆ ಹಿತಕರವಾದ ಮಾತನಾಡಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಇತರರ ಮನಸ್ಸನ್ನ ಕಲಕಬಾರದು ನಾವು, ಇತರರಿಗೆ ನಾವು ಅಪ್ರಿಯವಾದದ್ದನ್ನ ಮಾತನಾಡಬಾರದು. ಮತ್ತೆ ಇದು ಯಶ ಧರ್ಮ ಸನಾತನ, ಇದು ಸನಾತನ ಧರ್ಮ ಅಂತೆ. ಇಲ್ಲಿ ಭಗವಂತನು ಅದನ್ನೇ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಸತ್ಯವನ್ನು ಹೇಳಬೇಕು, ಇನ್ನೊಬ್ಬರಿಗೆ ಸಂತೋಷಕರವಾದ ರೀತಿಯಲ್ಲಿ ಮಾತಾಡಬೇಕು, ಹಿತವಾಗಿ ಮಾತಾಡಬೇಕು. ಇನ್ನೊಬ್ಬರಿಗೆ ನಾವೇನು ರಫ್ ಆಗಿ ಮಾತಾಡ್ಬಿಡ್ತೇವೆ ಅಲ್ವಾ, ಬೇರೆಯವರ ಮನಸ್ಸನ್ನು ನಾವು ಕಲಕಬಾರದು ಅಂತ ಇದು ತುಂಬಾ ಮುಖ್ಯವಾಗಿ ಭಗವಂತ ಹೇಳ್ತಾ ಇದ್ದಾರೆ. ಇದು ಮಾತಿನ ತಪಸ್ಸಾಗತ್ತೆ. ಆಮೇಲೆ ವೇದ ಸಾಹಿತ್ಯಗಳನ್ನ ನಾವು ಓದಬೇಕು. ವೇದ ಸಾಹಿತ್ಯ ಅಂದ್ರೆ ನಮ್ಗೀಗ ವೇದಗಳು ಓದೋದು ಕಷ್ಟ ಆಗತ್ತೆ. ಅದಕ್ಕೆ ನಮಗೆ ಈಗ ಭಗವದ್ಗೀತೆ, ಶ್ರೀಮದ್ ಭಾಗವತಂ ಇದನ್ನೆಲ್ಲ ನಾವು ಓದ್ಬೇಕಾಗತ್ತೆ. ಮತ್ತೆ ಶೀಲ ಪ್ರಭುಪಾದರು ಬರೆದ ಪುಸ್ತಕಗಳು, ಎಷ್ಟೋ ಪುಸ್ತಕಗಳು, ಉಪನಿಷತ್ತುಗಳು, ಈ ಈಶೋಪನಿಷತ್ತು, ಭಕ್ತಿರಸಾಮೃತ ಸಿಂಧು, ಶ್ರೀ ಚೈತನ್ಯ ಚೈತಾಮೃತ, ಇದೆಲ್ಲ ಆಧ್ಯಾತ್ಮಿಕ ಸಾಹಿತ್ಯಗಳು, ವೈದಿಕ ಸಾಹಿತ್ಯ. ಇದು ಓದುವುದು ಅಂದ್ರೆ ಮಾತಿನ ತಪಸ್ಸಾಗತ್ತೆ. ಈಗ ಏನಾಗುತ್ತೆ, ಕೆಲವರಿಗೆ ಮಾತನ್ನು ಆಡೋದು ಅಂದ್ರೆ ತುಂಬಾ ಇಷ್ಟ, ಮಾತಿನ ಚಪಲ ಇರತ್ತೆ. ಆದ್ರೆ ಇಲ್ಲಿ ಮಾತಿನ ಚಪಲ ಅಂತ ಇರಬಾರ್ದು. ನಮಗೆ ಮೌನವಾಗಿರ್ಬೇಕು. ಮೌನ ಅಂತಂದ್ರೆ ಸುಮ್ಮನೆ ಮಾತಾಡದೆ ಇರುವುದಲ್ಲ. ಮೌನ ಅಂದ್ರೆ ಕೃಷ್ಣನ ಬಗ್ಗೆ ಮಾತ್ರ ಮಾತಾಡೋದು, ಕೃಷ್ಣನ ಬಗ್ಗೆ ಮಾತ್ರ ಹೇಳೋದು, ಅದಿಲ್ಲದಿದ್ರೆ ಸುಮ್ಮನೆ ಇರುವುದು. ಅದಕ್ಕೆ ಮಾತಿನ ಮೌನ ಅಂತ ಕರೀತಾರೆ. ಸೊ ಹಾಗಾಗಿ ನಾವು ಯಾವಾಗ ಆಧ್ಯಾತ್ಮಿಕ ವಲಯದಲ್ಲಿ ಮಾತಾಡ್ತೇವೆ, ಆಗ ಯಾವಾಗಲೂ ಆ ಧರ್ಮ ಗ್ರಂಥಗಳಲ್ಲಿ ಏನಿರುತ್ತದೆ ಅದು ಧರ್ಮ ಗ್ರಂಥಗಳೆಲ್ಲ ಕೋಟ್ ಮಾಡ್ಬೇಕಾಗತ್ತೆ ನಮಗೆ. ಅಂದ್ರೆ ನಾವು ಮಾತನ್ನ ಯಾವುದನ್ನ ವಿಚಾರವನ್ನ ಮಾತಾಡ್ತೇವೆ ಅದಕ್ಕೆ ಸಮ್ಮತಿಸುವ ಒಂದು ಧರ್ಮ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂತಹ ವಿಚಾರಗಳನ್ನು ನಾವು ಪ್ರಮಾಣವನ್ನು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಅದೆಲ್ಲ ಮಾತಿನ ತಪಸ್ಸು. ಆಮೇಲೆ ವಾಚೋ ವೇಗಂ ಮನಸಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾಂ ವೇಗಾಯೋ ವಿಷಹೇತ ಧೀರಃ. ಸೊ ಸ ಪೃಥ್ವೀಂ ಸ ಶಿಷ್ಯಾತ್. ಅಂದ್ರೆ ನಾವು ಮಾತಿನಲ್ಲಿ ನಮಗೆ ಒಂಥರ ಪಟಪಟ ಅಂತ ಮಾತಾಡ್ಬೇಕು, ಪ್ರಜಲ್ಪ, ಇನ್ನೊಬ್ಬರ ಹಾಳು ಹರಟೆ ಹೊಡೆಯೋದು, ಇದೆಲ್ಲ ತಪ್ಪು. ಇದನ್ನ ಮಾಡಬಾರ್ದು. ನಮ್ಮ ಮಾತಿನಲ್ಲಿ ಇದನ್ನ ಮಾತಿನಲ್ಲಿ ನಾವು ಕಂಟ್ರೋಲ್ ಇಟ್ಕೋಬೇಕು, ಅಂದ್ರೆ ನಿಯಂತ್ರಣ ಇಟ್ಕೋಬೇಕು. ನಾವು ಮಾತಾಡಿದ್ರೆ ಕೃಷ್ಣ ಕಥೆಯನ್ನ ಮಾತಾಡ್ಬೇಕು, ಮಾತಾಡಿದ್ರೆ ಭಗವಂತನ ವಿಚಾರ, ಇಲ್ಲದಿದ್ರೆ ಹಾಳು ಹರಟೆ ಮಾತಾಡಿದ್ರೆ ನಮ್ಗೆ ಉಪಯೋಗಕ್ಕೆ ಅದು ಬರೋದಿಲ್ಲ. ಈಗ ಮನಸ್ಸಿನ ತಪಸ್ಸನ್ನ ಹೇಳ್ತಾ ಇದ್ದಾರೆ. ಮನಸ್ಸಿನ ತಪಸ್ಸು ಅಂದ್ರೆ ನೋಡೋಣ.
ಮನಃ ಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವೇ ನಿಗ್ರಹ ಭಾವ ಸಂಶುದ್ಧಿ ಇತ್ಯೇತತ್ ತಪೋ ಮಾನಸ ಮುಚ್ಯತೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಏನಪ್ಪಾ ಮನಸ್ಸೊಳಗೆ ನಾವು ತಪಸ್ಸು ಮಾಡಬೇಕು, ಇದು ನಮ್ಗೊಂಥರ ಅರ್ಥ ಮಾಡ್ಕೊಳ್ಳಿಕ್ಕೆ ಕಠಿಣ ಆಗತ್ತೆ. ಅಂದ್ರೆ ಮನಸ್ಸಿಗೂ ಕೂಡ ತಪಸ್ಸು ಮಾಡೋದು ಬಹಳ ಮುಖ್ಯ ಅಂತೆ. ಯಾಕೆಂದ್ರೆ ಮನಸ್ಸು ನಮ್ಗೆ ಎದುರಿಗೆ ಕಾಣೋದಿಲ್ಲ. ಈಗ ನಾವು ಮಾತಿನ ತಪಸ್ಸು ಮಾತಾಡುವುದಾದ್ರೂ ನಮಗೆ ಕೇಳುತ್ತದೆ, ಆದ್ರೆ ಮನಸ್ಸು ಕಣ್ಣಿಗೆ ಕಾಣುವುದಿಲ್ಲ. ಸೂಕ್ಷ್ಮ, ಅದು ಸೂಕ್ಷ್ಮ ಶರೀರ, ಅದು ಮನಸ್ಸು. ಆ ಮನಸ್ಸಿನ ತಪಸ್ಸು ಆ ಪರಮಾತ್ಮ ರೂಪಿಯಾದ ಭಗವಂತನಿಂದ ಅವನಿಗೆ ಮಾತ್ರ ಗೊತ್ತಾಗತ್ತೆ, ಭಗವಂತನಿಗೆ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ನಮಗೆ ಏನು ಹೇಳ್ತಾರೆ ಅಂದ್ರೆ ಮನಸ್ಸಿಗೆ ಶಿಕ್ಷಣವನ್ನ ನಾವು ಕೊಡಬೇಕು ಅಂತ ತಮ್ಮ ಭಾವಾರ್ಥದಲ್ಲಿ ಅವರು ಹೇಳ್ತಾರೆ. ಯಾಕಂದ್ರೆ ನಾವು ಬೇರೆಯವರಿಗೆ ಆ ಒಳಿತನ್ನು ಮಾಡ್ತಕ್ಕಂತಹ ಯೋಚನೆ ನಮ್ಮ ಮನಸ್ಸಿಗೆ ಬರಬೇಕು. ಯಾಕಂದ್ರೆ ಆ ಶಿಕ್ಷಣವನ್ನ ನಾವು ಕೊಡಬೇಕು. ಯಾಕಂತಂದ್ರೆ ನಮಗೆ ಏನಾಗತ್ತೆ ಅಂತಂದ್ರೆ ನಾವು ಏನು ಭಗವಂತ ನಮಗೆ ಕೊಟ್ಟಿದ್ದಾನೆ ಅದರಲ್ಲಿ ನಾವು ತೃಪ್ತಿಯಿಂದ ಇರಬೇಕು. ನಮ್ಮ ಮನಸ್ಸಿಗೆ ಸದಾ ಕಿರಿಕಿರಿ ಯಾಕಾಗತ್ತೆ, ನಮ್ಮಲ್ಲಿ ಏನೋ ಕೊರತೆ ಇದೆ, ನಂಗೆ ಅವ್ರ ಹತ್ರ ಇದ್ದಷ್ಟು ನನ್ನ ಹತ್ರ ಇಲ್ಲ, ಈ ತರ ಎಲ್ಲ ಯೋಚನೆಗಳು ಮನಸ್ಸಿಗೆ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಬರುತ್ತೆ ಮಾತಾಜಿ. ನಾವು ಬೇರೆಯವರಿಗೆ ಕಂಪೇರ್ ಮಾಡ್ಕೊಂಡು ನಮ್ಮ ಹತ್ರ ಅದಿಲ್ಲ, ಅವ್ರಿಗೆ ಜಾಸ್ತಿ ಇದೆ, ಹೀಗೆಲ್ಲ ಬರುತ್ತೆ ಅಲ್ವಾ? ಅದರಲ್ಲಿ ಅದಕ್ಕಾಗಿ ನಮ್ಗೆ ತೃಪ್ತಿ ಇರೋದಿಲ್ಲ. ಆದ್ರೆ ಇಲ್ಲಿ ನಮಗೇನು ನಮ್ಮ ಒಂದು ಪ್ರಾಪ್ತಿ, ನಮ್ಮ ಒಂದು ಕರ್ಮ ಫಲ, ಅದಕ್ಕೆ ಏನ್ ನಮಗೆ ಸಿಗ್ತದೆ, ಅಂದ್ರೆ ಏನೀಗ ಒಂದು ವಿಚಾರ, ನಮ್ಮ ಹತ್ರ ಹಣ ಎಷ್ಟು ನಮ್ಮ ಪ್ರಾಪ್ತಿಯಲ್ಲಿ ಇದೆಯೋ ಅಷ್ಟೇ ಸಿಕ್ಕತ್ತೆ, ನಾವೆಷ್ಟೇ ಕಷ್ಟಪಡು. ಅಥವಾ ನಮ್ಮ ಪ್ರಾಪ್ತಿಯಲ್ಲಿ ಯಾವ ಗಂಡ ಸಿಗ್ತಾನೆ ಅಥವಾ ಯಾವ ಹೆಂಡತಿ ಸಿಗ್ತಾಳೆ ಅದು ಅವರವರಿಗೆ ಅವರವರ ಪ್ರಾಪ್ತಿ ಪ್ರಕಾರ. ಆದ್ರೆ ನಮಗೆ ಸಿಕ್ಕಿದ್ದನ್ನ ನಾವು ಅದರಲ್ಲಿ ಸಂತೃಪ್ತಿ ಪಡಬೇಕು. ಅದು ಇಲ್ಲ ಅಂದ್ರೆ ಮನಸ್ಸಿಗೆ ಏನಾಗುತ್ತೆ, ಕಿರಿಕಿರಿ, ಮನಸ್ಸಿಗೆ ನೋವು. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕಂತೆ. ಯಾವ ರೀತಿ ಮನಸ್ಸನ್ನು ಕೃಷ್ಣ ಪ್ರಜ್ಞೆಗೆ ಕರೆದುಕೊಂಡು ಹೋಗುವಂತೆ ನಾವು ಶಿಕ್ಷಣವನ್ನು ಕೊಡಬೇಕು. ಮನಸ್ಸು ಯಾವಾಗಲೂ ಕೃಷ್ಣನನ್ನ ಸ್ಮರಿಸಬೇಕು. ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ. ಆಗ ಮನಸ್ಸಿಗೆ ಯಾವ ಈ ತರವಾದ ಒಂದು ಭೌತಿಕವಾದ ವಿಚಾರಗಳು, ನನಗೆ ಅದಿಲ್ಲ ಇದಿಲ್ಲ ಅಂತದೆಲ್ಲ ವಿಚಾರಗಳು ಬರ್ತದೆ, ಅದು ಬರೋದಿಲ್ಲ. ಯಾಕೆ? ಆ ಮನಸ್ಸಿಗೆ ನಾವು ಉತ್ತಮವಾದದ್ದನ್ನು ಕೊಡಬೇಕು. ಉತ್ತಮವಾದ ವಿಚಾರಗಳು ಅಂದ್ರೆ ಭಗವಂತನ ವಿಚಾರಗಳನ್ನ ಮನಸ್ಸಿಗೆ ಕೊಡಬೇಕು. ಸೊ ಅವಾಗ ಏನಾಗುತ್ತೆ, ಪರಂ ದೃಷ್ಟವಾ ನಿವರ್ತತೆ. ನಾವು ಯಾವಾಗ ಒಳ್ಳೆಯದನ್ನ ನಾವು ಭಗವಂತನ ಬಗ್ಗೆ ನಾವು ರುಚಿಯನ್ನ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದೇವೆ, ಆಗ ನಮಗೆ ಈ ಐಹಿಕವಾದ ಇದರಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಅಥವಾ ಯಾವುದೇ ವಿಚಾರಗಳಲ್ಲಿ ಮನಸ್ಸಿಗೆ ಕಿರಿಕಿರಿ ಆಗುವುದು. ಯಾಕಂದ್ರೆ ಮನಸ್ಸು ಭಗವಂತನಲ್ಲಿ ನೆಟ್ಟುಬಿಡುತ್ತದೆ. ಭಗವಂತನ ಪಾದದಲ್ಲಿ ಅದು ಸಂತೋಷವನ್ನು ಕಾಣುತ್ತದೆ, ಆವಾಗ ತೃಪ್ತಿ ಆಗುತ್ತದೆ. ಮತ್ತೆ ಇದೇನಾಗುತ್ತೆ ಅಂದ್ರೆ ಇಂದ್ರಿಯ ವಿಷಯಗಳನ್ನ, ಆ ಇಂದ್ರಿಯ ತೃಪ್ತಿ, ಆ ಇಂದ್ರಿಯ ಸುಖದ ವಿಷಯಗಳನ್ನೆಲ್ಲ ಯೋಚನೆ ಮಾಡಿದ್ರೆ ಮನಸ್ಸಿಗೆ ಅತೃಪ್ತಿ ಉಂಟಾಗುತ್ತದೆ ಅಲ್ವಾ? ಹೌದು ಮಾತಾಜಿ. ನಾವು ಇಂದ್ರಿಯ ಸುಖದ ವಿಚಾರ ಮಾಡಿದ್ರೆ ಮನಸ್ಸಿಗೆ ಒಂದು ನಮನಿ ಅತೃಪ್ತಿ ಆಗತ್ತೆ. ಆಮೇಲೆ ಆ ಸುಖದ ಬೇರೆ ಬೇರೆ ವಿಚಾರಗಳು ಅದರಲ್ಲಿ ನಾವು ಮನಸ್ಸು ತೊಡಸಿಬಿಟ್ರೆ ಮನಸ್ಸಿಗೆ ಒಂದು ರೀತಿ ಅಸಮಾಧಾನ, ಆಮೇಲೆ ಅತೃಪ್ತಿ ಆಗತ್ತೆ. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಇಂದ್ರಿಯ ಭೋಗದಿಂದ ದೂರ ಇರಬೇಕು. ನೋಡಿ ಎಷ್ಟು ಮನಸ್ಸನ್ನ ಸುಖವಾಗಿ ಇಡಬೇಕು, ಶಾಂತಿಯಿಂದ ಇಡಬೇಕು ಅಂದ್ರೆ ಒಂದು ಇಂದ್ರಿಯ ಭೋಗದಿಂದ ದೂರ ಇಡಬೇಕಂತೆ ಮನಸ್ಸನ್ನ. ಮತ್ತೆ ಭಗವಂತನ ಪಾದ ಕಮಲದಲ್ಲಿ ಮನಸ್ಸನ್ನು ಇಡಬೇಕು. ಇವೆರಡು ಬಹಳ ಮುಖ್ಯವಾದದ್ದು ಮಾನಸಿಕ ತಪಸ್ಸಲ್ಲಿ. ಆಮೇಲೆ ವೈದಿಕ ಸಾಹಿತ್ಯದ ಕಡೆಗೆ ಮನಸ್ಸನ್ನ ಅದನ್ನ ಒಲಿಸಬೇಕು. ಆ ಮನಸ್ಸನ್ನು ತಗೊಂಡೋಗಿ ಆ ವೈದಿಕ ಸಾಹಿತ್ಯ, ಭಗವದ್ಗೀತೆ, ಶ್ರೀಮದ್ ಭಾಗವತಂ ಅಂತ ಗ್ರಂಥಗಳಲ್ಲಿ ಅದನ್ನ ಆ ಮನಸ್ಸು ಹೋಗಬೇಕು, ಅಲ್ಲಿ ಓದುವ ಮನಸ್ಸು ಬರಬೇಕು. ಸೊ ಹಾಗಾಗಿ ಮನಸ್ಸಿನಲ್ಲಿ ಕಪಟ ಇರಬಾರ್ದು. ಇಲ್ಲಿ ಕಪಟ ಅಂದ್ರೆ ನಿತ್ಯ ವ್ಯವಹಾರ. ಕಲಿಯುಗ ಅಂದ್ರೆ ಕಲಹದ ಯುಗ ಮತ್ತೆ ಮೋಸದ ಯುಗ ಅಲ್ವಾ? ಸೊ ನಿತ್ಯ ವ್ಯವಹಾರಗಳಲ್ಲಿ ನಾವು ನೇರ ಇರಬೇಕು, ಸರಳತೆ ಇರಬೇಕು, ಮೋಸದ ಒಂದು ನಡತೆ ಇರಬಾರದು ನಮ್ಮ ಹತ್ರ. ಸೊ ಅವಾಗ ಏನಾಗುತ್ತೆ, ಆ ಕಪಟತೆ ಇರೋದಿಲ್ಲ. ಕಪಟತೆ ಇದ್ರೆ ಅಲ್ಲಿ ಕೃಷ್ಣನಿಗೆ ಗೊತ್ತಾಗ್ಬಿಡ್ತಾನೆ, ನಾವು ಭಗವಂತನ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಮನಸ್ಸಿನಲ್ಲಿ ಕೊಳೆ ಇದೆ ನಮಗೆ. ಏನದು ಕೊಳೆ? ಕಾಮದ ಕೊಳೆ. ಕಾಮ ಅಂದ್ರೆ ಬಯಕೆಗಳು, ಇಂದ್ರಿಯ ತೃಪ್ತಿಯ ಬಯಕೆಗಳು ನಮಗೆ ತುಂಬಾ ತುಂಬಿಕೊಂಡು ಹೋಗ್ಬಿಟ್ಟಿದೆ. ಸೊ ಅದು ಅನರ್ಥ. ಈ ಅನರ್ಥ ನಮಗೆ ಅನೇಕ ಜನ್ಮಗಳಿಂದ ಬಂದಿದೆ, ಜನ್ಮಾಂತರವಾಗಿ ಇದು ಬಂದಿದೆ. ಸೊ ಅದಕ್ಕೆ ನಮಗೆ ಸೋಪು, ಈಗ ನಮಗೆ ಸ್ನಾನ ಮಾಡ್ಲಿಕ್ಕೆ, ಈಗ ದೇಹ ಶುದ್ಧಿ ಮಾಡ್ಲಿಕ್ಕೆ ಸೋಪು ಉಂಟು, ಆದ್ರೆ ಮನಸ್ಸನ್ನು ಶುದ್ಧಿ ಮಾಡೋದು ಹೇಗೆ? ಹರೇ ಕೃಷ್ಣ, ಮನಸ್ಸನ್ನು ಶುದ್ಧಿ ಮಾಡೋದು ಹೇಗೆ?
ಹರಿನಾಮ ಸಂಕೀರ್ತನೆ ಮಾತಾಜಿ. ಮನಸ್ಸಿಗೆ ಹರಿ ಬೋಲ್, ಹರಿನಾಮ ಸಂಕೀರ್ತನೆ. ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಹಾಗಾಗಿ ಸಂಕೀರ್ತನ ಮಹಾಯಜ್ಞ ಮಾಡಬೇಕು ಅಂದ್ರೆ ಹರಿನಾಮವನ್ನ ಯಾವಾಗಲೂ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಮಾಡಿದ್ರೆ ನಮ್ಮ ಮನಸ್ಸು ಶುದ್ಧವಾಗ್ತದೆ, ಮನಸ್ಸಲ್ಲಿ ಇರ್ತಕ್ಕಂಥ ಕಲ್ಮಶಗಳು ಹೋಗ್ಬಿಡ್ತದೆ. ಸೊ ಚೇತೋ ದರ್ಪಣ ಮಾರ್ಜನಂ ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಸೊ ಹಾಗಾಗಿ ಮೌನವಾಗಿರ್ಬೇಕು ಅಂತಂದ್ರೆ ಅದು ಅದು ಅಸ್ತಿತ್ವದ ಶುದ್ಧಿ ಆಗುತ್ತೆ ಅದಕ್ಕೆ. ಸೊ ಮೌನವಾಗಿರೋದು ಅಂದ್ರೆ ಈಗಲೇ ಹೇಳಿದ್ದೇವೆ, ಮೌನವಾಗಿರೋದು ಅಂದ್ರೆ ಸುಮ್ಮನೆ ಮೌನವಾಗಿ ಮೌನ ವ್ರತ ಮಾಡೋದಲ್ಲ. ಮೌನ ಅಂದ್ರೆ ಕೃಷ್ಣನ ವಿಚಾರಗಳನ್ನು ಹೇಳೋದನ್ನು ಬಿಟ್ಟು ಬೇರೆ ಎಲ್ಲ ಮಾತಾಡಿದ್ರೆ ಬೇರೆ ಯಾವುದನ್ನು ಮಾತನಾಡೋದಲ್ಲ, ಅದು ಮೌನ. ಮಾತನಾಡಿದರೆ ಕೃಷ್ಣನ ವಿಚಾರ, ಇಲ್ಲದಿದ್ದರೆ ಬೇರೆ ಯಾವ ವಿಚಾರ ಇಲ್ಲ, ಇದು ಮೌನ. ಇದಕ್ಕೆ ಮೌನ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಮ್ಗೆ ಚಿತ್ರದಲ್ಲಿ ನಾವು ನೋಡ್ತಾ ಇರೋದು ಶುಕಮುನಿಗಳು 16 ವರ್ಷದ ಬಾಲಕ. ಅವರು ಜನ್ಮವಾಗುವ 16 ವರ್ಷ ಅಂತೆ ಅವರಿಗೆ. ಸೊ ಆಗ ಅವರು ಮನೆಯಿಂದ ಸೀದಾ ಹಾಗೆ ಹೊರಗೆ ಬಂದ್ಬಿಡ್ತಾರೆ. ಸೊ ಅವರು ಪೂರ್ಣ ಇದರಲ್ಲಿ ಇರ್ತಾರೆ, ನಗ್ನ. ಅವರಿಗೆ ಯಾಕಂದ್ರೆ ಅವರು ಹುಟ್ಟುತ್ತಲೇ ಮುಕ್ತಾತ್ಮರು, ಅವರು ದೇಹ ಪ್ರಜ್ಞೆಯಲ್ಲಿ ಇಲ್ಲ. ಹಾಗೆ ಅವರು ದಾಟಿ ಬರುವಾಗ ಅಲ್ಲಿ ಕೊಳದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಕೂಡ, ಯುವತಿಯರು ಅವರು ಕೂಡ ನಗ್ನರಾಗಿ ಕೊಳದಲ್ಲಿ ಮೀತಾ ಇದ್ದಿದ್ರು. ಅದು ಅವರು ಶುಕಮುನಿಗಳನ್ನು ನೋಡಿದರೆ ಅವರಿಗೆ ಯಾವ ತರದ ಒಂದು ವಿಕಾರವು ಮನಸ್ಸಿಗೆ ಅನಿಸ್ಲಿಲ್ಲ. ಆಮೇಲೆ ಅವ್ರ ಹಿಂದಕ್ಕೆ ಪುತ್ರ ಅಂತ ಅವ್ರನ್ನ ಕೇಳ್ಕೊಂಡು ತಂದೆ ವ್ಯಾಸದೇವರು ಬರ್ತಾರೆ. ಯಾಕಂದ್ರೆ ಮಗ ಓಡಿ ಹೋಗ್ಬಿಡ್ತಿದ್ದಾನೆ ಮನೆಯಿಂದ ಆಡಿ. ಆಗ ಆ ವ್ಯಾಸದೇವರನ್ನು ನೋಡಿ ಆ ಹೆಣ್ಣು ಮಕ್ಕಳು ತಮ್ಮ ಬಟ್ಟೆಯನ್ನು ಹಾಕೋತಾರೆ. ಆದ್ರೆ ಶುಕಮುನಿಗಳನ್ನು ನೋಡಿ ಹಾಕೋದಿಲ್ಲ. ಅವರಿಗೆ ಶುಕಮುನಿಗಳನ್ನು ನೋಡಿದರೂ ಆ ಶುಕಮುನಿಗಳಿಗೂ ಕೂಡ ಮನಸ್ಸು ವಿಕಾರವಾಗುವುದಿಲ್ಲ. ಆ ನಗ್ನರಾದ ಸ್ತ್ರೀಯರನ್ನು ಅವರಿಗೂ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಆ ಹೆಣ್ಣು ಮಕ್ಕಳು ಅವರಿಗೆ ಶುಕಮುನಿಗಳು ಆ ಮನಸ್ಸು ಅಷ್ಟು ಶುದ್ಧವಾಗಿರುವುದನ್ನು ಅವರು ಗ್ರಹಿಸ್ತಾರಂತೆ. ಆದ್ರೆ ವ್ಯಾಸದೇವರು ಅವಳು ಕೂಡ ಬಹಳ ಶಕ್ತಿಯಾವಿಷ ಅವತಾರವೇ ಆದ್ರೂ ಕೂಡ ಅವರು ಗೃಹಸ್ಥರಾಗಿದ್ದರು. ಸೊ ಗೃಹಸ್ಥರಾಗಿದ್ದರಿಂದ ಅವರಿಗೆ ಹೆಣ್ಣು ಗಂಡಿನ ಒಂದು ಭೇದ. ಇಲ್ಲಿ ಇವರು ಮುಕ್ತಾತ್ಮರು ಶುಕಮುನಿಗಳು. ಸೊ ಹಾಗಾಗಿ ಶುಕಮುನಿಗಳಿಗೆ ನೋಡಿದ್ರು ಕೂಡ ಯಾರು ಶುಕಮುನಿಗಳು ವಿಚಲಿತರಾಗೋದಿಲ್ಲ. ಆ ಹೆಣ್ಣು ಮಕ್ಕಳನ್ನು ನೋಡಿ ಇವರು ಕೂಡ ವಿಚಲಿತರಾಗೋದಿಲ್ಲ. ಯಾಕೆ? ಶುಕಮುನಿಗಳ ಮನಸ್ಸು ಶುದ್ಧವಾಗಿದೆ. ಆಮೇಲೆ ಹರೇ ಕೃಷ್ಣ. ಈಗ ಉಪವಾಸ ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ತಪಸ್ಸು, ಈಗ ರಾಜಸಿಕ ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲ ಮಧ್ರುವಂ. ಡಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ಅದು ರಾಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವಲ್ಲ. ಅಂದ್ರೆ ಇಲ್ಲಿ ಏನಾಗುತ್ತೆ, ತಪಸ್ಸಲ್ಲಿ ಡಂಬಕ್ಕಾಗಿ ಗೌರವಕ್ಕಾಗಿ ರಾಜಕಾರಣಿಗಳು ಮಾಡ್ತಾರೆ, ಪಾದಯಾತ್ರೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ಸೊ ಅದು ರಾಜಕಾರಣಿಗಳು ಮಾಡ್ತಕ್ಕಂಥ ಪಾದಯಾತ್ರೆ ಅದು ನಿಜವಾದ ತಪಸ್ಸಲ್ಲ. ನಿಜವಾದ ತಪಸ್ಸು ಮಾಡೋದು, ಪಾದಯಾತ್ರೆ ಮಾಡೋದು ಅಂದ್ರೆ ಆ ಭಗವಂತನ ಆ ಒಂದು ಲೀಲಾಸ್ಥಳಿಗಳಿಗೆ ಹೋಗ್ತಕ್ಕಂಥದ್ದು, ಅದು ನಿಜವಾದ ತಪಸ್ಸು, ಆ ಪಾದಯಾತ್ರೆ. ಸೊ ಅಂತ ಹೇಳ್ತಾರೆ. ಇದು ರಾಜಸಿಕ ಯಾರು ಮಾಡ್ತಾ ಇರೋದು, ಈ ಗೌರವಕ್ಕಾಗಿ ಡಂಬಕ್ಕಾಗಿ ಮಾಡ್ತಕ್ಕಂಥದ್ದು. ಈ ರಾಜಸಿಕ ಆ ಒಂದು ತಪಸ್ಸು ಅದು ಸ್ಥಿರ ಅಲ್ಲ, ಅದು ಶಾಶ್ವತ ಅಲ್ಲ. ಮೂಢಗ್ರಾಹೇಣ ಆತ್ಮನೋ ಯತ್ ಪೀಡಯ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಂ ಉದಾವೃತಂ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಕೊಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ಈಗ ಆ ತಾಮಸ ತಪಸ್ಸು ಅಂತಂದ್ರೆ ತನಗೂ ಹಿಂಸೆ ಮತ್ತೆ ಬೇರೆಯವರಿಗೂ ತೊಂದರೆ ಕೊಡುವುದು, ಅದು ತಾಮಸಿಕ. ಅಂದ್ರೆ ಇಲ್ಲಿ ಒಂದು ಹಿರಣ್ಯಕಶಿಪುವಿನ ಉದಾಹರಣೆ ಕೊಟ್ಟಿದ್ದಾರೆ. ಅದು ಹಿರಣ್ಯಕಶಿಪು ಅಂದ್ರೆ ಯಾವ ರೀತಿ ತಪಸ್ಸು ಮಾಡ್ತಾನೆ, ಕಾಲೆಲ್ಲ ಅಂದ್ರೆ ನಿಂತ್ಕೊಂಡು ಕೈಯೆಲ್ಲ ಮೇಲೆ ಎತ್ಕೊಂಡು ತುಂಬಾ ವರ್ಷ ತಪಸ್ಸು ಮಾಡ್ತಾನೆ. ಆಮೇಲೆ ಇದನ್ನ ನಾವು ಈಗಾಗಲೇ ವಿಚಾರ ಮಾಡಿ ಹೇಳಿದ್ದೇವೆ. ಅದ್ರ ಮೇಲೆ ಹುತ್ತ ಬೆಳೀತದೆ, ಆಮೇಲೆ ಅವನು ಬರೇ ಎಲುಬಿನ ಹಂದರವಾಗ್ತಾನೆ. ಆಮೇಲೆ ಅವನಿಗೆ ಸಿಕ್ಕುತ್ತೆ ಅಂದ್ರೆ ಹರೇ ಕೃಷ್ಣ. ಚಂದ್ರಕಲಾ ಆರ್ನಾಯಕ್ ಹರೇ ಕೃಷ್ಣ, ಮ್ಯೂಟ್ ಮಾಡ್ತೀನಿ. ಹರೇ ಕೃಷ್ಣ. ಸೊ ಆಮೇಲೆ ಅವನಿಗೆ ಏನಾಗುತ್ತೆ, ಇನ್ನೊಬ್ರಿಗೂ ತೊಂದರೆ ಕೊಡ್ತಾನೆ. ಅವನಿಗೆ ವರ ಸಿಕ್ಕಿದಾಗ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಸ್ವಲ್ಪ ಕೋಸ್ಟ್ ಮಾಡಿ ಮಾತಾಜಿ, ನನ್ಗೆ ಮ್ಯೂಟ್ ಮಾಡಕ್ ಆಗ್ತಾರೆ. ಕೋಸ್ಟ್ ಆಗಿ ಮೊದ್ಲೇ ಮಾಡಿದ್ದೇನಲ್ಲ ಮಾತಾಜಿ. ಮಾಡಿದ್ರಿ ಮಾತಾಜಿ, ನನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಎಕ್ಸಿಟ್ ಆಗಿ ಮತ್ತೆ ಜಾಯಿನ್ ಆದೆ. ಓಕೆ.
ಹರೇ ಕೃಷ್ಣ. ಅದೇ ಅವ್ರಿಗೆ ಇನ್ನೊಬ್ಬರಿಗೂ ತೊಂದರೆ ಕೊಡ್ತಾರೆ, ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾರೆ. ಹಾಗಾಗಿ ಅವರು ಮಾಡಿದ ತಪಸ್ಸು ಯಾವ ತರ ಅಂತಂದ್ರೆ ತಮಗೂ ತೊಂದರೆ, ತಮ್ಮ ದೇಹಕ್ಕೂ ತೊಂದರೆ, ಬೇರೆಯವರಿಗೂ ತೊಂದರೆ ಮಾಡೋದು ತಪಸ್ಸು. ಅದಕ್ಕೆ ತಾಮಸಿಕ ತಪಸ್ಸು ಅಂತ ಹೇಳ್ತಾರೆ. ಘೋರ ತಪಸ್ಸಿನಿಂದ ಅವ್ರು ಪಡ್ಕೊಂಡಿದ್ದೇನನ್ನ ಅವರು ಎಂತ ಪಡ್ಕೊಂಡ್ರು ಕೂಡ ಅವ್ರು ಬೇರೆಯವರನ್ನು ನಾಶ ಮಾಡ್ಲಿಕ್ಕೆ ಅವರು ಹೋಗ್ತಾ ಇದ್ದಾರೆ. ಅದರಿಂದ ಅದು ತಾಮಸಿಕ ತಪಸ್ಸು. दातव्यम इति यद्दानं दीयते अनुपकारिणे देशे काले च पात्रे च तद्दानं सात्विकं स्मृतं. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ಈಗ ದಾನದ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ದಾನವನ್ನ ಏನ್ ತಿಳ್ಕೊಂಡ್ಬಿಟ್ಟಿದ್ದೇವೆ, ದಾನವನ್ನ ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಹೇಗೆ ಕೊಡ್ಬೋದು ಅಂತ ತಿಳ್ಕೊಂಡಿದ್ದೇವೆ ಅಲ್ವಾ. ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ನಾವು ಸತ್ವಗುಣದಲ್ಲಿ ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ವಗುಣದಲ್ಲಿ ಅಂದ್ರೆ ಸಾತ್ವಿಕವಾದ ದಾನವನ್ನ ಮಾಡಬೇಕು. ಸಾತ್ವಿಕವಾದ ದಾನವನ್ನು ಮಾಡೋದು ಅಂದ್ರೆ ಸರಿಯಾದ ಕಾಲ, ಒಂದು ಯೋಗ್ಯನಾದವನಿಗೆ ಕೊಡಬೇಕು. ಇಲ್ಲಿ ಯೋಗ್ಯನಾದವನು ಅಂದ್ರೆ ಯಾರು? ಯೋಗ್ಯನಾದವಂದ್ರೆ ಬ್ರಾಹ್ಮಣನಿಗೆ ಕೊಡೋದು ದಾನ, ಅಥವಾ ವೈಷ್ಣವನಿಗೆ ಕೊಡೋದು ದಾನ, ಅಥವಾ ದೇವಾಲಯಕ್ಕೆ ಕೊಡೋದು ದಾನ, ಭಗವಂತನ ದೇವಸ್ಥಾನಕ್ಕೆ. ಇದು ಸಾತ್ವಿಕವಾದ ದಾನ. ಯೋಗ್ಯನಾದವನು ಪಾತ್ರ ಯಾರಿಗೆ ಕೊಡ್ತೇವೆ ಅವ್ರು ಯೋಗ್ಯವಾಗಿರ್ಬೇಕು. ಆಮೇಲೆ ಯಾವ ಕಾಲದಲ್ಲಿ ಮಾಡಬೇಕು ದಾನವನ್ನ ಅಂತ ಅಂದ್ರೆ ದಾನವನ್ನು ಕೂಡ ಒಳ್ಳೆಯ ಕಾಲದಲ್ಲಿ ಮಾಡ್ಬೇಕಂತೆ. ಚಂದ್ರಗ್ರಹಣ, ಸೂರ್ಯಗ್ರಹಣ, ಆಮೇಲೆ ಅಕ್ಷಯ ತೃತೀಯ, ಇದೆಲ್ಲ ಹೀಗೆ ತಿಂಗಳು ಕೊನೆ ಇಲ್ಲಿ ಕೊಡಬೇಕು. ಆಮೇಲೆ ಸ್ಥಳ, ದೇಶ ಅಂದ್ರೆ ಸ್ಥಳ, ಯಾತ್ರಾ ಸ್ಥಳಗಳಲ್ಲಿ ದಾನ ಮಾಡೋದು. ಹಾಗಾಗಿ ದಾನಕ್ಕೆ ಸರಿಯಾದ ಒಂದು ಪಾತ್ರರಿಲ್ಲದಿದ್ರೆ ಯಾರಿಗಾದ್ರೂ ದಾನ ಮಾಡಿದ್ರೆ ಆಧ್ಯಾತ್ಮಿಕವಾಗಿ ನಾವು ಮುನ್ನಡೆಯುವುದಿಲ್ಲ. ಆಧ್ಯಾತ್ಮಿಕವಾಗಿ ಮುನ್ನಡಿಬೇಕು ಅಂದ್ರೆ ಈ ತರವಾದ ದಾನವನ್ನು ಕೊಡಬೇಕು. ಈಗ ನಾವು ವಿಚಾರ ಮಾಡಿದೇವಲ್ಲ ಆ ತರ. ಸೊ ಹಾಗಾಗಿ ವೇದ ಸಾಹಿತ್ಯದ ವಿವೇಚನೆ ಇಲ್ಲದೆ ದಾನವನ್ನ ನಾವು ಯೋಗ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾವು ಕೆಲವರಿಗೆ ದಾನ ಕೊಡ್ತೇವೆ, ಆ ದಾನ ಕೊಟ್ಟಿದ್ದನ್ನ ಅವರು ಏನ್ ಮಾಡ್ತಾರೆ ಅಂದ್ರೆ ರಾಜಸಿಕ ದಾನ ಆಗ್ಬಿಡ್ತದೆ. ಅದು ಹೇಗಂತಂದ್ರೆ ಆ ದಾನವನ್ನು ಸ್ಮೋಕಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಅಥವಾ ನಾನ್ ವೆಜ್ ತಿನ್ಲಿಕ್ಕೆ ಯೂಸ್ ಯಾರಿಗಾದ್ರೂ ಕೊಟ್ಬಿಡ್ತೇವೆ ನಾವು. ಅವ್ರೇನಾದ್ರು ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಡ್ರೆ ಅದು ನಮಗೆ ಮತ್ತೆ ಹಿಂದೆ ಬಂದ್ಬಿಡುತ್ತೆ. ಆ ತರ ಅದು ಸರಿ ಇರೋದಿಲ್ಲ. ಆ ದಾನ ಪಾಪವನ್ನು ನಾವು ಪಡೆದುಕೊಂಡಂತಾಗತ್ತೆ ದಾನ ಕೊಟ್ಕೊಂಡು. ಸೊ ಇಲ್ಲಿ ಏನ್ ಹೇಳ್ತಾರೆ, ಕೆಲವರು ಇದು ನೋಡಿ ಸೆಲ್ಫಿ ದಾನ ಕೊಟ್ಕೊಂಡು ಸೆಲ್ಫಿ ತಕೊಂಡು ಹಾಕ್ತಿದ್ರು ಹಿಂದೆ. ಒಂದು ಕರೋನಾ ಕಾಲದಲ್ಲಿ ಅಲ್ವಾ, ಎಷ್ಟೋ ಜನ ದಾನ ಕೊಟ್ಟಿದ್ದೇವೆ ಅಂತ ಹೇಳಿ ಆಮೇಲೆ ಆ ಕುಟುಂಬದ ಜೊತೆಗೆ ಫೋಟೋ ತೆಗೆದು ಹಾಕ್ತಿದ್ರು. ಅದು ಇದು ಕೂಡ ಏನಾಗತ್ತೆ, ರಜೋಗುಣದ್ದೇ ಆಗತ್ತೆ. ಆದ್ರೆ ನಾವು ಭಗವಂತನಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ಕೊಂಡು ಇನ್ನೊಬ್ಬರಿಗೂ ಕೂಡ ಅದರಿಂದ ಪ್ರಚೋದನೆ ಆಗ್ಲಿ ದಾನ ಕೊಡ್ಲಿಕ್ಕೆ, ಆ ತರ ಮನೋಭಾವವಿದ್ದರೆ ಓಕೆ. ಇಲ್ಲದಿದ್ದರೆ ನಮ್ಮ ಹೆಸರೇ ಬರಬೇಕು, ನಾವು ದಾನ ಕೊಟ್ಟಿದ್ದೇವೆ ಅಂತ ಜನರಿಗೆ ಪ್ರಚಾರ ಆಗ್ಬೇಕು, ಈ ತರ ಎಲ್ಲ ಮಾಡಿದ್ರೆ ಅದು ರಾಜಸಿಕ ದಾನ ಆಗತ್ತೆ. ಶ್ಲೋಕ 21. ಆದರೆ ಪ್ರತ್ಯುಪಕಾರದ ಎತ್ತು ಪ್ರತ್ಯುಪಕಾರಾರ್ಥಂ ಫಲಂ ಉದ್ದೇಶ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ದಾನ ಅಂತ ಹೇಳ್ತಾರೆ. ಈಗೇನಾಗುತ್ತೆ, ಕೆಲವೊಮ್ಮೆ ರಾಜಸ ದಾನ ಅಂದ್ರೆ ನಮಗೆ ದಾನಕ್ಕೆ ಕೇಳ್ತಾರೆ, ಅದ್ರ ನಮ್ಗೆ ಇಷ್ಟ ಇರೋದಿಲ್ಲ, ಒತ್ತಾಯದ ಮೇಲೆ ಕೊಡೋದು, ಅದು ಅಂತ ದಾನ. ಅಥವಾ ನಾವೇನಾದ್ರೂ ಆ ದಾನ ಕೊಟ್ರೆ ಅದರಿಂದ ನಮಗೇನಾದ್ರೂ ಫಲ ಸಿಕ್ಕತ್ತೆ, ಈ ತರ ನಾವು ಮಾಡಿದ್ರೆ ಅದು ರಾಜಸಿಕ ದಾನ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ರಾಜಸಿಕ ದಾನ ಅಷ್ಟು ಶ್ರೇಷ್ಠವಲ್ಲ, ಸಾತ್ವಿಕ ದಾನ ಶ್ರೇಷ್ಠವಾದದ್ದು. ಈಗ ಹಿಂದೆ ಹಿರಿಯರು ಹೇಳ್ತಾ ಇದ್ರು ನಮಗೆ ಏನು ಅಂತ, ನಾವು ಬಡಗೈಲಿ ಕೊಟ್ಟ ದಾನ ಎಡಗೈಲಿ ಗೊತ್ತಾಗ್ಬಾರ್ದು, ಎಡಗೈಲಿ ಕೊಟ್ಟ ದಾನ ಬಲಗೈಲಿ ಗೊತ್ತಾಗ್ಬಾರ್ದು. ಯಾಕೆ, ನಮ್ಗೆ ದಾನ ಕೊಡಬೇಕು ಅಂತ ಮನಸ್ಸಾದ್ಕೂಡ ಕೊಟ್ಟು ಬಿಡಬೇಕು. ಯಾಕಂದ್ರೆ ಸ್ವಲ್ಪ ಸಮಯದಲ್ಲಿ ಮತ್ತೆ ನಮ್ಮ ಮನಸ್ಸು ಚೇಂಜ್ ಆಗ್ಬಿಡ್ಬೋದು. ಯಾಕಂದ್ರೆ ನಾವು ಅಷ್ಟು ಇದಕ್ಕೆ ಬರ್ಲಿಲ್ಲ, ಆ ಒಂದು ಸ್ಟೇಜ್ಗೆ ನಾವು ಬರ್ಲಿಲ್ಲ, ಅದಕ್ಕೆ ನಾವು ತಕ್ಷಣ ಕೊಟ್ಟು ಬಿಡ್ಬೇಕು ದಾನನ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಂ ಉದಾವೃತಂ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ದಾನ ಎಂದು ಕರೆಯುತ್ತಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವೊಮ್ಮೆ ಇಲ್ಲಿ ನೋಡಿ ಯಾವ ತರ ಮಾಡ್ತಾರೆ, ಇಲ್ಲಿ ಡ್ರಗ್ ಅಡಿಕ್ಟ್ ಕೂತ್ಕೊಂಡಿದ್ದಾರೆ, ಕೆಟ್ಟ ಅಭ್ಯಾಸ ಇರ್ತಕ್ಕಂಥವ್ರು ಡ್ರಗ್ ಅಡಿಕ್ಟು. ಸೊ ಅಂಥವರಿಗೆ
ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಅಪಾತ್ರರು. ಸೊ ಅವ್ರು ಏನ್ ಮಾಡ್ತಾರೆ, ಅವರು ಮಾದಕ ವಸ್ತುಗಳ ಚಟಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಇವರು. ಸೊ ಹಾಗಾಗಿ ಅಪಾತ್ರರಿಗೆ ಕೊಟ್ರೆ ಅದೇನಾಗತ್ತೆ, ತಾಮಸಿಕವಾದ ಅದು ದಾನ ಅಂತ ಆಗತ್ತೆ. ಕೆಲವರು ಭಿಕ್ಷುಕರು ಕೂತ್ಕೊಂಡಿರ್ತಾರೆ ಅಲ್ವಾ. ಸೊ ಇಲ್ಲಿ ಏನಾಗಿರುತ್ತೆ, ಕೆಲವರು ಚಿಂದಿ ಬಟ್ಟೆ ಹಾಕೊಂಡು ಭಿಕ್ಷುಕರು ಕೂತಿರ್ತಾರೆ, ಆದ್ರೆ ಕೆಲವೊಬ್ಬರು ಮೋಸದ ಭಿಕ್ಷುಕರು ಕೂಡ ಇದ್ದಿರ್ತಾರೆ. ಆ ಮೋಸಕದ ಭಿಕ್ಷುಕರು ಅವರು ಬಂದ ಹಣವನ್ನ ಕೆಟ್ಟ ಕೆಲಸಕ್ಕೆ ಕೂಡ ಉಪಯೋಗಿಸಬಹುದು. ಹಾಗಾಗಿ ನಾವು ದಾನವಾಗಿ ಕೊಟ್ಟ ವಸ್ತು ಆ ಒಂದು ಹಣವನ್ನ ಬೇರೆಯವರಿಗೆ ಅವರು ಬೇರೆ ಕೆಟ್ಟ ಕೆಲಸಕ್ಕೆ ಬಳಸ್ಕೊಂಡ್ರೆ ಅದರಿಂದ ಪಾಪ ನಮಗೂ ಕೂಡ ಬರ್ತದೆಯಂತೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಇವರಿಗೆ ಹಣದ ಬದಲು ಅವರಿಗೆ ಏನಾದ್ರೂ ಹೊಟ್ಟೆ ಹಸಿದಿದ್ರೆ ಪ್ರಸಾದ ರೂಪವಾಗಿ ಕೊಡಬಹುದು. ಸೊ ಹಾಗಾಗಿ ಅದನ್ನ ನಾವು ಏನಾದ್ರೂ ಆಹಾರ ಪದಾರ್ಥವನ್ನ ನಾವು ಕೊಡಬಹುದು ಅಂತ ತಗೊಂಡು, ಅಂದ್ರೆ ಕೃಷ್ಣ ಪ್ರಸಾದ ಮನಸ್ಸಲ್ಲೇ ನಾವು ಕೃಷ್ಣನಿಗೆ ಅರ್ಪಣೆ ಮಾಡೋದು ಕೊಡಬಹುದು. ಆದರೆ ಹೆಚ್ಚಾಗಿ ಅವರಿಗೆ ಪ್ರಸಾದವನ್ನೇ ಕೊಡಬೇಕು. ಹಣದ ರೂಪವನ್ನ ಅವರು ದುರುಪಯೋಗ ಪಡಿಸ್ಕೋಬಹುದು. ಸೊ ಹಾಗಾಗಿ ಕೆಲವು ವೇಳೆ ಈ ತರ ಕೂಡ ಆಗ್ತಕ್ಕಂಥ ಆ ಸಂದರ್ಭಗಳು ಇರುತ್ತೆ. ತಾಮಸ ದಾನ. ಸೊ ತಾಮಸ ದಾನದಲ್ಲಿ ನಮಗೆ ಯಾವ ಬೆಲೆಯೂ ಸಿಕ್ಕುವುದಿಲ್ಲ. ನಮ್ಗೆ ಅದರ ಬದಲು ಅವರು ಏನು ಉಪಯೋಗಿಸ್ಕೋತಾರೆ ಅದಕ್ಕೆ ನಮ್ಗೆ ಪರಿಣಾಮವಾಗಿ ಪಾಪವೂ ಕೂಡ ಬರಬಹುದು. ಇಲ್ಲಿ ಒಂದು ಕತೆ ಇದೆ, ಬ್ರಾಹ್ಮಣರ ಇದು ಕತೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅದು ವೃಂದಾವನದಲ್ಲಿ ನಡೆದಿದ್ದು ಲೀಲೆ. ಅಲ್ಲಿ ಯಾಜ್ಞಿಕ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ರು. ಒಂದ್ ದಿವಸ ಕೃಷ್ಣ ಬಲರಾಮರ ಜೊತೆಗೆ ಆ ಎಲ್ಲ ಗೋಪ ಬಾಲಕರು ಅಲ್ಲಿ ಹೋಗಿರ್ತಾರೆ ಕಾಡಿಗೆ. ಅವರಿಗೆ ಹಸಿವಾಗತ್ತೆ ಬಾಲಕರಿಗೆ. ಅವರು ಕೃಷ್ಣ ಬಲರಾಮರಿಗೆ ಹೇಳ್ತಾರೆ, ಅವತ್ತೇನೋ ತುಂಬಾ ನಮ್ಗೆ ಹಸಿವಾಗ್ತಾ ಇದೆ, ತುಂಬಾ ದಣಿದು ಹೋಗ್ಬಿಟ್ಟಿದ್ದೇವೆ, ನಂಗೆ ಈಗ ಆಹಾರ ಬೇಕು, ಏನಾದ್ರು ಕೃಷ್ಣ. ಸೊ ಕೃಷ್ಣ ಏನ್ ಹೇಳ್ತಾರೆ, ಅವ್ರು ಹೋಗಿ ಅಲ್ಲಿ ಯಜ್ಞ ಮಾಡ್ತಾ ಇದ್ರು ನೋಡಿ ಬ್ರಾಹ್ಮಣರು, ಅವ್ರ ಹತ್ರ ಹೋಗಿ ಏನಾದ್ರು ಕೇಳಿ ಕೊಡ್ತಾರೆ ಆಹಾರವನ್ನ. ಅವ್ರ ಹತ್ರ ಹೋಗ್ತಾರೆ ಗೋಪ ಬಾಲಕರು, ಅಲ್ಲಿ ಹೋಗಿ ಕೇಳ್ತಾರೆ, ಕೃಷ್ಣ ಬಲರಾಮ್ ನಾನು ಕಳಿಸಿದ್ದಾರೆ, ನಮ್ಗೆ ಆಹಾರ ಕೊಡಿ ನೀವು. ಅವರು ಇವರನ್ನ ಅವರಿಗೆ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅವ್ರು ಯಜ್ಞ ಮಾಡ್ತಾ ಇರ್ತಾರೆ, ಅವರಿಗೆ ಕೃಷ್ಣ ಬಲರಾಮ್ ಅಂದ್ರೆ ದೇವ್ರು ಅಂತ ಗೊತ್ತೇ ಇಲ್ಲ. ಸೊ ಅವ್ರು ಯಾಜ್ಞಿಕ ಬ್ರಾಹ್ಮಣರು. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ, ಕೊಡೋದಿಲ್ಲ ಅಲ್ಲಿ ಬಂದ್ಕೊಳ್ಳೆ ಇವರು ಗೋಪ ಬಾಲಕರು ಬಂದು ನಮ್ಗೆ ಸಿಕ್ಲಿಲ್ಲ, ಅವ್ರು ಕೊಡೋದಿಲ್ಲ ಹೇಳಿದ್ರು. ಹೌದಾ, ಅವ್ರ ಹೆಂಡತಿ, ಈ ಯಜ್ಞಿಕ ಬ್ರಾಹ್ಮಣರ ಹೆಂಡತಿಯರು ಅಲ್ಲಿ ಪಕ್ಕದಲ್ಲೇ ಹತ್ರದಲ್ಲೇ ಇರ್ತಾರೆ. ಅವ್ರ ಹತ್ರ ಕೇಳಿ ಕೊಡ್ತಾರೆ. ಯಾಜ್ಞಿಕ ಬ್ರಾಹ್ಮಣರ ಹೆಂಡತಿಯರು ಭಕ್ತರಾಗಿದ್ರು. ಸೊ ಅವರು ಅಲ್ಲಿ ಹೋಗಿ ಕೇಳಿದಾಗ ಯಾಜ್ಞಿಕ ಬ್ರಾಹ್ಮಣರ ಹೆಂಡತಿಯರು ತುಂಬಾ ಬೇಗ ಅವರು ಅಂದ್ರೆ ಎಲ್ಲಾ ಪದಾರ್ಥಗಳು, ಅವರ ಆಹಾರ ವಸ್ತುಗಳನ್ನ ಬೇಗ ಬೇಗ ಮಡಿಕೆಯಲ್ಲಿ ಇಟ್ಕೊಂಡು ಕೃಷ್ಣ ಬಲರಾಮನ್ ನೋಡ್ಬೇಕು ಓಡೋಡಿ ಬರ್ತಾರೆ ತಗೊಂಡು ಪ್ರಸಾದವನ್ನ. ಅವ್ರ ಗಂಡಂದಿಗಳಿಗೆ ಹೇಳಿದ್ರು ಕೂಡ ಅವರು ಅಂದ್ರೆ ಅವ್ರ ಮಾತೆ ಕೇಳುವುದಿಲ್ಲ, ಇವ್ರು ಬರ್ತಾರೆ. ಸೊ ಅವಾಗ ಕೃಷ್ಣನ್ಗೆ ಸಂತೋಷ ಆಗತ್ತೆ. ಅವರಿಗೆ ಅಂದ್ರೆ ಅವರು ಭಕ್ತರಾಗಿದ್ದರಿಂದ ಆ ತರ ಅವರಿಗೆ ಭಗವಂತನ ಆ ಒಂದು ಇದಕ್ಕೆ ಅರ್ಥ ಆಗುತ್ತೆ. ಅವ್ರಿಗೆ ಭಗವಂತನಿಗೆ ಪ್ರಸಾದ ಕೊಡೋದು ಒಂದೇ, ಅಲ್ಲಿ ಯಜ್ಞದಲ್ಲಿ ಕೊಡೋದು ಒಂದೇ. ಯಾಕಂದ್ರೆ ಯಜ್ಞದಲ್ಲಿ ಪ್ರಸಾದ ಸ್ವೀಕರಿಸುವ ವಿಷ್ಣು ಕೃಷ್ಣನೇ. ಸೊ ಹಾಗಾಗಿ ಅವ್ರು ಕೊಡ್ತಾರೆ. ಆದ್ರೆ ಅವ್ರು ಹೇಳ್ತಾರೆ, ಕೃಷ್ಣ ನನ್ನ ಗಂಡಂದಿಗಳು ನನ್ನನ್ನ ಕರ್ಕೊಳ್ಳೋದಿಲ್ಲ, ಸೇರ್ಸುದಿಲ್ಲ, ಈಗ ನೀನೇ ನಂಗೆ ಮುಕ್ತಿ ಕೊಡು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನೀವು ಹೋಗಿ, ನಿಮ್ಮ ಗಂಡಂದಿರು ನಿಮ್ಮನ್ನ ಕರ್ಕೋತಾರೆ, ಅವರಿಗೆ ಮನಸ್ಸು ಬದಲಾವಣೆ ಆಗಿರುತ್ತೆ. ಹೋಗಿ ಅಲ್ಲಿ ಹೋದಾಗ ಅವರು ನಿಜವಾಗ್ಲೂ ಕರ್ಕೊಂಡು ಮತ್ತೆ ಯಜ್ಞವನ್ನ ಪೂರೈಸಿದ್ರು. ಅವರವರ ಹೆಂಡತಿಯರನ್ನ ಕೂರಿಸ್ಕೋಬೇಕಾಗತ್ತೆ ಯಜ್ಞಕ್ಕೆ. ಆಮೇಲೆ ಅದನ್ನ ಮಾಡಿ ಆಮೇಲೆ ಅವರು ಯಜ್ಞವನ್ನು ಪೂರೈಸಿದ್ಮೇಲೆ ಆ ಬ್ರಾಹ್ಮಣರಿಗೆ ಗೊತ್ತಾಯ್ತು, ಓಹೋ ನಾವು ತಪ್ಪು ಮಾಡಿದ್ದೇವೆ, ಕೃಷ್ಣ ಬಲರಾಮರು ಬಂದು ನಮಗ್ ಕೇಳಿದ್ರು ಕೂಡ ನಾವು ಮಾಡ್ಲಿಲ್ಲ, ಅವರಿಗೆ ಆಹಾರವನ್ನ ಪ್ರಸಾದವನ್ನ ಕೊಡ್ಲಿಲ್ಲ ನಾವು ಅಂತ ಅವರಿಗೆ ಬೇಜಾರಾಗತ್ತೆ ಅಷ್ಟೇ. ಅಂದ್ರೆ ಇದ್ರಲ್ಲಿ ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಅಂದ್ರೆ ಇಲ್ಲಿ ನಮ್ಗೆ ಆ ಬ್ರಾಹ್ಮಣರು ಅವರು ಇಂಥ ಒಂದು ಯಜ್ಞ ಮಾಡ್ತಾ ಇದ್ರು. ಅವರೇನು ಕೇವಲ ಬ್ರಾಹ್ಮಣರಿದ್ದವರು, ವೈಷ್ಣವರಾಗಿರ್ಲಿಲ್ಲ. ಸೊ ಹಾಗಾಗಿ ಅವರು ಆ ಯಜ್ಞದಲ್ಲಿ ಕೃಷ್ಣನಿಗೆ ಕೊಡ್ಲಿಕ್ಕೆ ಅವರಿಗೆ ಮನಸ್ಸೇ ಬರ್ಲಿಲ್ಲ. ಆದ್ರೆ ಅವರ ಪತ್ನಿಯರು ಅವರು ಭಕ್ತರಾಗಿದ್ರು. ಸೊ ಹಾಗಾಗಿ ಕೃಷ್ಣನಿಗೆ ಕೊಟ್ಟು ಅವರು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದರು. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತ ಪುರ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಅಂದ್ರೆ ಈ 3 ಸಂಕೇತ ಅಂದ್ರೆ ಓಂ ತತ್ ಸತ್ ಅಂತ ಹೇಳುದು ಆ 3. ಇದನ್ನ ಮೊದ್ಲಿಂದನೂ ಬಳಸ್ತಾ ಇದ್ರು ಅಂತ ಹೇಳ್ತದೆ. ಅಂದ್ರೆ ಯಾವುದನ್ನು ನಾವು ಯಜ್ಞ, ದಾನ, ತಪಸ್ಸು ಯಾವುದನ್ನೇ ಮಾಡು, ಅದನ್ನ ಎಲ್ಲವನ್ನು ಕೂಡ ನಾವೀಗ ಮಾಡ್ತಾ ಇರೋದು ನಾವು 3 ಗುಣಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದರಿಂದ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಈ ದೇಹಕ್ಕೋಸ್ಕರವಾಗಿ ಆದ್ರೂ ನಾವು ಕರ್ತವ್ಯ ಮಾಡ್ಲೇಬೇಕಾಗುತ್ತೆ, ಕೆಲಸ ಮಾಡ್ಲೇಬೇಕಾಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ,
ಮನುಷ್ಯರಾಗಿ ಹುಟ್ಟಿದ ಮೇಲೆ ಯಜ್ಞದಾನ ತಪಸ್ಸು ಇದನ್ನು ಮಾಡಲೇಬೇಕು. ಯಾಕೆಂದ್ರೆ ಯಜ್ಞದಾನ ತಪಸ್ಸು ಪಾವನಾನಿ ಮನೀಷಿನ ಅಂತ ಹೇಳಿದ್ದಾರೆ. ಮನೀಷನ ಋಷಿಗಳಿಗೂ ಕೂಡ ಅವರು ಪವಿತ್ರ ಮಾಡುತ್ತದೆ ಈ ಯಜ್ಞದಾನ ತಪಸ್ಸು. ಸೊ ಆವಾಗ ನಮ್ಗೇನಾಗುತ್ತೆ, ಯಜ್ಞದಾನ ತಪಸ್ಸು ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗ್ತದೆ, ನಾವು ಪರಿಶುದ್ಧರಾಗ್ತಾ ಹೋಗ್ಲಿಕ್ಕೆ ಸಾಧ್ಯ. ಆವಾಗ ನಾವು ಪರಿಶುದ್ಧರಾದಾಗ ನಮಗೆ ಈ ಒಡೆತನದ ಭಾವನೆ ಹೊರಟೋಗ್ಬಿಡ್ತದೆ. ಅಂದ್ರೆ ನಮಗೆ ಐಕ್ಯದಲ್ಲಿ ಒಡೆತನದ ಭಾವನೆ ಇರುತ್ತೆ. ಸೊ ಅದು ಹೊರಟೋಗ್ಬಿಡುತ್ತೆ. ಆಗ ನಮಗೆ ಭಗವಂತನ ಸೇವಕ, ನಾವು ಜೀವೇರ ಸ್ವರೂಪ ಈ ಕೃಷ್ಣರ ನಿತ್ಯದಾಸ, ಇದು ನಮಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಈಗ ನಾವು ಯಜ್ಞ ಮಾಡಿಲ್ಲ, ದಾನ ಮಾಡಿಲ್ಲ, ತಪಸ್ಸು ಮಾಡಿಲ್ಲ ಅಂದ್ರೆ ನಮ್ಗೆ ಒಡೆತನದ ಭಾವನೆ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಮ್ಗೆ ಒಡೆತನದ ಭಾವನೆ ಉಳ್ಕೊಂಡ್ಕೊಳ್ಳೆ ನಾವು ಮತ್ತೆ ಜನನ ಮರಣದ ಚಕ್ರದಲ್ಲಿ ನಾವು ಅದರಲ್ಲೇ ಸಿಕ್ಕಾಕೊಂಡ್ಬಿಡ್ತೇವೆ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾರೆ, ಯಜ್ಞದಾನ ತಪಸ್ಸನ್ನ ನೀವು ಮಾಡ್ಲೇಬೇಕು. ಹಾಗಾದ್ರೆ ಅದನ್ನು ಯಾವ ರೀತಿ ಮಾಡ್ಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಈ 3 ಪದ ನಾವು ಓಂ ತತ್ಸತ್ ಇದನ್ನ ನಾವು ಯಜ್ಞ ಮಾಡಿದಾಗ ನಾವು ಕೊನೆಯಲ್ಲಿ ಹೇಳ್ಬೇಕಾಗತ್ತೆ. ಅಂದ್ರೆ ಯಾವ ಯಜ್ಞ ಮಾಡಿದಾಗ, ಎಲ್ಲ ಯಜ್ಞ ಮಾಡಿದಾಗ ಹೇಳ್ಬೇಕಾ? ಇಲ್ಲ, ರಾಜಸಿಕ ತಾಮಸಿಕ ಯಜ್ಞ ಮಾಡಿದಾಗ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಗ್ರಂಥಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಹೇಳಿದೆ ಸಾತ್ವಿಕ ಯಜ್ಞ ಮಾಡ್ಬೇಕು. ಸೊ ಹಾಗಾಗಿ ಸಾತ್ವಿಕ ಯಜ್ಞ ಮಾಡಿದಾಗ ನಮ್ಗೆ ಓಂ ತತ್ಸತ್ ಅಂತ ನಾವು ಹೇಳ್ಬೇಕು. 3 ಪದಗಳನ್ನ ನಾವು ಉಪಯೋಗಿಸಬೇಕು. ಆ ಓಂ ತತ್ಸತ್ ಅಂತಂದ್ರೆ ಇದನ್ನ ಬಗ್ಗೆ ಈಗ ನಾವು ವಿವರವಾಗಿ ಸ್ವಲ್ಪ ತಿಳ್ಕೊಳ್ಳೋಣ. ತಸ್ಮಾತ್ ಓಮಿತಿ ಉದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಆದುದರಿಂದ ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞದಾನ ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭ ಮಾಡ್ತಾರೆ. ಈಗ ಓಂ ಅಂತಂದ್ರೆ ಅದು ಭಗವಂತನನ್ನ ಪ್ರತಿನಿಧಿಸುತ್ತದೆ. ಓಂ ಅಂದ್ರೆ ಏನು? ಯಾವಾಗಲೂ ಯಾವುದೇ ಸ್ತೋತ್ರ ಇರಲಿ ಅದು ಓಮಿಂದ ಪ್ರಾರಂಭ ಆಗುತ್ತೆ. ಅಲ್ಲಿ ವೇದದಲ್ಲಿ ಎಲ್ಲವೂ ಕೂಡ ಓಮಿಂದ ಪ್ರಾರಂಭ ಆಗತ್ತೆ. ಸೊ ಹಾಗಾಗಿ ಓಂ ಎನ್ನುವ ಶಬ್ದ ಅದು ಭಗವಂತನನ್ನ ಪ್ರತಿನಿಧಿಸುತ್ತದೆ. ಸೊ ಹಾಗಾಗಿ ಈ ಓಂ ಅಂತ ಹೇಳೋದನ್ನ ನಾವು ಏನ್ ಹೇಳ್ಬೇಕು? ಋಗ್ವೇದದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಓಂ ಇತಿ ಏತದ್ ಬ್ರಹ್ಮಣೇ ನೇದಿಷ್ಟಂ ನಾಮ ಋಗ್ವೇದ. ಓಂ ಅಂದ್ರೆ ವಿಷ್ಣು. ಓಂ ಅನ್ನುವುದು ವೇದ ಮಂತ್ರಗಳ ಶುರುವಿಗೆ ಅದನ್ನ ಹಚ್ಚಿಸಲಾಗುತ್ತದೆ. ಇದು ಮಂತ್ರಗಳ ಪರಮೋಚ್ಚ ಗುರಿ. ಓಂ ಅಂದ್ರೆ ಪರಮೋಚ್ಚ ಗುರಿ ಅಂದ್ರೆ ಏನು? ಕೃಷ್ಣ ಎಲ್ಲ ಮಂತ್ರಗಳ ಗುರಿ. ಅದಕ್ಕಾಗಿ ಓಂ ಅಂತ ಹೇಳಬೇಕು. ಹಾಗಾಗಿ ಧರ್ಮ ಗ್ರಂಥಗಳ ಒಂದು ನಿಯಮ ಇರ್ತದೆ, ಅದರ ಅನುಗುಣವಾಗಿ ನಾವು ಮಾಡಬೇಕು. ಸೊ ಆ ಧರ್ಮ ಗ್ರಂಥಗಳನ್ನ ಇಲ್ಲಿ ಏನ್ ಹೇಳ್ತಿದ್ದಾರೆ, ಓಂ ಅಂತ ಹೇಳಿದ್ರೆ ಅದು ಭಗವಂತನಿಗಾಗಿ. ಅದಕ್ಕೆ ನಮ್ಮ ಗುರಿ ಏನು? ನಾವು ಯಜ್ಞದ ತಪಸ್ಸು ಮಾಡೋದು ಅದು ಭಗವಂತನಿಗಾಗಿ ಮಾಡ್ತಕ್ಕಂಥದ್ದು. ಆದ್ರಿಂದ ಇಲ್ಲಿ ನಮ್ಗೆ ಓಂ ಹೇಳುವ ಶಬ್ದವನ್ನ ನಾವು ಹೇಳಬೇಕು ಅಷ್ಟೇ. 10ನೇ ಅಧ್ಯಾಯದಲ್ಲೂ ಕೂಡ ಕೃಷ್ಣ ಹೇಳಿದ್ದಾನೆ. ಅಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ ಕಂಪನಗಳಲ್ಲಿ ನಾನು ಓಂಕಾರ ಅಂತ ಹೇಳಿದ್ದಾನೆ. ಸೊ ಅದರಿಂದ ಇವರು ಓಂಕಾರವನ್ನ ಮೊದಲು ನಾವು ಹೇಳ್ಕೊಳ್ಬೇಕು ಇಲ್ಲಿ, ಅಂದ್ರೆ ಯಜ್ಞದಾನ ತಪ ಕರ್ಮಗಳಲ್ಲಿ. ಆಮೇಲೆ ಕೊನೆಯದಾಗಿ ನಾವು ಓಂ ತತ್ಸತ್ ಹೇಳಬೇಕು. ಅದ್ರಲ್ಲಿ ಓಂ ಅಂದ್ರೆ ಭಗವಂತ ಕೃಷ್ಣ. ಸೊ ಇಲ್ಲಿ ಮುಂದಿನ ಶ್ಲೋಕ ನೋಡೋಣ. ತದಿತ್ಯನ್ನಭಿಸಂಧಾಯ ಫಲಂ ಯಜ್ಞ ತಪ ಕ್ರಿಯಾಃ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿದಾಗ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷ ಸಾಧನೆ ಪಡೆಯುವುದು. ಅಂದ್ರೆ ತತ್ವಂ ಅಸಿ. ಚಾಂದೋಗ್ಯ ಉಪನಿಷತ್ತಲ್ಲಿ ತತ್ ಅಂದ್ರೆ ತತ್ವಂ ಅಸಿ ಅಂದ್ರೆ ತತ್ ಅಂದ್ರೆ ಮುಕ್ತಿಗಾಗಿ ನಡೆಸುವ ನಿಷ್ಕಾಮ ಕರ್ಮದ ಪ್ರತೀಕ ಆಗಿದೆ. ಸೊ ಹಾಗಾಗಿ ಈ ಲೌಕಿಕ ಲಾಭಗಳನ್ನು ಬಯಸದೆ ನಾವು ಸಾಧಕನಿಂದ ಮುಕ್ತಿಗಾಗಿ ಮಾಡ್ತಕ್ಕಂಥ ಕೆಲಸಗಳು. ಅಂದ್ರೆ ನಾವು ಈಗ 3 ಗುಣಗಳಲ್ಲಿ ಮಾಡ್ತೇವೆ. ಸೊ ಅದಕ್ಕಾಗಿ ನಮಗೆ ಅದನ್ನ ಮುಕ್ತಿಗಾಗಿ ಮಾಡುವ ಕೆಲಸ, ಈ ಭಗವಂತನಿಗಾಗಿ ಮಾಡುವ ಕೆಲಸ, ಅದು ಮುಕ್ತಿಗಾಗಿ ನಮಗೆ ಈ ದೇಹದಿಂದ ನಮಗೆ ಬಿಡುಗಡೆ ಸಿಕ್ಕಬೇಕು. ಸೊ ಅದಕ್ಕಾಗಿ ಮಾಡ್ತಕ್ಕಂಥ ಕೆಲಸ. ಆದ್ರಿಂದ ಅದಕ್ಕೆ ತತ್ ಅಂತ ಹೇಳ್ತಾರೆ. ತತ್ ತ್ವಂ ಅಸಿ. ಸೊ ತತ್ ತ್ವಂ ಅಸಿ ಅಂದರೆ ಅದು ಮುಕ್ತಿಗಾಗಿ ಮಾಡ್ತಕ್ಕಂಥ ಕೆಲಸ. ಈಗ ಮುಕ್ತಿಗಾಗಿ ಮಾಡುವ ಕೆಲಸ ಅಂದ್ರೆ ಈ ಮುಕ್ತಿ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಈಗ ಈ ಮುಕ್ತಿ ಅಂತಂದ್ರೆ ಈ ದೇಹದಿಂದ ಬಿಡುಗಡೆ. ಈ ದೇಹದಿಂದ ಬಿಡುಗಡೆ
ಈಗ ಇದರಲ್ಲಿ ನಾವು 5 ರೀತಿಯ ಮುಕ್ತಿಯನ್ನ ನೋಡ್ತೇವೆ. ಯಾರಾದ್ರೂ ಹೇಳ್ತೀರಾ 5 ರೀತಿಯ ಮುಕ್ತಿಯನ್ನ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಅಂದ್ರೆ ಸಾಯುಜ್ಯ ಮುಕ್ತಿ ಅಂದ್ರೆ ಅದು ಭಗವಂತನಲ್ಲಿ ಒಂದಾಗೋದು. ಸಾಲೋಕ್ಯ ಮುಕ್ತಿ ಅಂದ್ರೆ ಭಗವಂತನ ಲೋಕದಲ್ಲೇ ಇರುವಂಥದ್ದು. ಸಾಮೀಪ್ಯ ಮುಕ್ತಿ ಅಂದ್ರೆ ಭಗವಂತನ ಹತ್ತಿರವೇ ಇರುವಂಥದ್ದು. ಆಮೇಲೆ ಸಾರೂಪ್ಯ ಮುಕ್ತಿ ಅಂತಂದ್ರೆ ಭಗವಂತನದೇ ರೂಪವನ್ನು ಪಡೆತಕ್ಕಂಥದ್ದು. ಸಾರ್ಷ್ಟಿ ಅಂದ್ರೆ ಭಗವಂತನಿಗೆ ಯಾವ ರೀತಿ ಸಿರಿ ಸಂಪತ್ತಿದೆ ಅದೇ ರೀತಿ ಸಿರಿ ಸಂಪತ್ತನ್ನ ಹೊಂದ್ಕೊಳ್ತಕ್ಕಂಥದ್ದು. ಈ ರೀತಿ 5 ರೀತಿಯ ಮುಕ್ತಿಗಳಿವೆ. ಆದರೆ ಶುದ್ಧ ಭಕ್ತರಿಗೆ ಅವರಿಗೆ ಯಾವ ಮುಕ್ತಿಯೂ ಬೇಡ ಅಂತೆ, ಯಾವ ಮೋಕ್ಷವನ್ನು ಅವರು ಅಪೇಕ್ಷಿಸುವುದಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಭಗವಂತನ ಭಕ್ತಿ ಸೇವೆ ಒಂದೇ, ಎಲ್ಲಿದ್ದರೂ ಅವರಿಗೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಸಿಗಬೇಕು, ಪ್ರೇಮಯುತವಾದ ಭಕ್ತಿ ಸೇವೆ. ಅದಕ್ಕಾಗಿ ಅವರು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ಭಕ್ತಿ ಸೇವೆ ಬೇಕು, ಅವ್ರ ಮೋಕ್ಷವನ್ನ ಅವ್ರು ಬಯಸೋದಿಲ್ಲ. ಇದನ್ನೆಲ್ಲ ನಾವು ಮುಂದೆ ನಾವು ಭಕ್ತಿ ರಸಾಮೃತ ಸಿಂಧು ನೀವು ಲೆವೆಲ್ 3 ಬಂದಾಗ ನಿಮಗೆಲ್ಲ ಸಿಕ್ಕುತ್ತೆ ಇದ್ರ ಬಗ್ಗೆ ಕಲೀಲಿಕ್ಕೆ. ಸೊ ಹಾಗಾಗಿ ಈಗ ಐಹಿಕದಲ್ಲಿ ನಾವು ಏನು ಸಾಧನೆ ಮಾಡಿದ್ರು ಕೂಡ ಅದು ಶಾಶ್ವತ ಅಲ್ಲ. ಸೊ ಶಾಶ್ವತ ಅಂತ ಯಾಕಲ್ಲ ಕೇಳಿದ್ರೆ, ಈಗ ನೋಡಿ ನೀವು ಎಷ್ಟು ಒಲಿಂಪಿಕ್ಸ್ ಮೆಡಲೇ ತಗೊಂಡ್ಬಿಡ್ಬೋದು. ಸೊ ತುಂಬಾ ಕಷ್ಟಪಟ್ಟು ಯಾವುದಾದ್ರೂ ಒಂದು ಫೀಲ್ಡ್ ಅಲ್ಲಿ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ಅದರಲ್ಲಿ ನೀವು ಗೆದ್ದು ಒಂದು ಪದವಿ ಒಂದು ಇದನ್ನ ಪದಕ ತಗೋಬಹುದು. ಅಥವಾ ಆದ್ರೆ ಅದು ಎಲ್ಲಿವರೆಗೆ ಇರುತ್ತೆ? ಅದು ನಾವು ನಮ್ಮ ಜೀವ ಇರೋವರೆಗೆ ಇರುತ್ತೆ ಅಲ್ವಾ? ಅದು ದೇಹ ಬಿಟ್ಟೋದ್ಮೇಲೆ ಅದು ಬರುತ್ತಾ ನಮ್ ಜೊತೆಗೆ? ಹರೇ ಕೃಷ್ಣ. ಹರೇ ಕೃಷ್ಣ ಬರುತ್ತಾ? ಇಲ್ಲ ಮಾತಾಜಿ, ಬರೋದಿಲ್ಲ. ಸೊ ಅದಕ್ಕಾಗಿ ಈಗ ನಾವು ಯಜ್ಞದಾನ ತಪಸ್ಸನ್ನ ಭಗವಂತನಿಗೋಸ್ಕರ ಮಾಡಿದರೆ, ಆ ಭಗವಂತನಿಗೆ ಅದನ್ನ ನಾವು ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿದರೆ ಅದು ಶಾಶ್ವತವಾಗುತ್ತೆ. ಅದಕ್ಕೆ ಸತ್ ಅಂತ ಹೇಳ್ತಾರೆ. ಸತ್ ಅಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು. ಇದನ್ನ ಹೇಳ್ತಾರೆ ನೋಡಿ ಇಲ್ಲಿ, ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವ ಅಭಿಧೀಯತೆ. ಅರ್ಜುನನೇ ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ಅದು ಸತ್ಯ ಎನ್ನುವ ಶಬ್ದ ಅದನ್ನ ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಸತ್ಯ ಎಂದು ಕರೆಯುತ್ತಾರೆ. ಸತ್ ಪೂರ್ಣ ಅಧ್ಯಾತ್ಮದ ಅರಿವಿಗಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ಈ ಕಾರ್ಯದಲ್ಲಿ ಕರ್ಮಿಯು ತನ್ನ ನಿತ್ಯತೆಯನ್ನು ಸೂಚಿಸುತ್ತದೆ ಹಾಗೂ ಅದರ ಫಲವು ನಿತ್ಯತೆಯನ್ನು ಸೂಚಿಸುತ್ತದೆ. ನಿತ್ಯತೆ ಅಂದ್ರೆ ಶಾಶ್ವತತೆ, ಸತ್ ಅಂದ್ರೆ ಅಲ್ಲಿ ಶಾಶ್ವತವಾಗಿದ್ದು. ಸೊ ಭಗವಂತನಿಗಾಗಿ ಮಾಡ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಶಾಶ್ವತವಾಗಿದ್ದು, ನಾವು ಒಂದು ಭಗವಂತನಿಗೆ ಒಂದು ಸಣ್ಣ ಹೂವು, ಒಂದು ಹಣ್ಣು, ಒಂದು ನೀರಿನ ಒಂದು ಪತ್ರ, ಅದು ಒಂದು ತುಳಸಿ ಎಲೆ, ಒಂದು ನೀರು ಕೊಟ್ಟರು ಕೂಡ ಅದು ಶಾಶ್ವತವಾಗಿದ್ದು. ಸೊ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತೆ ಅಂತ ಹೇಳಿದ್ದಾನೆ ಭಗವಂತ 9ನೇ ಅಧ್ಯಾಯದಲ್ಲಿ. ಸೊ ಅದರಿಂದ ನಾವು ಒಂದೇ ಒಂದು ಹೂವನ್ನು ಅರ್ಪಿಸ್ಲಿ, ಆ ಭಗವಂತ ಅದನ್ನ ನೆನಪಿಟ್ಕೊಳ್ತಾನೆ, ಶಾಶ್ವತವಾಗಿ ನೆನಪಿಟ್ಕೊಳ್ತಾನೆ. ನಾವೀಗ ಹೇಗೆ ಇಲ್ಲಿಗ ನಾವು ಭಗವದ್ಗೀತೆ ತರಗತಿಗೆ ಬಂದಿದ್ದಾನೆ, ಭಗವಂತ ನೆನಪಿಡ್ತಾನೆ. 18 ದಿನದ ತರಗತಿ ಭಗವದ್ಗೀತೆಯನ್ನು ಕೇಳಿದ್ದಾರೆ ಅಂತ ಯಾವಾಗಲೂ ನೆನಪಿಡ್ತಾನೆ. ಹಾಗಾಗಿ ಭಗವಂತನಿಗಾಗಿ ಮಾಡಿದ ದಾನ, ಯಜ್ಞ, ತಪಸ್ಸು ಅವೆಲ್ಲ ಶಾಶ್ವತವಾದ ಫಲವನ್ನು ಕೊಡುತ್ತದೆ. ಅದಕ್ಕೆ ತತ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಂ ತತ್ ಸತ್ ಅಂತ ಹೇಳೋ ಶಬ್ದವನ್ನ ಉಪಯೋಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾವಾಗ ನಾವು ಭಗವಂತನಿಗಾಗಿ ನಾವು ಮಾಡ್ತೇವೆ, ಅದು ಅದರ ಬರ್ತಕ್ಕಂಥ ಫಲ ಶಾಶ್ವತವಾಗಿದ್ದು. ಇದು ದೊಡ್ಡ ರಹಸ್ಯ. ಅದು ನಮಗೆ ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೊನೆಯ ಒಂದು ಶ್ಲೋಕ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ತಿ ಉಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡದ ಯಾವುದೇ ಯಜ್ಞದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್ಯ ಎಂದು ಕರೆಯುತ್ತಾರೆ. ಅಂದ್ರೆ ಭಗವಂತನಲ್ಲಿ ಶ್ರದ್ಧೆ ಇಲ್ಲದೆ ಯಾವುದೇ ಯಜ್ಞ ಮಾಡು, ಯಾವುದೇ ದಾನ ಮಾಡು, ತಪಸ್ಸು ಮಾಡು, ಅದು ಯಾವುದು ಶಾಶ್ವತ ಉಳಿಯುವುದಿಲ್ಲ. ಸೊ ಶಾಶ್ವತ ಉಳಿಬೇಕು ಅಂತಂದ್ರೆ ಭಗವಂತನಲ್ಲಿ ಶ್ರದ್ಧೆಯಿಂದ ಮಾಡಬೇಕು. ಹಾಗಾಗಿ ಇಲ್ಲಿ ಶ್ರದ್ಧೆಗೆ ಬಹಳ ಮುಖ್ಯವಾದ ಒಂದು ಅದಕ್ಕೆ ಪ್ರಾಮುಖ್ಯತೆ ಇದೆ. ಸೊ ಹಾಗಾಗಿ ಶ್ರದ್ಧೆಗೆ ಭಗವಂತನಲ್ಲಿ ನಾವು ಶ್ರದ್ಧೆ ಇಟ್ಟು ನಾವು ಮಾಡಬೇಕು. ಇಲ್ಲಿ ಒಂದು ಶ್ರದ್ಧೆ ಬೆಳಿಬೇಕು ಅಂತಂದ್ರೆ ಯೋಗ್ಯವಾದ ಗುರುವಿನ ಮಾರ್ಗದರ್ಶನ ಬೇಕು. ಸೊ ಗುರುವಿನ ಮಾರ್ಗದರ್ಶನ ಇಲ್ಲದೆ ನಮಗೆ ಶ್ರದ್ಧೆ ಬರಲ್ಲ. ಸೊ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬರ್ಲಿಕ್ಕೆ ನಮಗೆ ಗುರುವಿನಲ್ಲಿ ನಾವು ಶರಣಾಗತ ಆಗಬೇಕು. ಆಗ ನಮಗೆ ಶ್ರದ್ಧೆಯಿಂದ
ನಾವು ಕೃಷ್ಣ ಪ್ರೇಮದವರೆಗೆ ಪಡ್ಕೊಳ್ಬಹುದು. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಆಮೇಲೆ ರುಚಿ, ಆಸಕ್ತಿ, ಭಾವ, ಪ್ರೇಮ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ, 9 ಹಂತಗಳು. ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು ಅಂದ್ರೆ ಕೃಷ್ಣ ನಮ್ಮ ಜೊತೆಗೆ ಸ್ಪಂದಿಸುತ್ತಾನೆ. ಕೃಷ್ಣ ನಮಗೆ ನಾವು ಏನು ಕೃಷ್ಣನನ್ನು ಪ್ರೀತಿಸ್ತೇವೆ ಹಾಗೆ ಕೃಷ್ಣನು ಕೂಡ ನಮ್ಗೆ ಸ್ಪಂದನ ಮಾಡ್ತಾನೆ. ಸೊ ಹಾಗಾಗಿ ಇದನ್ನೆಲ್ಲ ಪಡ್ಕೊಳ್ಬೇಕು ಅಂದ್ರೆ ಇದು ಮನುಷ್ಯ ಜೀವನದ ಗುರಿ, ಕೃಷ್ಣನನ್ನು ಪಡ್ಕೊಳ್ಳೋದು. ಅದನ್ನು ನಮಗೆ ಪಡಿಬೇಕು ಅಂತಂದ್ರೆ ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಅಲ್ಲಿ ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಮುಖ್ಯ ಶ್ರದ್ಧೆಯೇ ಮುಖ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರದ್ಧೆ ಬೇಕು ಮನುಷ್ಯನಿಗೆ. ಶ್ರದ್ಧೆ ಇಲ್ಲದೆ ನೀವು ಯಾವುದನ್ನು ಮಾಡಿದ್ರು ಕೂಡ ಅದು ಅಶಾಶ್ವತವಾಗತ್ತೆ, ಅಸತ್ತಾಗತ್ತೆ. ಶ್ರದ್ಧೆ ನಮಗೆ ಬೆಳಿಬೇಕು ಅಂದ್ರೆ ನಮಗೆ ಗುರುವಿನ ಮಾರ್ಗದರ್ಶನ ಬೇಕು, ಸಂಪ್ರದಾಯದಿಂದ ಬಂದ ಗುರುವಿನ ಮಾರ್ಗದರ್ಶನ ಬೇಕು. ಹಾಗಾಗಿ ಇವತ್ತಿನ ಅಧ್ಯಾಯದಲ್ಲಿ ನಾವೇನ್ ಕಲಿತಿದ್ದೇವೆ, ಅನಧಿಕೃತ ಆರಾಧನೆ ಬಗ್ಗೆ ಅರ್ಜುನನ ವಿಚಾರಣೆ ಮಾಡಿದ. ಆಮೇಲೆ ಭಗವಂತ ಉತ್ತರ ಹೇಳಿದ. ಎಲ್ಲವೂ ಕೂಡ ಶ್ರದ್ಧೆ ಮೇಲೆ, ಒಂದು ಶ್ರದ್ಧೆ ಯಾವ ತರ ಇದೆ ಆ ಶ್ರದ್ಧೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಶ್ರದ್ಧೆ ಅಂದ್ರೆ ಅದು 3 ಗುಣಗಳ ಮೇಲೆ ನಿರ್ಧಾರ ಆಗತ್ತೆ. 3 ವಿಧದಲ್ಲಿ ಆಹಾರಗಳು, ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ, 3 ವಿಧದ ಯಜ್ಞ, ಸಾತ್ವಿಕ ಯಜ್ಞ, ರಾಜಸಿಕ ಯಜ್ಞ, ತಾಮಸಿಕ ಯಜ್ಞ, 3 ರೀತಿಯ ತಪಸ್ಸು, ಸಾತ್ವಿಕ ತಪಸ್ಸು, ರಾಜಸಿಕ ತಪಸ್ಸು, ತಾಮಸಿಕ, 3 ವಿಧದಲ್ಲಿ ದಾನ, ಸಾತ್ವಿಕ ದಾನ, ರಾಜಸಿಕ ದಾನ, ತಾಮಸಿಕ ದಾನ. ಅಂದ್ರೆ ಭಗವಂತ ಏನ್ ಹೇಳ್ತಾನೆ, ಎಲ್ಲ ಯಜ್ಞದಾನ ತಪಸ್ಕರ ಇದನ್ನ ನೀವು ಸತ್ವಗುಣದಲ್ಲಿ ಮಾಡಬೇಕು. ಸಾತ್ವಿಕವಾದ ದಾನ, ಯಜ್ಞ ಮತ್ತು ತಪಸ್ಸು ಮಾಡಬೇಕು. ಮತ್ತು ಯಾವಾಗ ಈ ಸಾತ್ವಿಕವಾದ ತಪಸ್ಸು ಮತ್ತೆ ಯಜ್ಞದಾನ ತಪಸ್ಸು ಇದನ್ನ ನಾವು ಯಾವಾಗ ಮಾಡ್ತೇವೆ, ನಾವು 3 ಗುಣಗಳಲ್ಲಿ ಇದ್ದಾಗ ಮಾಡೋದ್ರಿಂದ ಅದನ್ನು ಭಗವಂತನಿಗಾಗಿ ಮಾಡಬೇಕು. ಅದಕ್ಕೆ ಭಗವಂತನ ಸುಪ್ರೀತಿಗಾಗಿ ಮಾಡಬೇಕು ಅಂದ್ರೆ ನಾವು ಕೊನೆಯಲ್ಲಿ ಓಂ ತತ್ ಸತ್ ಎನ್ನುವ ಆ ಒಂದು ಮಂತ್ರವನ್ನು ಹೇಳಿ ಆ ಪರಮ ಪುರುಷನಿಗೆ ಇದನ್ನ ನಾವು ಮಾಡಿರ್ತಕ್ಕಂಥ ಯಜ್ಞ, ದಾನ, ಆ ತಪಸ್ಸು ಇದನ್ನ ಸಾತ್ವಿಕವಾಗಿದ್ದನ್ನ ಭಗವಂತನಿಗೆ ಅರ್ಪಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ.